ಆದಿಪೂಜೆಯ ಗೊಂಬ ಹೇರಂಭಗೊಂದಿಸುತ್ತ ಆದರದಿ ಶಾರದೆಯ ಸಂಸ್ತುತಿಸಿ ಗಣಪತಿಯ ಸೋದರನು ಕಾರ್ತಿಕೇಯನ ಭಜಿಸಿ ಪೂರ್ವ ಕವಿಗಳ ಗುರು ಪರಂಪರೆಯ ಮೋದದಿಯೂ ನೆನೆದು ಯತಿ ರಾಘವೇಂದ್ರರನು ವೇದನುತೆ ಧರೆ ಕಮಲಶಿಲೆ ಮಾತೆ ಬ್ರಹ್ಮಾಣಿ ಪಾದವನು ಬಲಗೊಂಡು ಮಾತೆ ಬ್ರಹ್ಮಾಣಿ ಪಾದವನು ಬಲಗೊಂಡು ಪೇಳುವೆನು ಕತೆ ಇದನು ಯಕ್ಷಗಾನದುಳಿಂತು ಕೋದಂಡ ಶರದಿಂದ ರಾವಣನ ಕೊನೆಗೊಳಿಸಿ ಕೋದಂಡ ಶರದಿಂದ ರಾವಣನ ಕೊನೆಗೊಳಿಸಿ ಮಾಧವನು ಧರೆಯ ಭಾರವನಿಳು ಹೇ ಮೋದದಲ್ಲಿ ಮಾಧವನು ಧರೆಯ ಭಾರವನಿಳುಗೆ ಮೋದದಲ್ಲಿ ಸಾದರದಿ ಮಣಿಯುತ್ತ ಶ್ರೀರಾಮದ ಜಯ ವಿನುತ ವರ ವಿಭೀಷಣನಿಂದ ಸುದೀರ್ಘವಾದ ರಾಮಾಯಣ ಬಹುತೇಕ ಪೂರ್ಣವಾಗಿ ಸೀತಾನ್ವೇಷಣೆಗಾಗಿ ಸಮುದ್ರಕ್ಕೆ ಸೇತುವನ್ನು ಬಲಿದು ವಾನರ ಸೇನೆ ಲಂಕಾ ಪ್ರವೇಶವನ್ನು ಮಾಡಿ ಪುನರಪಿ ರಾಮನಿಂದ ಅಂಗದಾದಿಗಳ ಸಂಧಾನ ಏರ್ಪಟ್ಟು ಕೊನೆಗೆ ರಾಮರಾವಣ ಯುದ್ಧ ಅನಿವಾರ್ಯ ಅಂತಾದ ಹೊತ್ತಿನಲ್ಲಿ ರಾಮನಿಗೂ ರಾವಣನಿಗೂ ಘೋರ ಸಂಗ್ರಾಮ ನಡೆಯುತ್ತದೆ. ನಾವೆಲ್ಲ ತಿಳಿದ ಹಾಗೆ ರಾವಣ ಪಾಳಯದಿಂದ ಬಂದ ಎಲ್ಲ ರಾಕ್ಷಸರನ್ನು ಮರ್ದಿಸ್ತಾ ಕುಂಭಕರ್ಣನೋ ಇಂದ್ರಜಿತುವೋ ಅತಿಕಾಯನೋ ಇತ್ಯಾದಿ ದೇವಾಂತಕ ನರಾಂತಕ ಇತ್ಯಾದಿ ಮಹಾ ರಾಕ್ಷಸರನ್ನೆಲ್ಲ ಮರ್ದಿಸಿ ಆತ್ಯಂತಿಕ ಯುದ್ಧವಾಗಿ ಘೋರ ಸಂಗ್ರಾಮ ರಾಮರಾವಣರಿಗೆ ಕಾಳಗ ಏರ್ಪಡುತ್ತದೆ. ರಾವಣ ಯುದ್ಧಕ್ಕಾಗಿ ಬಂದವನನ್ನು ದಂಡಿಸುವಲ್ಲಿ ರಾಮನೇ ಒಂದು ಹಂತದಲ್ಲಿ ತನಗೆ ಸಾಧ್ಯ ಇಲ್ಲ ಅಂತ ನೆಲೆ ನಿಂತು ರಾವಣವಧೆ ಅಸಾಧ್ಯ, ಹಿಂದೆ ಹೋಗೋಣ ಅಂತ ವಾನರಾದಿಗಳಿಗೆ ಕರೆ ಕೊಡುವ ಹೊತ್ತಿನಲ್ಲಿ ಪೂಜ್ಯರಾದ ಅಗಸ್ತ್ಯರು ಲಂಕಾಭೂಮಿಯನ್ನು ಪ್ರವೇಶ ಮಾಡಿ ಶ್ರೀರಾಮಚಂದ್ರನಿಗೆ ಆದಿತ್ಯ ಹೃದಯ ಮಂತ್ರೋಪದೇಶವನ್ನು ಮಾಡಿ ರಾವಣವಧೆಗೊಂದು ಮಾರ್ಗವನ್ನು ತೋರಿಸ್ತಾರೆ. ಆಗ ಮಹಾಕೋದಂಡ ಧನುಸ್ಸಿನಿಂದ ಮಹಾಸ್ತ್ರವೊಂದನ್ನು ತೆಗೆದು ಶ್ರೀರಾಮಚಂದ್ರ ದಶಕಂಠನಾದ ರಾವಣನ ಕೊರಳಿಗೆ ಪ್ರಯೋಗ ಮಾಡಿದಾಗ ರಾವಣವಧೆ ಸಂಪನ್ನವಾಗಿ ದೇವತೆಗಳೆಲ್ಲ ಜಯ ಜಯ ಎನ್ನುವ ಜಯಘೋಷವನ್ನು ಮೊಳಗಿಸ್ತಾ ಹೂಮಳೆಯನ್ನು ಗರಿಯುತ್ತಾರೆ. ರಾವಣ ವಧೆಗಾಗಿಯೇ ಶ್ರೀರಾಮ ಅವತಾರ ಎನ್ನುವುದು ದೇವತೆಗಳ ಕಲ್ಪನೆ. ಆ ನೆಲೆಯಿಂದ ದೇವತೆಗಳೆಲ್ಲ ಸ್ತುತಿಗೈತಾ ಮಾಧವ ಅರ್ಥಾತ್ ಮಹಾವಿಷ್ಣು ಶ್ರೀರಾಮಾಭಿಧಾನದಿಂದ ಭೂಮಿಗಿಳಿದ ಕಾರ್ಯ ಪೂರ್ಣ ಆಯಿತು. ನಾವೆಲ್ಲ ಆಶಿಸಿದಂತೆ ಚತುರ್ದಶ ಭುವನ ದಲ್ಲಣನಾದ ರಾವಣನ ವಧೆಯಾಗಿ ರಾಮ ಲೋಕಕ್ಕೆ ಮಾಂಗಲ್ಯವನ್ನು ಒದಗಿಸಿದ ಅಂತ ಅವರೆಲ್ಲ ಸಂತೋಷವನ್ನು ಪಡ್ತಾ ಮೇಲಿಂದಲೇ ಜಯಘೋಷವನ್ನು ಒಳಗಿಸುವಾಗ ಕೆಳಗಿದ್ದಂತಹ ಧರ್ಮಾತ್ಮ ವಿಭೀಷಣ ಶ್ರೀರಾಮನ ಕಾಲಿಗೆರಗಿ ಕಾಣಿಕೆಗಳನ್ನೆಲ್ಲ ಅರ್ಪಿಸಿ ಲಂಕಾಭೂಮಿ ನಿನ್ನದ್ದು ಅಂತ ಹೇಳ್ತಾನೆ. ಆಗ ಶ್ರೀರಾಮಚಂದ್ರ ಲಂಕಾ ಪ್ರವೇಶ ತನಗೆ ನಿಷಿದ್ಧ, ವನವಾಸ ವ್ರತ ಪೂರ್ಣ ಆಗಲಿಲ್ಲ, ವನವಾಸ ಪೂರ್ಣ ಆಗುವಲ್ಲಿಯವರೆಗೆ ಪುರಪ್ರವೇಶವನ್ನು ಮಾಡಕೂಡದು, ಆದ್ದರಿಂದ ಲಂಕೆಗೆ ನಾ ಬರುವುದಿಲ್ಲ, ಸಮುದ್ರದ ಬದಿಯಲ್ಲಿ ನಿನಗೆ ಈಗಾಗಲೇ ಸಮುದ್ರ ಸಾಗರ ತಟಿಯಲ್ಲಿ ಪಟ್ಟಾಭಿಷೇಕ ಆಗಿದೆ, ಲಂಕೆಯನ್ನು ಧರ್ಮಯುತನಾಗಿ ಪಾಲಿಸು, ಧರ್ಮಾತ್ಮನಾಗಿ ಲಂಕೆಯನ್ನು ಮುನ್ನಡೆಸು. ಈವರೆಗೆ ಒಬ್ಬ ಲಂಪಟನಾದಂತಹ ರಾವಣನ ಆಳ್ವಿಕೆಗೆ ಒಳಪಟ್ಟ ರಾಕ್ಷಸರಿಗೆ ಸಂಸ್ಕಾರವನ್ನು ಒದಗಿಸಿ ಧರ್ಮ ಸಾಮ್ರಾಜ್ಯ ಶ್ರೀರಾಮ ರಾಜ್ಯದ ವಿಸ್ತಾರವಾದಂತಹ ಲಂಕಾಭೂಮಿಯಲ್ಲಿ ರಾಮರಾಜ್ಯವನ್ನು ಮುನ್ನಡೆಸು ಪ್ರತಿನಿಧಿಯಾಗಿ ಅಂತ ಅವನಿಗೆ ಹಿತವಚನಗಳನ್ನು ನೀತಿಯನ್ನು ಬೋಧಿಸಿದ ರಾಮ ತಕ್ಷಣವೇ ಅಲ್ಲಿಂದ ಉಳಿದಿದ್ದಂಥ ಎಲ್ಲ ವಾನರ ಸೇನೆಗೂ ಆ ಸೇನೆಯ ಮುಖ್ಯಸ್ಥನಾದಂತಹ ಸುಗ್ರೀವನನ್ನು ಲಕ್ಷಿಸಿ
ಹೇಳ್ತಾನೆ, ಭರತ ನನ್ನ ಪ್ರತೀಕ್ಷೆಯಲ್ಲಿದ್ದಾನೆ, ಈ ಕ್ಷಣದಲ್ಲಿಯೇ ನಾವೆಲ್ಲರೂ ಅಯೋಧ್ಯೆಯವರೆಗೆ ಸಾಗಬೇಕು, ಆದ್ದರಿಂದ ಅತಿ ಬೇಗವಾಗಿ ಲಂಕೆಯನ್ನು ಬಿಟ್ಟು ಅಯೋಧ್ಯೆಗೆ ಹೋಗುವ ವ್ಯವಸ್ಥೆಯನ್ನು ಮಾಡೋಣ ಅಂತ ರಾಮ ಒಂದು ಕರೆ ಕೊಡ್ತಾನೆ. ಆ ಕರೆಯನ್ನು ಕೇಳಿದಂತಹ ಸುಗ್ರೀವನಿಗೆ ಆಶ್ಚರ್ಯ ಆಗುತ್ತದೆ. ಆ ಕ್ಷಣದಲ್ಲಿ ರಾಮನಲ್ಲಿ ಒಂದು ಭಿನ್ನಹವನ್ನು ಮಾಡಿಕೊಳ್ತಾನೆ. ಸಚ್ಚರಿತ ತಡೆ ನಿಮಿಷ ಬಹಳ ಚರಿಯೋ ಸಿರಿಯರಸ ಸಚ್ಚರಿತ ತಡೆ ನಿಮಿಷ ಬಹಳ ಚರಿಯೋ ಸಿರಿಯರಸ ಮೆಚ್ಚಿದ ಸತಿ ಹೂ ಜಾತಿಯ ಮರೆಯುತ್ತ ಮೆಚ್ಚಿದ ಸತಿ ಹೂ ಜಾತಿಯ ಮರೆಯುತ್ತಲಿಗೆ ಗಮಿಸುವೆ ಸನ್ನುತ ಸಹವನ್ನ ಕಾಣುವರೆ ಕ್ಷಣವಿಹುದೆಯ ತಾಳ್ ಅರರೆ ಮಹಿಸುದೆಯನ್ನು ನ ಕರೆಸುವೆ ನೀಗಲೇ ಬಹುವಿಧದಲ್ಲಿ ತಾನೊಂದಿಹಳಾಗಲೇ ಸಚ್ಚರಿತ ಸಿರಿಯರಸ ತಡೆ ನಿಮಿಷದ ಹಾ ಅಯೋಧ್ಯಾಗಮನವೇ ನನ್ನ ಲಕ್ಷ್ಯ ಅಂತ ಹೊರಟು ನಿಂತ ರಾಮನನ್ನು ಸುಗ್ರೀವ ಪ್ರಾರ್ಥಿಸಿಕೊಳ್ತಾನೆ. ನನಗೆ ಬಹಳ ಆಶ್ಚರ್ಯ ಆಗುತ್ತಾ ಉಂಟು ಶ್ರೀರಾಮ, ವಾಲಿವಧೆಯಾದ ಮೇಲೆ ಸೀತಾನ್ವೇಷಣೆಯನ್ನು ಮಾಡಬೇಕು ಅಂತ ವಾನರರಿಗೆ ಮೊದಲ ಆಜ್ಞಾಪನೆಯನ್ನು ಮಾಡಿದವನು ರಾಮ. ವರ್ಷ ಋತು ಅನ್ನುವ ಕಾರಣಕ್ಕಾಗಿ ಸುಗ್ರೀವ ಸ್ವಲ್ಪ ಔದಾಸೀನ್ಯವನ್ನು ಮಾಡಿ ಮಳೆಗಾಲದಲ್ಲಿ ಸಂಚಾರ ಕಷ್ಟ, ಮಳೆಗಾಲ ಮುಗಿದ ಮೇಲೆ ಸೀತೆಯನ್ನು ಹುಡುಕೋಣ ಅಂತ ಒಂದು 4 ತಿಂಗಳುಗಳ ಕಾಲ ಈ ಮಾಪನದಲ್ಲಿ ಸುಗ್ರೀವ ತಡೆ ಮಾಡುತ್ತಾನೆ. ಆಗ ಲಕ್ಷ್ಮಣನಲ್ಲಿ ರಾಮ ಸಿಟ್ಟು ಮಾಡ್ತಾನೆ. ಸುಗ್ರೀವ ಸೀತೆಯನ್ನು ಹುಡುಕಿ ಕೊಡ್ತೇನೆ, ವಾಲಿಯನ್ನು ಕೊಂದರೆ ಅಂತ ಹೇಳಿದ್ದ, ವಾಲಿವಧೆಯಾಗಿ ವರ್ಷ ಋತು ಕಳೆಯುತ್ತಾ ಬಂತು, ಇನ್ನೂ ಆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಸುಗ್ರೀವ ಅಂತ ಒಂದು ಸಣ್ಣ ಸಿಟ್ಟು ಮಾಡುವುದು ರಾಮಾಯಣದಲ್ಲಿ ಕಾಣುತ್ತದೆ. ಹಾಗೆ ಸುಗ್ರೀವನಲ್ಲಿ ಸಿಟ್ಟು ತೋರಿಸಿದ ರಾಮ ಸೀತೆಗಾಗಿ ಸೀತಾನ್ವೇಷಣೆ ವಿಳಂಬ ಆಯಿತು ಅಂತ ಸಿಟ್ಟು ತೋರಿಸಿದವ ಈಗ ಸೀತೆಯ ವಿಷಯವನ್ನೇ ಪ್ರಸ್ತಾಪಿಸದೆ, ಸೀತೆಯ ಬಗ್ಗೆ ಮಾತೇ ಆಡದೆ ರಾವಣವಧೆ ಪೂರ್ಣ ಆಯಿತು, ಈ ಕ್ಷಣದಲ್ಲಿ ನಾವು ಅಯೋಧ್ಯೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ ಅಂತ ಅವನಿಗೊಂದು ದೊಡ್ಡ ಆಶ್ಚರ್ಯ ಆಯಿತು. ಅದರಿಂದಲೇ ಸಿರಿಯರಸ ಅಂತ ಕರೀತಾನೆ. ಅಂದರೆ ಸೀತೆಯ ಗಂಡ ಅಂತಲೇ ಒಂದು ಸಂಬೋಧನೆಯನ್ನು ಮಾಡಿ, ನನಗೆ ಆಶ್ಚರ್ಯ ಆಗುತ್ತಾ ಉಂಟು, ಭರತನನ್ನು ಕಾಣುವುದಕ್ಕೆ ನಮಗಿನ್ನೂ ಗಳಿಗೆ ಉಂಟು, ಅವಕಾಶ ಉಂಟು, ಹೋಗುವ ವ್ಯವಸ್ಥೆ ಮಾಡೋಣ. ಆದರೆ ಬಹಳ ನೊಂದಿರುವ ಸೀತೆ 11 ತಿಂಗಳು ಕಳೆದು 12 ತಿಂಗಳು ಪೂರ್ಣ ಆಗುವುದಕ್ಕೆ ದಿನಗಳು ಉಳಿದಿರುವುದು. ಸರಿಸುಮಾರು 1 ವರ್ಷಗಳ ಕಾಲ ರಾವಣನ ಅಂಕೆಯಲ್ಲಿ ಪರಿತಾಪವನ್ನು ಪಡುತ್ತಾ ನೋಯ್ತಾ ಇರುವ ಸೀತೆ ಜಾನಕಿ ಭೂಜಾತೆ ಬಂದ ಹನುಮಂತನು ವರ್ತಮಾನ ಹೇಳಿದ್ದಾನೆ, ಅವಳು ಕಣ್ಣೀರಿಳಿಸ್ತಾ ಇದ್ದಾಳೆ ಅಂತ. ಅಂತಹ ಸೀತೆಯನ್ನು ಮರೆತು ಈ ಕ್ಷಣವೇ ಅಯೋಧ್ಯೆಗೆ ಹೋಗೋಣ ಅಂತ ಹೇಳ್ತಾ ಇದ್ದಿ. ಇಷ್ಟು ದೊಡ್ಡ ಯುದ್ಧ ಮಾಡಿದ್ದೇ ಸೀತೆಯನ್ನು ಅಪಹರಿಸಿದ ರಾವಣನನ್ನು ಕೊಲ್ಲಬೇಕು ಅಂತ. ಅಂತಹ ನೀನು ಸೀತೆಯನ್ನು ಮರೆತು ಹೋಗುವುದು ಎಷ್ಟು ಸರಿ? ಆದ್ದರಿಂದ ಒಂದು ಸ್ವಲ್ಪ ಕಾಲಾವಕಾಶ ಕೊಡು, ಸೀತೆಯನ್ನು ನಾ ಕರೆಸ್ತೇನೆ, ನೀನೇನು ಮಾಡುವುದು ಬೇಡ, ನೀ ಇಲ್ಲೇ ಇರು. ನೀ ಹೊರಟು ಅಯೋಧ್ಯೆಗೆ ಹೋಗುವ ಉದ್ದೇಶ ಏನುಂಟು ಅದು ಪೂರ್ಣ ಆಗುವ ಮೊದಲು ಹೇಗಾದರೂ ಮಾಡಿ ಸೀತೆಯನ್ನು ನಾ ಕರೆಸ್ತೇನೆ, ಸೀತೆಯನ್ನು ಕೂಡಿಕೊಂಡು ನಾವು ಅಯೋಧ್ಯೆಗೆ ಹೋಗೋಣ ಅಂತ ಹೇಳ್ತಾನೆ. ವಿಚಿತ್ರ ಅಂದರೆ ರಾಮ ಅದಕ್ಕೆ ಹೂಂಕಾರವಾದ ಉತ್ತರವನ್ನು ಕೊಡುವುದಿಲ್ಲ, ಹೌದು ಅಂತಲೂ ಹೇಳುವುದಿಲ್ಲ, ಅಲ್ಲ ಅಂತಲೂ ಹೇಳುವುದಿಲ್ಲ, ಸುಮ್ಮನೆ ನಿಲ್ತಾನೆ ಶಾಂತಾರಾಮನಾಗಿ. ಆದರೆ ಸುಗ್ರೀವಾದಿಗಳಿಗೆ ಅದು ಕರ್ತವ್ಯ ಅಂತ ತಿಳಿದು ಸುಗ್ರೀವ ತಕ್ಷಣವೇನು ಮಾಡ್ತಾನೆ ಅಂದರೆ, ಸೀತೆಯನ್ನು ಕಂಡವ, ಸೀತೆ ಇರುವುದೆಲ್ಲಿ ಅಂತ ತಿಳಿದವ ಹನುಮಂತ ಪೂರ್ವದಲ್ಲಿ ಒಮ್ಮೆ ಸಮುದ್ರೋತ್ತರಣವನ್ನು ಮಾಡಿ ಲಂಕೆ ಪ್ರವೇಶ ಮಾಡಿ ಅಶೋಕವನದಲ್ಲಿದ್ದ ಸೀತೆಯನ್ನು ಕಂಡು ರಾಮನ ಉಂಗುರವನ್ನು ಕೊಟ್ಟು ಚೂಡಾಮಣಿಯನ್ನು ಪಡೆದು ಹೋದವ. ಹಾಗಾಗಿ ಈ ಕೆಲಸಕ್ಕೆ ಪರಂಗಿ ತಜ್ಞನಾದ ಹನುಮಂತನೇ ಸರಿ ಅಂತ ಯೋಚಿಸಿ ತಕ್ಷಣ ಹನುಮಂತನನ್ನು ಕರೆಯುತ್ತಾನೆ.
ಹೆಚ್ಚು ಹೊತ್ತಿಲ್ಲ ನಮಗೆ, ಅತಿಕ್ಷಿಪ್ರವಾಗಿ ಹೋಗಿ ಅಶೋಕವನದಲ್ಲಿರುವ ಸೀತೆಯನ್ನು ಈ ಕ್ಷಣವೇ ಇಲ್ಲಿಗೆ ಕರೆದುತ್ತಾ ಅಂತ. ಇಲ್ಲಿಗೆ ಅಂದರೆ ರಾಮರಾವಣರ ಯುದ್ಧ ಆದದ್ದು ಸಮುದ್ರದ ದಡದಲ್ಲಿ, ಲಂಕೆಯ ಹೊರಬಾಹೆಯಲ್ಲಿ. ಲಂಕಾ ಪ್ರವೇಶವನ್ನು ರಾಮ ಮಾಡಲಿಲ್ಲ. ಆದ್ದರಿಂದ ಸಮುದ್ರದ ತಟಾಕಕ್ಕೆ, ಸಾಗರದ ಬುಡಕ್ಕೆ ಸೀತೆಯನ್ನು ಈ ಕ್ಷಣ ಕರೆದು ತರಬೇಕು ಅಂತ ಹನುಮಂತನಿಗೆ ಅಪ್ಪಣೆ ಮಾಡುತ್ತಾನೆ. ಹನುಮಂತನ ಪ್ರತೀಕ್ಷೆ ಇದ್ದದ್ದು ಅದೇ. ಆ ಕ್ಷಣದಲ್ಲಿ ಹನುಮಂತ ಸುಗ್ರೀವನ ಅಪ್ಪಣೆಯನ್ನು ಪಡೆದು ಹೊರಡುತ್ತಾನೆ. ಶೀಲರಾಮನೊಳರುಹಿ ಮನವನು ವೇಳೆಗಳೆಯದೆ ಸೂರ್ಯನಂದನಾದ ಗಾಳಿ ಎಣುಗೆಗೆ ಕಜ್ಜ ಒಪ್ಪಿಸಿ ಕಳುಗಲ ಕ್ಷಣದಿ ಗಾಳಿ ಎಣುಗೆಗೆ ಕಜ್ಜ ಒಪ್ಪಿಸಿ ಕಳುಗಲ ಕ್ಷಣದಿ ಗಾಳಿಯ ಮಗನಾದ ಹನುಮಂತ, ವಾಯುವೇಗ ಅವನಿಗಿರುವುದು. ಅತ್ಯಂತ ಪ್ರಸಿದ್ಧವಾದ ಹನುಮಂತನ ಸ್ತುತಿ ಇರುವುದೇ ಹಾಗೆ, ಮನೋಜಂ ಮಾರುತ ತುಲ್ಯ ವೇಗಂ. ಗಾಳಿಗೆ ಸಮಾನವಾದ ವೇಗವನ್ನು ಹೊಂದಿದವನು ಅಂತ, ಮನೋವೇಗದಿಂದ ಸಂಚರಿಸ್ತಾನೆ ಅಂತ. ಹಾಗಾಗಿ ಸಮುದ್ರದ ದಡದಿಂದ ಅಶೋಕವನದವರೆಗಿರುವ ದಾರಿ ಉಳಿದವರಿಗಾದರೆ ಬಹಳ ದೀರ್ಘ, ಆದರೆ ಹನುಮಂತನಿಗಾದರೆ ಕ್ಷಣದಲ್ಲಿ ಸಾಗುವ ದಾರಿ. ಅದರಿಂದ ಕ್ಷಣಾರ್ಧದಲ್ಲಿ ಅಲ್ಲಿಯವರೆಗೆ ಹೋಗಬಲ್ಲ ಅಂತ ಅಪ್ಪಣೆಯನ್ನು ಕೊಡ್ತಾನೆ. ಹನುಮಂತ ವೇಳೆಗಳೆಯದೆ ಚಂಗನೆ ನೆಗೆದು ಸಮುದ್ರದ ದಡದಿಂದ ಒಂದೇ ನೆಗೆತಕ್ಕೆ ಅಶೋಕವನಕ್ಕೆ ಬರ್ತಾನೆ. ಅಶೋಕವನದಲ್ಲಿ ಶಿಂಶುಪಾ ವೃಕ್ಷದ ಕೆಳಗಡೆ ರಾಮಧ್ಯಾನವನ್ನು ಮಾಡುತ್ತಾ ಇರುವ ಸೀತಾದೇವಿಯ ಪಾದಕ್ಕೆ ವಂದಿಸಿಕೊಂಡು ರಾಮರಾವಣರ ಕಥೆಯನ್ನು, ರಾವಣ ವಧೆಯಲ್ಲಿ ದೇವತೆಗಳು ಸಹಾಯವನ್ನು ಮಾಡಿದ್ದನ್ನು, ದೇವೇಂದ್ರನೇ ರಥವನ್ನು ಕಳುಹಿಸಿ ದೇವಸಾರಥಿಯಾದ ಮಾತಲಿಯೇ ಬಂದು ಶ್ರೀರಾಮನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ರಾವಣನೊಂದಿಗೆ ಕಾದಾಟವನ್ನು ಮಾಡುವಂತೆ ಪ್ರಚೋದಿಸಿ ಶ್ರೀರಾಮ ಪ್ರಯೋಗಿಸಿದ ಮಹಾಸ್ತ್ರ ಬ್ರಹ್ಮಾಸ್ತ್ರ, ಅದರಿಂದ ರಾವಣ ವಧೆಯಾಯಿತು ಅನ್ನುವ ಇಡೀ ಯುದ್ಧವನ್ನು ಗೆದ್ದ ವರ್ತಮಾನವನ್ನು ಬಹಳ ಚುಟುಕಾಗಿ ಹೇಳ್ತಾನೆ. ಯಾಕಂದರೆ ಅಷ್ಟು ಹೇಳುವಷ್ಟು ಅವಕಾಶ ಇಲ್ಲ. ಆದ್ದರಿಂದ ಇಲ್ಲಿಯವರೆಗೆ ನಿನ್ನನ್ನು ಹಿಂಸಿಸಿದ, ನಿನ್ನನ್ನು ವಶದಲ್ಲಿರಿಸಿಕೊಂಡ ದಶಕಂಠನ ವಧೆಯಾಯಿತು ಅನ್ನುವ ಸಮರ ವಿಜಯದ ವಾರ್ತೆಯನ್ನು ಹೇಳುತ್ತಾನೆ. ಆಗ ಸಮರ ವಿಜಯದ ವಾರ್ತೆಯನಾಲಿಸಿ ಕಮಲಮುಖಿಯಳ ವದನವು ಅರಳಿತು. ಕಮಲಮುಖಿಯಳ ವದನವರಳಿತು. ಕಮಲನಯನದೊಳ್ ಇಳಿದುದಾನಂದಾಶು ಅಗಣಿತವು. ತಿಮಿರ ಕೋಟಿಯ ಕಳಿವೆ ಸೂರ್ಯನ ಸಮಸುಭಾಸನ ಪದವ ನೆನೆಯುತ್ತ ಸಮಸುಭಾಸನ ಪದವ ನೆನೆಯುತ್ತ ವಿಮಲ ಮುಖಿ ಕೇಳಿದಳು ಮುಂದಿನ ಪರಿಯ ಪೇಳು ಪೇಳೆನುತ. ವಿಮಲ ಮುಖಿ ಕೇಳಿದಳು ಮುಂದಿನ ಪರಿಯ ಪೇಳೆನುತ. ಹನುಮಂತ ಬಹಳ ಎಳೆಯಾಗಿ ಯುದ್ಧ ಗೆದ್ದ ವರ್ತಮಾನವನ್ನು ವಿಸ್ತರಿಸಿದ. ರಾವಣನನ್ನು ಕೊಲ್ಲುವುದಕ್ಕೆ ಕಷ್ಟ ಆಯಿತು, ಅಗಸ್ತ್ಯರು ಬಂದರು. ರಾಮನ ಶೌರ್ಯವನ್ನು, ರಾಮನ ತೋಳ ವಿಕ್ರಮವನ್ನು, ರಾಮ ಕೋದಂಡವನ್ನು ಎತ್ತಿದ್ದನ್ನು, ಯುದ್ಧದ ವಾರ್ತೆಯನ್ನು ಮತ್ತೆ ಮತ್ತೆ ಹೇಳಿದ. ಸೀತೆಗೆ ನಿಜವಾಗಿ ಕುತೂಹಲ ಇದ್ದದ್ದು ಯುದ್ಧದ ವಾರ್ತೆಯನ್ನು ಕೇಳುವುದಕ್ಕಲ್ಲ. ನಮ್ಮ ಅಧ್ಯಾತ್ಮದಲ್ಲಿ ಭಕ್ತಿಯನ್ನು ಹೇಳುವಾಗ ಕೂಡ, ಭಗವಂತ ಮತ್ತು ಭಕ್ತನ ಸಂಬಂಧವನ್ನು ಹೇಳುವಾಗ ಕೂಡ
ಭಕ್ತಿಯನ್ನು ವರ್ಣಿಸುವುದಕ್ಕೆ ಪತಿಪತ್ನಿಯರ ವಿರಹ ಅಂತ ಹೇಳ್ತಾರೆ. ದೀರ್ಘಕಾಲ ಪತಿ ಇಲ್ಲದೇ ಇರುವ ಹೊತ್ತಿನಲ್ಲಿ ಪತಿಯ ದರ್ಶನಕ್ಕಾಗಿ ಕಾದ ಪತ್ನಿಯನ್ನು ಭಕ್ತಿಗಾಗಿ ಒಂದು ಹೋಲಿಕೆಯನ್ನು ಕೂಡ ಕೊಡ್ತಾರೆ ಭಕ್ತಿಯ ವಿಧಗಳಲ್ಲಿ. ಅನನ್ಯ ಭಕ್ತಿ, ಅನ್ಯೋನ್ಯ ಭಕ್ತಿ, ಹೀಗೆಲ್ಲ ಭಕ್ತಿಗಳನ್ನು ಹೇಳುವಾಗ ಒಂದು ಭಕ್ತಿಯನ್ನು ಹೇಳುವಾಗ ಪತಿಪತ್ನಿಯರ ಸಂಬಂಧವನ್ನು ಕೂಡ ಹೇಳ್ತಾರೆ. ಅಂದರೆ ಭಗವಂತನ ಮತ್ತು ಭಕ್ತನ ನಡುವೆ ಇದ್ದ ಸಂಬಂಧದಷ್ಟು ಪರಿಶುದ್ಧವಾಗಿರುತ್ತದೆ ಅಂತ. ಇಲ್ಲಿ ಭಗವಂತನದ್ದೇ ಸಂಸಾರ. ಸೀತಾರಾಮರು ಅಂದರೆ ಲಕ್ಷ್ಮಿ ಮತ್ತು ನಾರಾಯಣ. ಯುದ್ಧ ಗೆದ್ದ ವಾರ್ತೆ ಸೀತೆಗೆ ನಿಜವಾಗಿ ರಾಮ ಗೆದ್ದೇ ಗೆಲ್ತಾನೆ ಅಂತ ಗೊತ್ತಿದೆ. ಗೊತ್ತಿಲ್ಲದೇ ಇದ್ದರೆ ಹನುಮಂತ ಚೂಡಾಮಣಿ ಪ್ರಕರಣದಲ್ಲಿ ನಿನ್ನನ್ನು ಹೊತ್ತು ಹೋಗುತ್ತೇನೆ ಹೆಗಲ ಮೇಲೆ ಅಂತ ಹೇಳುವಾಗ ಸೀತೆ ಹೆಗಲ ಮೇಲೆ ಹತ್ತಿ ಕುಳಿತುಕೊಳ್ಳುತ್ತಿದ್ಲು. ಸೀತೆ ಹೇಳಿದ್ದೇನು, ಕದ್ದು ತಂದವನ ಮನೆಯಿಂದ ಕದ್ದು ಹೋಗುವುದಕ್ಕಿದ್ದದ್ದಲ್ಲ, ಗೆದ್ದೇ ಹೋಗಬೇಕು. ನನ್ನ ರಾಮ ಬಂದು ಅವನನ್ನು ಕೊಂದೇ ಕೊಲ್ಲುತ್ತಾನೆ, ಕೊಂದ ಮೇಲೆ ನನ್ನನ್ನು ಗೆದ್ದು ಪಡೆದುಕೊಂಡು ಹೋಗುತ್ತಾನೆ ಅಂತ. ರಾಮನ ವಿಕ್ರಮದ ಮೇಲೆ ಅತಿಯಾದ ವಿಶ್ವಾಸ ಇದ್ದ ಸೀತೆಗೆ ರಾಮ ಯುದ್ಧ ಗೆದ್ದದ್ದು ದೊಡ್ಡ ವರ್ತಮಾನ ಅಲ್ಲ, ಗೆದ್ದೇ ಗೆಲ್ತಾನೆ ಅಂತ ಗೊತ್ತು. ಯುದ್ಧ ಗೆದ್ದ ಮೇಲೆ ರಾಮ ಏನು ಹೇಳಿದ ಅನ್ನೋದು ಅವಳಿಗಿರುವ ಕುತೂಹಲ. ಆದರೆ ಹನುಮಂತ ಅದನ್ನು ಹೇಳಲೇ ಇಲ್ಲ. ಹನುಮಂತ ಬರೀ ಯುದ್ಧದ ವಾರ್ತೆಯನ್ನು ಹೇಳಿದ್ರಿಂದ ಸಂತೋಷ ಆಯಿತು, ಮುಖ ಅರಳಿತು. ರಾಮನನ್ನು ನೋಡಬೇಕು ಅನ್ನೋ ಅತೀವ ಆಕಾಂಕ್ಷೆಯಿಂದ ಕೊನೆಗೆ ಬಾಯಿ ಬಿಟ್ಟು ಸೀತೆಯೇ ಕೇಳುತ್ತಾಳೆ, ಯುದ್ಧ ಗೆದ್ದದ್ದು ಸರಿ, ರಾವಣಾದಿಗಳು ಹತರಾದದ್ದು ಸರಿ, ಲಂಕಾಭೂಮಿಯಲ್ಲಿ ರಾಮನ ಪ್ರಭುತ್ವ ಪ್ರತಿಷ್ಠಾಪನೆಯಾದದ್ದು ಸರಿ, ಅದಾದ ಮೇಲೆ ರಾಮ ಏನು ಹೇಳಿದ, ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ನೇರವಾಗಿ ರಾಮನ ವಾರ್ತೆಯನ್ನು, ತನ್ನ ಮತ್ತು ರಾಮನ ಸಂಬಂಧದ ಬಗ್ಗೆ ರಾಮ ಏನು ಹೇಳಿದ ಅನ್ನುವ ಕುತೂಹಲದಿಂದ ಹನುಮಂತನಲ್ಲಿ ಸೀತೆ ಪ್ರಶ್ನಿಸ್ತಾಳೆ. ಹನುಮಂತ ಪರೇಂಗಿತಜ್ಞ, ವ್ಯಾಕರಣಜ್ಞ, ಚತುರ್ವೇದಗಳನ್ನು ಬಲ್ಲವ, ಸೂರ್ಯನಿಂದ ವ್ಯಾಕರಣವನ್ನು ಅಭ್ಯಾಸ ಮಾಡಿದವ. ರಾಮ ನೇರ ಸೀತೆಯ ವಿಷಯವನ್ನೇ ಹೇಳದೆ ಅಯೋಧ್ಯೆಗೆ ಹೊರಟಿದ್ದಾನೆ ಅಂತ ಹೇಳಿದರೆ ಸೀತೆಗೆ ಎಷ್ಟು ನೋವಾಗುತ್ತದೆ ಅಂತ ಹನುಮಂತನಿಗೂ ಗೊತ್ತಿದೆ. ಇದು ವಾಲ್ಮೀಕಿಗಳು ವರ್ಣಿಸಿದ ರಾಮಾಯಣದ ಒಂದು ತುಂಬ ರಮಣೀಯವಾದ ಪ್ರಸಂಗ. ರಾಮ ಹೀಗೆ ಹೇಳ್ತಾ ಇದ್ದಾನೆ ಅಂತ ಸೀತೆಯಲ್ಲಿ, ಸೀತೆ ಹಾಗೆ ಹೇಳ್ತಾ ಇದ್ದಾನೆ ಅಂತ ರಾಮನಲ್ಲಿ ಹನುಮಂತ ಹೇಳುತ್ತಾನೆ. ಅಲ್ಲಿ ನಡೆದದ್ದು ಯಾವುದೂ ಅಲ್ಲ, ಎರಡನ್ನೂ ಹನುಮಂತನೇ ಹೇಳ್ತಾನೆ. ಇದು ಯಾಕೆ ಅಂದರೆ ಸೀತಾರಾಮರ ಸಾಂಗತ್ಯವಾಗಬೇಕು ಅನ್ನೋದು ಹನುಮಂತನಂತ ಒಬ್ಬ ಬ್ರಹ್ಮಚಾರಿಗೂ ಇದ್ದ ಆಶಯ. ಹಾಗಾಗಿ ಅವನೇನು ಹೇಳ್ತಾನೆ, ಸುಳ್ಳು ಹೇಳಿದ ಅಂತಲ್ಲ, ರಾಮನ ಮನದ ಭಾವವನ್ನು ಭಾಷೆಯಾಗಿಸಿ ಹನುಮಂತ ಹೇಳುವುದು. ಅವನು ಯುದ್ಧ ವಾರ್ತೆ ಮುಗಿದ ಮೇಲೆ ಸುಗ್ರೀವ ತಡೆದ, ಭರತನಲ್ಲಿ ಹೋಗುವ ಮೊದಲು ಸೀತೆಯನ್ನು ಕರೆತರ್ತೇನೆ ಅಂತ ಸುಗ್ರೀವ ಕಳುಹಿಸಿದ ಅಂತ ಹೇಳುವುದಿಲ್ಲ. ಅದರ ಬದಲಿಗೆ ರಾಮ ಹೇಗೆ ಮನಸ್ಸಿನಲ್ಲಿ ಯೋಚಿಸ್ತಾನೆ ಅನ್ನುವುದನ್ನು ಅರ್ಥವಿಸಿಕೊಂಡು ಸೀತೆಯಲ್ಲಿ ಹೇಳ್ತಾನೆ. ಎಂದು ಬರುವಳೋ ಸೀತೆ, ಎಂದು ನಲಿವಳು ಖ್ಯಾತೆ, ಎಂದು ಬರುವಳು ಸೀತೆ, ಎಂದು ನಲಿವಳು ಖ್ಯಾತೆ, ಎಂದು ಮುಕ್ತಿಯು ಕಾಣೆ ನೆನುತ, ಎಂದು ಮುಕ್ತಿಯು ಕಾಣೆ ನೆನುತ, ನೊಂದು ಬೆಂದಿಗರ ಕಂದಿದ ನನ್ನ ಶ್ಯಾಮ, ನೊಂದು ಬೆಂದಿಗರ ಕಂದಿದ ನನ್ನ ಶ್ಯಾಮ, ಮುಂದಿನ ಕಳುಹಿದ ನಮಿತ, ಮುಂದಿನ ಕಳುಹಿದ ನಮಿತ ರಾಮ. ಬಹಳ ಸುಂದರವಾಗಿ ರಾಮನ ಮನಸ್ಸನ್ನು ಹನುಮಂತ ಹೇಳ್ತಾ ಹೋಗುತ್ತಾನೆ. ಎಂದು ಬರುವಳು ಸೀತೆ, ಎಂದು ಸೀತೆಯನ್ನು ನೋಡುತ್ತೇನೋ ಅಂತ ಮನದಿಂದ ತುಂಬ ನೊಂದ ರಾಮ ಕಂದಿದಾನನ ಶ್ಯಾಮ ಅಂತ ಹೇಳ್ತಾನೆ. ನೀಲಮೇಘ ಶ್ಯಾಮ ಅಂತ ರಾಮನಿಗೆ ಕೃಷ್ಣನಿಗೆಲ್ಲ ನಾವು ವರ್ಣನೆಯನ್ನು ಕೊಡುವುದು. ನೀಲಿಯ ಮೇಘದ ಹಾಗೆ, ಮೋಡದ ಹಾಗೆ ಕಾಂತಿಯನ್ನು ಹೊಂದಿದವರು ಅಂತ. ಅಂತಹ ರಾಮನ ಮುಖ ಕಪ್ಪಿಟ್ಟಿದೆ ಅನ್ನೋ ಹಾಗೆ ಶ್ಯಾಮ ಅಂತ, ಕಂದಿದಾನನ ಶ್ಯಾಮ. ಅವನ ಮುಖದ ಸೌಂದರ್ಯ ಕ್ಷೀಣವಾಗಿದೆ ನೀನಿಲ್ಲದೇ ಇರುವುದರಿಂದ. ಹಾಗಾಗಿ ಎಂದು ಬರ್ತಾಳೋ ಸೀತೆ, ಸೀತೆಗೆ ಎಂದು ಮುಕ್ತಿ ಸಿಗ್ತದೋ ಅಂತ ಯೋಚಿಸಿ ಯೋಚಿಸಿ ರಾಮನು ನೊಂದು ಬೆಂದಿದ್ದಾನೆ. ನಿನ್ನನ್ನು ಕಾಣಬೇಕು ಅನ್ನೋ ಪ್ರತೀಕ್ಷೆಯಲ್ಲಿ ರಾಮ ಇದ್ದಾನೆ. ಆದ್ದರಿಂದಲೇ ರಾಮ ನನ್ನನ್ನು ಇಲ್ಲಿಗೆ ಕಳುಹಿಸಿದ ಅಂತ ಹೇಳ್ತಾನೆ. ರಾಮ ಸುಗ್ರೀವನಿಗೆ ಹೇಳಿ ಸುಗ್ರೀವ ಇವನನ್ನು ಕಳುಹಿಸಿದ, ಇದು ಯಾವುದನ್ನು ಹೇಳದೆ ರಾಮನೇ ಕಳುಹಿಸಿದ ಅಂತ ಹೇಳಿಬಿಡ್ತು. ಹೇಳುವುದರ ಜೊತೆಯಲ್ಲಿ ಒಂದು ಸಣ್ಣ ಪರೋಕ್ಷವಾದ ಪ್ರಚೋದನೆಯನ್ನು ಸೀತೆಗೆ ಕೊಡ್ತಾನೆ.
ಎಂದು ಬರುವಳು ಸೀತೆ ಅಂತ ಕಾಯ್ತಾ ಇದ್ದಾನೆ ಅಂತ. ಅಂದರೆ ರಾಮ ಇಲ್ಲಿಗೆ ಬರುವುದಿಲ್ಲ, ನೀನೇ ಅಲ್ಲಿಗೆ ಬರಬೇಕು ಅನ್ನುವ ಸೂಚನೆ. ರಾಮನೇ ಬಂದು ನಿನ್ನನ್ನು ಕರೆದು ಹೋಗುತ್ತಾನೆ ಅನ್ನೋ ನಿರೀಕ್ಷೆ ಅಲ್ಲ, ರಾಮನಿದ್ದಲ್ಲಿಗೆ ನೀನು ಈ ಕ್ಷಣ ಹೊರಟು ಬರಬೇಕು ಅನ್ನೋದು ಅದಕ್ಕೆ ಕೊಟ್ಟ ಪ್ರಚೋದನೆ. ಆ ಮಾತನ್ನು ಕೇಳಿದಂತಹ ಸೀತೆ ಸಹಜವಾಗಿ ರಾಮನನ್ನು ಬಿಟ್ಟು 12 ತಿಂಗಳುಗಳ ಕಾಲ ತಪಸ್ವಿನಿಯಂತೆ ವಿರಹಿಣಿಯಾಗಿದ್ದ ಸೀತೆ ರಾಮನನ್ನು ಕಾಣುವುದಕ್ಕಾಗಿ ಅಕ್ಷರಾರ್ಥದಿಂದ ಪ್ರತಿನಿತ್ಯ ಹಗಲು ರಾತ್ರಿ ಅನ್ನುವ ಭೇದ ಇಲ್ಲದೆ ನಿದ್ರೆ ಮಾಡದೆ ರಾಮಧ್ಯಾನದಲ್ಲಿ ರಾಮನ ಸೌಖ್ಯಕ್ಕಾಗಿ ಕಾದಿದ್ದಂತಹ ಸೀತೆ ಪರಮ ಪತಿವ್ರತೆ ಹನುಮಂತನ ಮಾತು ಕೇಳಿ ಒಮ್ಮೆ ಕಣ್ಣಿನಿಂದ ನೀರಿಳಿಸ್ತಾ ಹನುಮನನ್ನು ಪ್ರಶ್ನಿಸ್ತಾಳೆ. ಹನುಮ ನಿನ್ನಯ ನುಡಿಯೋ ಶೋಕಿಪ ಮನದಿ ಮಿನುಗಿದಾಸೆಯ ರವಿಯೋ ಶೋಕಿಪ ಮನದಿ ಮಿನುಗಿದಾಸೆಯ ರವಿಯೋ ಹನುಮ ಹನುಮ ನಿನ್ನಯ ನುಡಿಯು ಶೋಕಿ ಪಾಮನದಿ ಮಿನುಗಿದಾಸೆಯ ರವಿಯು ಶೋಕಿ ಪಾಮನದಿ ಮಿನುಗಿದಾಸೆಯ ರವಿಯು ಹನುಮ ವನಜನಾಭನ ವಿರಹ ಧನುಜರಟ್ಟುಳಿ ಕಲಹ ವನಜನಾಭನ ವಿರಹ ಧನುಜರಟ್ಟುಳಿ ಕಲಹ ವನಜನ ಮನ ವಿರಗ ಧನುಜ ರಟ್ಟುಳಿ ಕಲಗ ತಾನು ವಿಲಾಸೆಯನಿಗಿದೆ ನಗಿದಮೃತ ವರ್ಷ ಹನುಮ ನಿನ್ನಯ ನುಡಿಯು ಶೋಕಿ ಪಮನದಿ ಮಿನುಗಿದಾಸೆಯ ರವಿಯು ಮಿನುಗಿದಾಸೆಯ ರವಿಯು ಹನುಮ ಹನುಮ ಸೀತೆಯ ಭಾವತೀವ್ರತೆಯನ್ನು ಅತ್ಯಂತ ಸುಶ್ರಾವ್ಯವಾಗಿ ಭಾಗವತರು ಪ್ರಸ್ತುತಪಡಿಸಿದ್ದಾರೆ. ಯಾಕಂದರೆ 1000 ಪದಗಳಲ್ಲಿ ವರ್ಣಿಸಬಹುದಾದದ್ದನ್ನು ಒಂದು ನಾದ ವರ್ಣಿಸಿಕೊಡ್ತದೆ. ಅದು ನಾದಕ್ಕೂ ಮತ್ತು ಸಂಗೀತಕ್ಕಿರುವ ಶಕ್ತಿ. ಸೀತೆಯ ಭಾವ ಹೇಗಿತ್ತು ಅನ್ನುವುದಕ್ಕೆ ಅಷ್ಟೇ ಪ್ರಶಸ್ತವಾದ ರಾಗವನ್ನು ಬಳಸಿಕೊಳ್ತಾ
ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ, ತುಂಬ ಚೆನ್ನಾಗಿ ಪ್ರಸ್ತುತ ಆಗಿದೆ. ಅಷ್ಟೇ ಸೊಗಸಾಗಿ ಉಳಿತಾ ಇರೋದಕ್ಕೆ ಮದ್ದಳೆಯ ಸಹಯೋಗವನ್ನು ಒದಗಿಸಿಕೊಟ್ಟಿದ್ದಾರೆ. ಸೀತೆ ಹನುಮಂತನ ಮಾತು ಕೇಳಿದಾಗ ಇಷ್ಟೇ ಆನಂದಕ್ಕೆ ಒಳಗಾಗಿದ್ಲು, ಇಷ್ಟೇ ಭಾವ ತೀವ್ರತೆಯಿಂದ ನೀ ಆಡ್ತಾ ಇರೋ ಮಾತು ಸತ್ಯವೇ ಹನುಮಂತ, ನಿಜವೇನು ನಿನ್ನ ಮಾತು? ನೀ ಹೇಳಿದ ಮಾತು ಕೇಳಿದ ನನಗೆ ಆಸೆಯೇ ಇಲ್ಲದೆ ಬದುಕಿನಲ್ಲಿ ತನುವಿನ ಆಸೆಯ ನೀಗಿದ್ದೆ. ಅದಕ್ಕೆ ಕಾರಣ ಒಂದು ಶ್ರೀರಾಮಚಂದ್ರನ ಅಗಲಿದ ವಿರಹ, ಇನ್ನೊಂದು ಈ ರಾಕ್ಷಸರ ಉಪಟಳ. ಈ ಎರಡರೊಟ್ಟಿಗೆ ತನುವಿನ ಆಸೆಯ ನೀಗಿ ಇನ್ನೇನು ನನಗೆ ಮರಣ ಅಂತ ಯೋಚಿಸಿದ ನನಗೆ ಅಮೃತ ವರ್ಷ ಸುರಿದ ಹಾಗೆ, ಒಂದು ಅಮೃತ ಸಿಕ್ಕಿದ ಹಾಗಾಯಿತು. ಮನಸ್ಸಿನ ಶೋಕದ ಆಗಸದಲ್ಲಿ ಸೂರ್ಯ ಉದಿಸಿದ ಹಾಗೆ ಸೂರ್ಯವಂಶನಾದ ರಾಮ ನನ್ನನ್ನು ಪ್ರತೀಕ್ಷೆ ಮಾಡುತ್ತಾ ಇದ್ದಾನೆನ್ನೋ ಒಂದು ಮಾತು ನನಗೆ ಮರಳಿ ಜೀವನವನ್ನು ಕೊಟ್ಟಿತು ಅಂತ ಸೀತೆ ಹೇಳ್ತಾಳೆ. ಆನಂದದಿಂದ ಕುಣಿದಾಡುತ್ತಾಳೆ. ಹನುಮಂತನಿಗೆ ಹೇಳ್ತಾಳೆ, ಈ ಕ್ಷಣದಲ್ಲಿಯೇ ಬರುತ್ತೇನೆ, ಬರುವ ಮೊದಲು ಇಷ್ಟು ಪ್ರತೀಕ್ಷೆಯಲ್ಲಿದ್ದ ರಾಮನ ಮುಂಭಾಗದಲ್ಲಿ ರಾಮನ ಅರಸಿಯಾಗಿ ಬರುವುದಕ್ಕೆ ಬೇಕಾಗಿ ಸ್ವಲ್ಪ ಶೃಂಗಾರವನ್ನು ಮಾಡಿಕೊಂಡು ಬರ್ತೇನೆ ಅಂತ. ಸಹಜವಾಗಿ ಹೆಮ್ಮಕ್ಕಳಿಗಿರುವ ಒಂದು ಗುಣ. ಹೆಮ್ಮಕ್ಕಳು ಸಂತೋಷವನ್ನು ಅಭಿವ್ಯಕ್ತಪಡಿಸುವುದು ಶೃಂಗಾರದಿಂದ, ದುಃಖವನ್ನು ಕ್ರೋಧವನ್ನು ಅಭಿವ್ಯಕ್ತಪಡಿಸುವುದು ಶೃಂಗಾರದಿಂದ. ನಾವು ಪುರಾಣವನ್ನು ಮತಿಸಿದರೆ ಗೊತ್ತಾಗುತ್ತದೆ. ಮಲಿನ ವಸ್ತ್ರವನ್ನು ಹೆಣ್ಣೊಬ್ಬಳು ಹುಟ್ಟಿದ್ದಾಳೆ ಅಂತಾದರೆ ಒಂದೋ ಅವಳಿಗೆ ಸಿಟ್ಟು ಬಂದಿದೆ ಅಂತ, ಇಲ್ಲ ಅವಳು ಶೋಕದಲ್ಲಿದ್ದಾಳೆ ಅಂತ. ಕಪ್ಪು ವಸನವನ್ನು ಹುಟ್ಟ ಕೈಕೆಯೋ, ಕೃಷ್ಣನೊಂದಿಗೆ ಕಾದಾಟ ಮಾಡುತ್ತಾ ಇದ್ದ ಸತ್ಯಭಾಮೆಯೋ, ಇವರೆಲ್ಲ ಭೂಷಣಾದಿಗಳನ್ನು ಆಭರಣಗಳನ್ನು ಕಳಚಿಟ್ಟು ಹಳೆಯ ವಸ್ತ್ರವನ್ನು ಸೀರೆಯನ್ನು ಉಡ್ತಾ ಇದ್ದದ್ದು ಸಿಟ್ಟು ಬಂದಾಗ ಅಥವಾ ಬೇಸರ ಆದಾಗ. ಸಂತೋಷ ಆದಾಗ ಅದರ ಅಭಿವ್ಯಕ್ತಿ ಶೃಂಗಾರದಿಂದ. ಅದರಿಂದ ಈವರೆಗೆ ರಾಮನಿಂದ ದೂರ ಇದ್ದ ನಾನು, ಶ್ರೀರಾಮನ ಅನಪಾಯಿನಿಯಾದ ನಾನು, ಶ್ರೀರಾಮನನ್ನು ಕಾಣುವುದಕ್ಕೆ ಶೃಂಗಾರವನ್ನುಗೊಂಡು ಅಲಂಕಾರವನ್ನು ಮಾಡಿಕೊಂಡು ಈ ಕ್ಷಣದಲ್ಲಿ ಆದಷ್ಟು ಬೇಗ ಬರ್ತೇನೆ, ನಾ ಬರ್ತಾ ಇದ್ದೇನೆ ಎನ್ನುವ ವಾರ್ತೆಯನ್ನು ರಾಮನಿಗೆ ನೀ ಮುಟ್ಟಿಸು ಹನುಮಂತ ಅಂತ ಹನುಮಂತನಿಗೆ ಹೇಳ್ತಾಳೆ. ಹನುಮಂತ ಉಳಿದ ರಾಕ್ಷಸಿಯರನ್ನೆಲ್ಲ ಹೊಡೆಯುತ್ತೇನೆ ಅಂತ ಹೊರಡುತ್ತಾನೆ, ನಿನ್ನನ್ನು ಹಿಂಸಿಸಿದವರಿಗೆ. ಆಗ ಸೀತೆ ಹೇಳ್ತಾಳೆ, ಅವರೆಲ್ಲ ಶರಣವೃತ್ತಿಯನ್ನು ನಿಷ್ಠೆಯಿಂದ ಮಾಡಿದವರು, ರಾವಣನ ಅಧೀನದಲ್ಲಿದ್ದವರು, ರಾವಣ ಹೇಳಿದ್ದನ್ನು ಮಾಡುತ್ತಾ ಇದ್ದವರು, ಅವರ ತಪ್ಪಿಲ್ಲ. ಸೇವಕರಾದವರು ಸೇವ್ಯ ಮತ್ತು ಸೇವಕ ಭಾವದಿಂದ ಯಾರು ಅನ್ನ ಕೊಡುತ್ತಾರೋ ಅವರಿಗೆ ಪ್ರಾಮಾಣಿಕರಾಗಿರಬೇಕಾದ ಕರ್ತವ್ಯ. ರಾವಣ ಹೇಳಿದ ಕೆಲಸ ಮಾಡಿದವರನ್ನು ಹಿಂಸಿಸಬೇಡ. ಈಗ ಅವರು ರಾವಣನ ಪ್ರಜೆಗಳಲ್ಲ, ವಿಭೀಷಣನ ಪ್ರಜೆಗಳು, ಇನ್ನೂ ಧರ್ಮಾತ್ಮರಾಗಿರುತ್ತಾರೆ. ಆಳುವ ಅರಸ ಹೇಗಿರ್ತಾನೋ ಹಾಗೆ ಪ್ರಜೆಗಳು ವ್ಯವಹರಿಸ್ತಾರೆ ಅಂತ ಹನುಮಂತನನ್ನು ತಡೆದು ಶೃಂಗಾರಗೊಂಡು ಬರ್ತೇನೆ ಅಂತ ಹನುಮಂತನನ್ನು ಕಳುಹಿಸ್ತಾಳೆ. ಅಲ್ಲೇ ಜೊತೆಯಲ್ಲಿದ್ದಂತಹ ಸರಮೆ ತ್ರಿಜಟೆಯರು ಇತ್ಯಾದಿಯರು ಸೀತೆಯನ್ನು ಶೃಂಗರಿಸ್ತಾರೆ. ಸೀತೆಗೆ ಹೊಸ ವಸನಗಳನ್ನು ಕೊಟ್ಟು ಸೀತೆ ಸರ್ವಾಲಂಕಾರ ಭೂಷಿತೆಯಾಗಿ ತುಂಬ ಗಾಂಭೀರ್ಯ ನಡಿಗೆಯಿಂದ ಆ ಸೇವಕಿಯರನ್ನೆಲ್ಲ ಕೂಡಿಕೊಂಡು ರಾಮನನ್ನು ಕಾಣುವುದಕ್ಕೆ ಅಂತ ಅಶೋಕವನದಿಂದ ಹೊರಟು ರಾಕ್ಷಸಿಯರ ಸಹಾಯದಿಂದ ಸಮುದ್ರದ ದಡದವರೆಗೆ ಬರ್ತಾಳೆ. ಬಂದು ದೂರದಲ್ಲಿ ಗಂಭೀರ ಮುಖಮುದ್ರೆಯನ್ನು ಹೊತ್ತು ನಿಂತ ರಾಮನನ್ನು ಬಹಳ ದೂರದಿಂದ ನೋಡುತ್ತಾ ನೋಡುತ್ತಾ ಮುಂದೆ ಬರ್ತಾಳೆ. ತಾರಕಿಗಳೀರ್ದ ನಭದಲ್ಲಿ ತಾರಕಿಗಳೀರ್ದ ನಭದಲ್ಲಿ ಚಂದ್ರನುದಿಸಿದೊಲು ಚಂದ್ರನುದಿಸಿದನು ಸಾರಸಾಕ್ಷನ ಪದವ ಕಾಣುತ್ತ ಜಾನಕಿಯು ಸಾರಸಾಕ್ಷನ ಪದವ ಕಾಣುತ್ತ ಜಾನಕಿಯು ಜಾರುತಿಹ ಕಂಬನಿಯ ಮಾಲೆ ಅರ್ಚಿಸುತ್ತ ನುಡಿಸಿದಳು ರಘುವರನ ಜಾರುತಿಹ ಕಂಬನಿಯ ಮಾಲೆಯಿಂದರ್ಚಿಸುತ್ತ ನುಡಿಸಿದಳು ರಘುವರನ ರಾಮ ರಾಮ ಧರ್ಮಮೂರ್ತಿ ಕರುಣ ಸಾಗರ
ರಾಮ ರಾಮ ಆ ರಾಮ ರಾಮ ಧರ್ಮಮೂರ್ತಿ ಕರುಣ ಸಾಗರ ರಾಮ ರಾಮ ಸೋಮವಾದನ ಸುಗುಣ ಸುಂದರ ರಾಮ ರಾಮ ಸೋಮವಾದನ ಸುಗುಣ ಸುಂದರ ವ್ಯೋಮಕೇಶ ಧನುವ ಮುರಿದ ಪ್ರೇಮ ಚಂದಿರ ವ್ಯೋಮಕೇಶ ಧನುವ ಮುರಿದ ಪ್ರೇಮ ಚಂದಿರ ಹೇಮ ಮೃಗಕ್ಕೆ ಸೋತೆ ಕ್ಷಮಿಸು ರಾಮಚಂದಿರ ಹೇಮ ಮೃಗಕ್ಕೆ ಸೋತೆ ಕ್ಷಮಿಸು ರಾಮಚಂದಿರ ಹೇ ಪ್ರೇಮ ಚಂದಿರ ಓ ಸುಗುಣ ಮಂದಿರ ಕರುಣ ಸಾಗರ ವ್ಯೋಮಕೇಶ ಧನುವ ಮುರಿದ ಪ್ರೇಮ ಚಂದಿರ ಹೇಮ ಮೃಗಕ್ಕೆ ಸೋತೆ ಕ್ಷಮಿಸು ರಾಮಚಂದಿರ ಹೇಮ ಮೃಗಕ್ಕೆ ಸೋತೆ ಕ್ಷಮಿಸು ರಾಮಚಂದಿರ ರಾಮ 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 ಅಮೋಘವಾದ ಪ್ರಸ್ತುತಿ. ಬಹುಶಃ ಇದಕ್ಕೆ ವ್ಯಾಖ್ಯಾನವೇ ಬೇಡ ಅಂತ ಕಾಣುತ್ತದೆ. ಸನ್ನಿವೇಶವನ್ನು ಅಷ್ಟು ರಮಣೀಯವಾಗಿ ವರ್ಣಿಸಿದ್ದಾರೆ. ತಾರಕೆಗಳಿರ್ದ ನಭದಲ್ಲಿ ಚಂದಿರನ ದರ್ಶನವಾದ ಹಾಗೆ. ನಕ್ಷತ್ರ ಇರುವ ಆಕಾಶವೇ ಚಂದ. ನಕ್ಷತ್ರ ಇದ್ದಾಗ ಆಕಾಶ ಚಂದ. ಆ ನಕ್ಷತ್ರದ ಮಧ್ಯದಲ್ಲಿ ಪೂರ್ಣ ಚಂದ್ರ ಇದ್ದರೆ ಆ ಆಕಾಶಕ್ಕೆ ಇನ್ನೂ ಶೋಭೆ. ಅಂದರೆ ನಕ್ಷತ್ರಗಳಿದ್ದಂತಹ ಆಕಾಶದಲ್ಲಿ ಚಂದ್ರನೋಪಾದಿಯಲ್ಲಿ ರಾಮಚಂದ್ರನನ್ನು ಸೀತೆ ಕಾಣುತ್ತಾಳೆ ಅಂತ. ಅಂದರೆ ಉಳಿದವರೆಲ್ಲ ನಕ್ಷತ್ರಗಳೇ ಇರಬಹುದು, ಆದರೆ ರಾಮ ಮಾತ್ರ ಚಂದ್ರ. ಆ ನಕ್ಷತ್ರ ತುಂಬಿದ ಆಕಾಶಕ್ಕೆ, ಆದ್ದರಿಂದ ಅವನನ್ನು ಉಡುಪತಿ, ಉಡುಪದರ ಹೀಗೆಲ್ಲ ನಾವು ಕರೀತೇವೆ. ಅಂತಹ ರಾಮನನ್ನು ಕಾಣುತ್ತಾ ಕಾಣುತ್ತಾ ಹತ್ತಿರಕ್ಕೆ ಬಂದು ಧರ್ಮಮೂರ್ತಿಯಾದ ರಾಮನ ಪಾದ ಮೂಲದಲ್ಲಿ ಕುಳಿತುಕೊಳ್ತಾಳೆ. ರಘುವರ ಅಂತ ರಾಮನನ್ನು ಸಂಬೋಧಿಸ್ತಾಳೆ. ಸೀತಾರಾಮರ ದಾಂಪತ್ಯ ಹೇಗಿತ್ತು ಅಂತ ನಮಗೆ ಮುಂದೆ ತಿಳಿತಾ ಹೋಗುತ್ತದೆ. ಸೂಚ್ಯವಾಗಿ ಇಲ್ಲಿ ನಮಗೆ ಅರ್ಥ ಆಗುತ್ತದೆ. ರಾಮನನ್ನು ಗಂಡ ಅಂತ ಕರೀಲಿಲ್ಲ, ರಾಮನನ್ನು ಸೀತೆಯ ಗಂಡ ಅಂತಲೂ ಹೇಳಲಿಲ್ಲ, ನನ್ನ ಪತಿ ಅಂತ ಹೇಳಲಿಲ್ಲ, ರಘುವರ ಅಂತ ಹೇಳಿದ್ಲು. ಅಂದರೆ ರಘುವಂಶದ ರಾಯರು ಆಳಿದಂತಹ ಸೂರ್ಯವಂಶದವನು ನೀನು, ಸೂರ್ಯವಂಶದ ಪ್ರಭು ನೀನು, ನೀನು ರಾಜಾರಾಮ, ನೀ ರಾಜಾರಾಮನಾಗುವುದಕ್ಕಿದ್ದವ, ಹಾಗೇ ನಾನು ನೀನು ವ್ಯವಹರಿಸಬೇಕು ಅನ್ನೋದು ಸೀತೆಯ ಮನಸ್ಥಿತಿ. ಇದು ಅಂತಸ್ಥವಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅರ್ಥ ಆಗಬಹುದು, ಮೇಲ್ನೋಟಕ್ಕೆ ಕಾಣುವವರಿಗೆ ಗುರುತಿಸುವುದು ಕಷ್ಟ. ಇದು ಆದರ್ಶ ದಾಂಪತ್ಯ. ಹಾಗೆ ಸಂಬೋಧಿಸಿ ಹೇಳ್ತಾ ಹೋಗ್ತಾಳೆ, ವ್ಯೋಮಕೇಶ ಧನುವ ಮುರಿದ ಪ್ರೇಮಚಂದಿರ ನೀನು, ಶಿವಧನುರ್ಭಂಗವನ್ನು ಮಾಡಿ ನನ್ನ ಕೈ ಹಿಡಿದೆ, ಅಲ್ಲಿಂದ ನಾನು ನೀನು ಒಂದಾದದ್ದು ಅಂತ ಇಡೀ ತಮ್ಮ ಜೀವನವನ್ನು, ಸೀತಾರಾಮನ ಬದುಕಿನ ಬದುಕನ್ನು ಒಂದು ವಾಕ್ಯದಲ್ಲಿ ತೆರೆದಿಡ್ತಾಳೆ. ಶಿವಧನುರ್ಭಂಗವಾಗದೇ ಇದ್ದರೆ ನನಗೂ ನಿನಗೂ ಮದುವೆ ಆಗುತ್ತಿರಲಿಲ್ಲ. ಸೀತಾ ಕಲ್ಯಾಣಕ್ಕೆ ಕಾರಣವಾದ್ದು ಶಿವಧನುರ್ಭಂಗ. ಶಿವಧನುಸ್ಸನ್ನು ಮುರಿದ ಮೇಲೆ ಮಾಲೆ ಇಕ್ಕಿ ಕೈ ಹಿಡಿದೆ, ಅಲ್ಲಿಂದ ಅಯೋಧ್ಯೆಗೆ ಬಂದೆವು, 13 ವರ್ಷ ಅಯೋಧ್ಯೆಯಲ್ಲಿದ್ದೆವು. ಅದಾದ ಮೇಲೆ ಕೈಕೆಯ ವರದ ನಿಮಿತ್ತವಾಗಿ ಪಟ್ಟಾಭಿಷೇಕ ಮುರಿದು ಬಿದ್ದು
ವನವಾಸ ನಮಗೆ ದೀಕ್ಷೆಯಾಯಿತು, ವನಕ್ಕೆ ಬಂದೆವು, ಪಂಚವಟಿಯಲ್ಲಿ ನೆಲೆ ನಿಂತೆವು. 13 ವರ್ಷಗಳ ಕಾಲ ಪಂಚವಟಿಯಲ್ಲಿ ಮತ್ತೆ ದಾಂಪತ್ಯವನ್ನು ಮುನ್ನಡೆಸಿದೆವು. 13 ವರ್ಷ ಮುಗಿಯುವ ಹೊತ್ತಿನಲ್ಲಿ ಶೂರ್ಪನಖಿಯ ಪ್ರಕರಣ ಕಾರಣವಾಗಿ ಸೀತೆಯ ಅಪಹರಣ ಆಗುತ್ತದೆ. ಅಲ್ಲಿಂದ ಬೇರ್ಪಟ್ಟೆ. ಅದನ್ನು ಸೂಚ್ಯವಾಗಿ ಹೇಮಮೃಗದ ಆಸೆಯಿಂದಾಗಿ ನಾನು ತಪ್ಪಿಬಿಟ್ಟೆ ರಾಮ, ನನ್ನನ್ನು ಕ್ಷಮಿಸು. ಆ ಒಂದು ಬಂಗಾರದ ಜಿಂಕೆಗೆ ನಾ ಸೋಲದೇ ಇದ್ದರೆ ಇವತ್ತು ನಾವಿಬ್ಬರು ಬೇರಾಗುವ ಸ್ಥಿತಿಯೇ ಬರ್ತಿರಲಿಲ್ಲ. ವನವಾಸವನ್ನು ಸುಖವಾಗಿ ಮುಗಿಸಿ ಹೋಗಬಹುದಿತ್ತು. ಆದ್ದರಿಂದ ಆ ಮಾಡಿದ ತಪ್ಪಿಗೆ ಕ್ಷಮಿಸು. ಇಲ್ಲಿಯವರೆಗೆ ಬಂದು ರಾವಣಾದಿಗಳನ್ನು ಕೊಂದಿದ್ದಿ, ಇನ್ನಾದರೂ ನನ್ನನ್ನು ಸ್ವೀಕರಿಸು ಅಂತ ಕಾಲಬುಡದಲ್ಲಿ ಕುಳಿತು ರಾಮನಿಗೆ ಪ್ರಾರ್ಥನೆ ಮಾಡುತ್ತಾಳೆ. ಸೀತೆಯ ಊಹೆ, ಸೇರಿದ ಎಲ್ಲರ ಊಹೆ ಏನು ಅಂತ ಕೇಳಿದರೆ, ಕಾಲಬುಡದಲ್ಲಿ ಕುಳಿತಂತಹ ಸೀತೆಯ ಭುಜವನ್ನು ಹಿಡಿದು ರಾಮ ಮೇಲೆತ್ತಿ ಒಮ್ಮೆ ಸೀತೆಯ ಮುಖದಲ್ಲಿ ತನ್ನ ಮುಖವನ್ನು, ಸೀತೆಯ ದೃಷ್ಟಿಯಲ್ಲಿ ತನ್ನ ದೃಷ್ಟಿಯನ್ನು ಇರಿಸಿ ಸೀತೆಯನ್ನು ನೋಡಿ ಸೀತೆಯನ್ನೊಂದು ಗಾಢವಾಗಿ ಆಲಂಗಿಸಿಕೊಂಡು ಸೀತಾರಾಮರು ಒಟ್ಟಾಗಿ ಅಯೋಧ್ಯೆಗೆ ಹೊರಡುತ್ತಾರೆ ಅಂತ. ಇದು ಸೀತೆಯ ಪ್ರತೀಕ್ಷೆಯೂ ಹೌದು, ಸೇರಿದ ಎಲ್ಲ ವಾನರರ ಪ್ರತೀಕ್ಷೆಯೂ ಹೌದು, ಅಳಿದುಳಿದ ವಿಭೀಷಣ ಮತ್ತು ಉಳಿದ ರಾಕ್ಷಸರ ಪ್ರತೀಕ್ಷೆಯೂ ಹೌದಾಗಿತ್ತು. ಆದರೆ ಪ್ರಪ್ರಥಮ ಬಾರಿಗೆ ರಾಮ ಅದಕ್ಕೆ ವಿರುದ್ಧವಾಗಿ ವ್ಯವಹರಿಸ್ತಾನೆ. ಕೆಳಗೆ ಕುಳಿತ ಸೀತೆಯನ್ನು ಮುಟ್ಟುವುದು ಬಿಡಿ, ಸೀತೆಯ ಕಡೆಗೆ ನೋಡದೆ ಸೇರಿರುವ ಎಲ್ಲ ವಾನರರನ್ನು ನೋಡುತ್ತಾ ಉತ್ತರ ಕೊಡ್ತಾನೆ. ತರುಣಿ ಜಾನಕಿ ನಿನ್ನ ನೆನೆದು ಈ ದುರವ ಗೈದವನಲ್ಲ ಹಿರಿದು, ಈ ದುರವ ಗೈದವನಲ್ಲ ಹಿರಿದು, ಹರಿದಿನ ಕಳರನ್ನು ನಿನ್ನ ಮೋಹವಾದಿಲ್ಲ, ಹರಿದಿನ ಕಳರನ್ನು ನಿನ್ನ ಮೋಹವಾದಿಲ್ಲ, ಕರಳು ವಾನರ ಹಲವಿ ಭೀಷಣ ಇರುವ ಇಲ್ಲಿಗೆ ಮನವೋ ಬಂದೇಡೆ, ತರುಣಿ ಜಾನಕಿ ನಿನ್ನ ನೆನೆದು ಈ ದುರವ ಗೈದವನಲ್ಲ ಹಿರಿದು ಜಾನಕಿ. ಪ್ರಪ್ರಥಮ ಬಾರಿಗೆ ಎಲ್ಲರಿಗೂ ಆಶ್ಚರ್ಯ ಆಗುವ ಹಾಗೆ ರಾಮ ಮಾತಾಡುತ್ತಾನೆ. ನೋಡುತ್ತಾ ಇರುವುದು ಉಳಿದವರನ್ನು, ಹೇಳುವ ವಿಷಯ ಸೀತೆಗೆ. ತರುಣಿ ಜಾನಕಿ ನಿನ್ನ ನೆನೆದು ಈ ದುರವಗೈದವನಲ್ಲ ಹಿರಿದು, ಈ ಯುದ್ಧವನ್ನು ನಿನಗಾಗಿ ಮಾಡಿದ್ದೇ ಅಲ್ಲ ಅಂತ ಎಲ್ಲರ ಮುಂದೆ ಘೋಷಿಸ್ತಾನೆ. ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಾತಾಡುವುದು ಬೇರೆ, 4 ಮಂದಿ ಇರುವಾಗ ಹೆಂಡತಿಗೆ ವಿರುದ್ಧವಾಗಿ ಮಾತಾಡಿದಾಗ ಆಗುವ ಪರಿಣಾಮ ಬೇರೆ. ನಿನ್ನ ಅಪಹರಣ ಆಗುವ ಮೊದಲೇ ಅಗಸ್ತ್ಯಾಶ್ರಮದಲ್ಲಿ ಋಷಿಗಳು ಬಂದು ಪ್ರಾರ್ಥನೆ ಮಾಡಿದಾಗ, ಲೋಕಕಂಟಕನಾದ ರಾವಣನಾದಿಗಳಿಂದ ಕಷ್ಟ ಆಗುತ್ತಾ ಉಂಟು ರಾಮ ಅಂತ ಪ್ರಾರ್ಥಿಸಿದಾಗ, ರಾವಣಂ ಹನಿಷ್ಯಾಮಿ ಅಂತ ರಾಮ ಒಂದು ವಚನವನ್ನು ಕೊಡ್ತಾನೆ. ರಾವಣಾದಿಗಳನ್ನು ವಧಿಸುವುದಕ್ಕೆ ನಾನು ಕಾಡಿಗೆ ಬಂದಿದ್ದು ಅಂತ. ಸೀತಾಪಹರಣಕ್ಕಿಂತ ಮೊದಲು, ಶೂರ್ಪನಖಿ ಬರುವುದಕ್ಕಿಂತ ಎಷ್ಟೋ ಮೊದಲು ರಾಮ ಮಾತಾಡಿರ್ತಾನೆ. ಅದನ್ನು ಉದಾಹರಿಸ್ತಾನೆ ಇಲ್ಲಿ. ಋಷಿಗಳಿಗೆ ಕೊಟ್ಟ ಮಾತಿಗೆ ಬೇಕಾಗಿ ನಾ ಇಲ್ಲಿವರೆಗೆ ಬಂದಿದ್ದೇನೆ, ಋಷಿಗಳೆಲ್ಲ ಪ್ರಾರ್ಥಿಸಿದಂತೆ ರಾಕ್ಷಸಾದಿಗಳನ್ನು ಕೊಂದಿದ್ದೇನೆ, ರಾವಣವಧೆಯನ್ನು ಸಾಧಿಸಿದ್ದು, ಇಂದ್ರಜಿತುವನ್ನು ಕೊಂದಿದ್ದು, ಕುಂಭಕರ್ಣಾದಿಗಳನ್ನು ಮತಿಸಿದ್ದು, ವಿಭೀಷಣನಿಗೆ ಪಟ್ಟ ಕಟ್ಟಿದ್ದು, ಇದಿಷ್ಟೂ ಕೂಡ ನಿನ್ನ ಅಪಹರಣ ಆಗಿದೆ ಅನ್ನುವ ಕಾರಣಕ್ಕಾಗಿ ಅಲ್ಲವೇ ಅಲ್ಲ. ನಿನಗಾಗಿ ಯುದ್ಧ ಮಾಡಿದ ಹೆಂಡತಿಯ ಗಂಡ ನಾನಲ್ಲ. ನಾನು ಋಷಿಗಳಿಗಾಗಿ ಮಾಡಿದವನು, ಋಷಿ ಪ್ರತಿಪಾದ್ಯ. ನಾನು ಸೂರ್ಯವಂಶದ ರಾಜ, ಸೂರ್ಯವಂಶದ ಚಕ್ರವರ್ತಿಗಳ ಪ್ರತಿನಿಧಿ. ಈಗ ಆಳ್ತಾ ಇರುವ ಭರತನ ಪ್ರತಿನಿಧಿಯಾಗಿ ಭರತ ಮಾಡಬೇಕಾದ ರಾಕ್ಷಸ ವಧೆಯನ್ನು ನಾ ಮಾಡಿಕೊಟ್ಟಿದ್ದೇನೆ. ಇದು ನನ್ನ ಕರ್ತವ್ಯವೇ ಹೊರತು ನಾನು ನಿನ್ನ ಮೋಹದಿಂದ ಯಾವುದನ್ನೂ ಮಾಡಿದ್ದಲ್ಲ. ಆದ್ದರಿಂದ ರಾವಣ ವಧೆ ಮಾಡಿದವನು ನನ್ನ ಗಂಡ ಅನ್ನುವ ಕಾರಣಕ್ಕೆ ನನ್ನ ಜೊತೆ ನೀ ಬರುವುದು ಬೇಡ. ಮುಕ್ತಳಾಗಿದ್ದಿ, ರಾವಣನ ಬಂಧದಲ್ಲಿದ್ದ ನಿನಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಬಂಧ ವಿಮೋಚನೆ ಆಗಿದೆ. ಇನ್ನು ನಿನ್ನ ಮನಸ್ಸು ಬಯಸಿದ ಹಾಗೆ ಬೇಕಾದರೆ ವಿಭೀಷಣ ಇದ್ದಾನೆ, ವಿಭೀಷಣನ ಅಂಕೆಯಲ್ಲಿದ್ದ ಅನುಭವ ಆಗಿದೆ ನಿನಗೆ 11-12 ತಿಂಗಳು. ಲಂಕೆಯಲ್ಲಿಯೇ ಬೇಕಾದರೆ ರಾಕ್ಷಸರೊಟ್ಟಿಗೆ ಇರು, ಇಲ್ಲ ಸುಗ್ರೀವ ಇದ್ದಾನೆ, ವಾನರರೊಟ್ಟಿಗೆ ಬೇಕಾದರೂ ಹೋಗು, ಇಲ್ಲ ನಿನ್ನಷ್ಟಕ್ಕೆ ನೀನು ಎಲ್ಲಿಗೋ ಹೋಗಬೇಕು ಅಂತ ಕಂಡ್ರೆ ಎಲ್ಲಿಗೆ ಬೇಕಾದರೂ ಹೋಗು. ಆದರೆ ನಾನು ನಿನಗಾಗಿ ಯುದ್ಧ ಮಾಡಿದ್ದೇನೆ ಅಂತ ತಿಳಿದು ನನ್ನ ಜೊತೆ ಅಂತೂ ನೀನು ಬರುವುದು ಬೇಡ. ನಿನಗಾಗಿ ನಾನು ಯಾವುದನ್ನೂ ಮಾಡಿದ್ದಲ್ಲ ಅಂತ ತುಂಬ ಕಠಿಣ ವಾಕ್ಯವನ್ನು ಒಂದು ಚೂರೂ ಮುಖದಲ್ಲಿ ಮಾರ್ಧವತೆಯನ್ನು ಇರಿಸಿಕೊಳ್ಳದೆ ರಾಮ ಮಾತಾಡ್ತಾನೆ. ರಾಮ ಅತ್ಯಂತ ಮೃದುಭಾಷಿ. ವಾಲ್ಮೀಕಿಗಳು ರಾಮನ 16 ಗುಣಗಳನ್ನು ವರ್ಣಿಸ್ತಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಮನನ್ನು ಚಿತ್ರಿಸ್ತಾ ಹೋಗ್ತಾರೆ.
ರಾಮನನ್ನು ಮಿತಭಾಷಿ, ಸ್ಮಿತಭಾಷಿ, ಪೂರ್ವಭಾಷಿ, ಅಪೂರ್ವಭಾಷಿ ಹೀಗೆ ರಾಮನನ್ನು ವರ್ಣಿಸ್ತಾರೆ. ಮಿತಭಾಷಿ ಅಂದರೆ ತುಂಬ ಕಡಿಮೆ ಮಾತಾಡ್ತಾನೆ, ಯಾಕಂದರೆ ಹೆಚ್ಚು ಮಾತಾಡಿದರೆ ಸುಳ್ಳು ಬರ್ತದೆ ಅಂತ, ಅದು ರಾಮನ ಆಶಯ. ಜಾಸ್ತಿ ಮಾತಾಡಿದಾಗ ಸುಳ್ಳು ಹೇಳಬೇಕಾಗ್ತದೆ, ಮಾತು ಕಡಿಮೆ ಆದರೆ ಸುಳ್ಳೇ ಬರುವುದಿಲ್ಲ, ಸತ್ಯ ಮಾತ್ರ ಬರ್ತದೆ, ಇದು ರಾಮನ ಆದರ್ಶ. ಸ್ಮಿತಭಾಷಿ, ನಗುತ್ತಾ ಮಾತಾಡ್ತಾ ಇದ್ದ. ರಾಮನ ಮುಖದಲ್ಲಿ ಸಿಟ್ಟು ಅಂತಿಲ್ಲ, ಯಾವಾಗಲೂ ಕ್ರೋಧರಾಮ ಅನ್ನುವ ಶಬ್ದವೇ ಇಲ್ಲ, ಶಾಂತರಾಮ ಅಂತ ಮಾತ್ರ ಇರುವುದು ಅಂಥ ರಾಮ. ಪೂರ್ವಭಾಷಿ, ಉಳಿದವರು ಮಾತಾಡಿಸುವುದಕ್ಕಿಂತ ಮೊದಲು ರಾಮ ಮಾತಾಡ್ತಾ ಇದ್ದ. ಅವರು ಮಾತಾಡಲಿ ಅಂತ ಕಾಯುವುದಿಲ್ಲ. ನಮಗೆಲ್ಲ ಒಂದು ಸಣ್ಣ ಬಿಗುಮಾನ ಇರ್ತದೆ, ನಾವೆಂತ ಮಾತಾಡಿಸೋದು, ಬೇಕಾದರೆ ಅವರು ಮಾತಾಡಿಸ್ತಾರೆ ಅಂತ. ರಾಮನಿಗದಿರಲೇ ಇಲ್ಲ. ಎದುರು ಒಬ್ಬರು ಕಾಣುವಾಗ ಅವನೇ ಕೈ ಮುಗಿದು ಮಾತಾಡಿಸಿ ಬಿಡ್ತಿದ್ದ. ಅಂದರೆ ಅವನಿಗೆ ತಾನೇ ಮೊದಲು ಮಾತಾಡಿದರೆ ಸಣ್ಣವನಾಗುತ್ತೇನೆ ಅಂತಲ್ಲ, ತಾನು ಮಾತಾಡುವುದರಿಂದ ಸಂಬಂಧ ಬೆಳೀತದೆ ಅಂತಿತ್ತು ರಾಮನಿಗೆ. ಅವನು ಪೂರ್ವಭಾಷಿ. ಅಪೂರ್ವಭಾಷಿ, ಅವನು ಆಡ್ತಾ ಇದ್ದ ಮಾತುಗಳೆಲ್ಲ ಅಪೂರ್ವವಾದದ್ದು, ಮತ್ತೊಬ್ಬರು ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಗುಣವಿಶೇಷತೆಯನ್ನು ಹೊಂದಿದ ರಾಮ ಪ್ರಪ್ರಥಮ ಬಾರಿಗೆ ಬಿರುನುಡಿಗಳನ್ನು ಆಡ್ತಾಳೆ. ಸೀತೆಗೆ ಹೇಗಾಗಿರ್ಬೋದು? ಕಿವಿಗೆ ಕೆಂಡವ ಸುರಿದ ತೆರೆದೊಳಗವನಿಜೋ ನುಡಿಗೆ ಬೆದರುತ್ತ ಭುವಿಗೆ ಬಿದ್ದಳು ಕದಳಿ ಬುಡ ಕಡಿದಿಳಿಗೆ ಬೀಳುವಂತೆ ಭುವಿಗೆ ಬಿದ್ದಳು ಕದಳಿ ಬುಡ ಕಡಿದಿಳಿಗೆ ಬೀಳುವಂತೆ ನಿಮ್ಮಡಿಯ ಗುಡಿಯೊಳಗೆ ಕಲ್ಲು ಮುಳ್ಳುಗಳನ್ನು ಸಮ್ಮತದಿ ಕಳೆಯುತ್ತ ಬಾಳ ಭಾಮಿನಿಗೆ ಸಮ್ಮಾನವೆಸಗಿದಿರಿ ಸಮ್ಮಾನವೆಸಗಿದಿರಿ ಶಂಕೆ ಮಣಿ ಮಾಲೇಲಿ ದುಮ್ಮಾನವೇ ಕೆನಗಿ ಸಾವಿಲೆ ಸಹುದು ದುಮ್ಮಾನವೇ ಕೆನಗಿ ಸಾವಿಲೆ ಸಹುದು ನಿಮ್ಮಡಿಯ ಗುಡಿಯೊಳಗೆ ಕಲ್ಲು ಮುಳ್ಳುಗಳನ್ನು ಸಮ್ಮತದಿ ಕಳೆಯುತ್ತ ಬಾಳ್ದ ಭಾಮಿನಿಗೆ ರಾಮ ರಾಮ ಕಿವಿಗೆ ಕೆಂಡ ಸುರಿದಾಗಾದ ಸೀತೆ ಕದಳಿಯ ಒಂದು ಮರ, ಅಂದರೆ ಬಾಳೆಯ ಮರ ಬುಡ ಕಡಿದರೆ ಹೇಗೆ ಉರುಳಿ ಬೀಳ್ತದೋ ಹಾಗೆ ರಾಮನ ಕಾಲ ಮೇಲೆ ದೊಪ್ಪನೆ ಬೀಳ್ತಾಳೆ. ಬಿದ್ದು ಕಣ್ಣೀರಿಳಿಸ್ತಾ ಭಾಳ ಚೆನ್ನಾಗಿ ವರಾಳಿ ರಾಗದಲ್ಲಿ ಪ್ರಸ್ತುತಪಡಿಸಿದರು. ತುಂಬ ಜಾರುತ್ತಾ ಇರುವ ಕಣ್ಣೀರನ್ನೇ ರಾಮನ ಕಾಲನ್ನು ತೊಳೆಯುತ್ತಾ ತೊಳೆಯುತ್ತಾ ಹೇಳ್ತಾಳೆ, ನಿಮ್ಮಡಿಯ ಕಲ್ಲು ಮುಳ್ಳುಗಳ ತುಳಿದು ಬಂದವಳು ನಾನು. ಕಷ್ಟ ಬಂದಾಗ ರಾಮ ಬೇಡ ಅಂತ ಹೇಳಲಿಲ್ಲ, ಸುಖ ಬಂದಾಗ ಮಾತ್ರ ರಾಮ ಬೇಕು ಅಂತ ಹೇಳಲಿಲ್ಲ. ನಾನಾಗಿ ಕಷ್ಟಪಟ್ಟು ವನವಾಸವನ್ನು ಆಯ್ದುಕೊಂಡೆ. ಸೀತೆಗೆ ವನವಾಸ ಇರಲಿಲ್ಲ, ರಾಮನಿಗೆ ಮಾತ್ರ ಇದ್ದಿದ್ದು. ಸೀತೆ ಹಠ ಹಿಡಿದು ವನವಾಸಕ್ಕೆ ಹೊರಟಳು. ನಾನು ವನವಾಸಕ್ಕೆ ಬಂದದ್ದು ನಿಮ್ಮ ಜೊತೆಯೇ ಇರಬೇಕು ಅನ್ನೋ ಕಾರಣಕ್ಕೆ. ಹಾಗೆ ಬಂದು ಸಮ್ಮತದಿಂದ ಬದುಕಿದಂತಹ ನಿಮ್ಮ ಹೆಂಡತಿಗೆ ಶಂಕೆ ಮಣಿ ಮಾಲೆಯಲ್ಲಿ ಸಮ್ಮಾನವೆಸಗಿದಿರಿ ಅಂತ. ಸಮ್ಮಾನ ಮಾಡುವಾಗ ಮಾಲೆ ಹಾಕುವುದೊಂದು ಪದ್ಧತಿ ಅಲ್ಲ. ಇಷ್ಟು ಜನ ಸೇರಿದಂತಹ ವಾನರರು, ಕೋಟಿ ಕೋಟಿ ಸಂಖ್ಯೆಯ ವಾನರರು, ವಾನರ ವೀರರು, ವಿಭೀಷಣನಂತಹ ರಾಕ್ಷಸರು, ರಾಕ್ಷಸ ಪ್ರಜೆಗಳು, ಇವರೆಲ್ಲರ ಮುಂದೆ ಒಳ್ಳೆಯ ಸನ್ಮಾನ ಮಾಡಿದ್ರಿ ನೀವು. ಸನ್ಮಾನಕ್ಕೆ ಬಳಸಿದ ಮಾಲೆ ಯಾವುದು ಅಂತ ಕೇಳಿದರೆ ಶಂಕೆ ಮಣಿ ಮಾಲೆಯಲ್ಲಿ ಸಮ್ಮಾನವೆಸಗಿದಿರಿ. ಅನುಮಾನದ ಮಣಿಗಳನ್ನೇ ಪೋಣಿಸಿ ಒಂದು ಸಂಶಯದ ಮಾಲೆಯನ್ನು ಹಾಕಿ ನನಗೆ ಸಮ್ಮಾನ ಮಾಡಿದ್ರಿ. ನಿಮ್ಮನ್ನಿಷ್ಟು ಸೇವೆ ಮಾಡುತ್ತಾ ನೀವಲ್ಲದೆ ಗತಿ ಇಲ್ಲ ಅಂತ ಹೇಳಿದ ಒಬ್ಬಳು ಹೆಂಡತಿಗೆ ಇಷ್ಟು ಒಳ್ಳೆಯ ಉಡುಗೊರೆ ಕೊಡಬಹುದಾ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ? ಬೇಕಾದರೆ ಸುಗ್ರೀವನ ಜೊತೆ ಹೋಗು, ವಿಭೀಷಣನ ಜೊತೆ ಹೋಗು ಅಂತ ಹೇಳ್ತಾ ಇದ್ದೀರಿ. ನಿನಗಾಗಿ ಯುದ್ಧ ಮಾಡಿದ್ದೇ ಅಲ್ಲ ಅಂತ ಬಳಲಿಸ್ತಾ ಇದ್ದೀರಿ. ನಾನು ಏನು ತಪ್ಪು ಮಾಡಿದ್ದೇನೆ ಸ್ವಾಮಿ? ಯಾವ ತಪ್ಪಿಗಾಗಿ ನನಗೆ ಈ ಶಿಕ್ಷೆಯನ್ನು ಕೊಡ್ತಾ ಇದ್ದೀರಿ? ಕನಸು ಮನಸ್ಸಿನಲ್ಲಿ ರಾಮ 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 ಅಂತ ಯೋಚಿಸ್ತಾ ಇದ್ದ ಹೆಣ್ಣಿಗೆ ಕಣ್ಣ ಮುಂದೆ ಕಾಣಿಸಿದ ರಾಮ ಇಷ್ಟು ಕಠಿಣನಾಗುತ್ತಾನೆ ಅಂತ ಯೋಚಿಸಿರಲಿಲ್ಲ.
ಇದು ಸರಿಯೋ ಸ್ವಾಮಿ ಅಂತ ಕಾಲ ಮೇಲೆ ಬಿದ್ದು ಹೊರಳಾಡ್ತಾಳೆ. ಕರುಣಾಸಾಗರ ಅಂತ ರಾಮನಿಗೆ ಹೆಸರು. ಒಂದು ಕಾಗೆಗೆ ಮೋಕ್ಷ ಕೊಡ್ತಾನೆ, ಕಾಕಾಸುರನಿಗೆ. ಶ್ರೀರಾಮ ಕಾರುಣ್ಯ ಅಂತಲೇ ರಾಮಾಯಣಕ್ಕೆ ಮತ್ತೊಂದು ಪರ್ಯಾಯ ಹೆಸರು. ಶಬರಿಗೆ ಮೋಕ್ಷ ಕೊಡ್ತಾನೆ. ಶಾಪಗ್ರಸ್ತನಾದ ಗಂಧರ್ವ ಕಬಂಧನಿಗೆ ಸಂಸ್ಕಾರವನ್ನು ಮಾಡಿ ಮೋಕ್ಷ ಕೊಡ್ತಾನೆ. ಎಂತೆಂಥವರಿಗೆ, ಗುಹನ ಪ್ರೀತಿಗೆ ಪಾತ್ರನಾಗುತ್ತಾನೆ. ಜಟಾಯುವಿಗೆ ಸಂಸ್ಕಾರ ಮಾಡುತ್ತಾನೆ. ರಾಮ ಪ್ರಾಣಿ ಪಕ್ಷಿ ರಾಕ್ಷಸ ಉಳಿದವರನ್ನು ಬಿಡು, ತನ್ನ ಹೆಂಡತಿಯಾದ ಸೀತೆಯನ್ನು ಅಪಹರಿಸಿಕೊಂಡು ತಂದಂತಹ ರಾವಣ ಸತ್ತ ಮೇಲೆ ರಾವಣನಿಗೆ ಸಂಸ್ಕಾರ ಮಾಡುವಂತೆ ವಿಭೀಷಣನಿಗೆ ಅಪ್ಪಣೆ ಮಾಡ್ತಾನೆ. ನೀ ಮಾಡದೇ ಇದ್ದರೆ ದಶರಥ ಅಂತ ತಿಳಿದು ನಾ ಸಂಸ್ಕಾರ ಮಾಡ್ತೇನೆ. ಇಂಥದ್ದು ರಾಮನ ಆದರ್ಶ. ಅಂತಹ ಕರುಣಾ ಸಿಂಧುವಾದ ಕರುಣಾಸಾಗರನಾದ ರಾಮ ತನ್ನ ಹೆಂಡತಿಯಾದ ಸೀತೆ ಇಷ್ಟು ವಿಲಪಿಸ್ತಾ, ಇಷ್ಟು ಪ್ರಲಾಪವನ್ನು ಮಾಡುತ್ತಾ, ಕಣ್ಣೀರಿಳಿಸಿ ಆ ಲಂಕೆಯ ಮಣ್ಣಿನಲ್ಲಿ ಹೊರಳಾಡುತ್ತಾ ಇದ್ದಾಳೆ. ರಾಮ ಇದು ಸರಿಯೋ ಅಂತ. ಒಂದು ಕ್ಷಣವೂ ಕಣ್ಣೀರಿಳಿಸುವುದು ಬಿಟ್ಟು ಕರುಣೆಯನ್ನು ತೋರಿಸದೆ ನಿರ್ದಾಕ್ಷಿಣ್ಯವಾಗಿ ಹೀಗೆ ಬೆರಳು ಮಾಡಿ ತೋರಿಸ್ತಾನೆ. ನಿನ್ನ ದಾರಿ ನಿನಗೆ ಕೇಳು ಮಾನಿನ್ನಿ ಮಣಿ, ನಿನ್ನ ಮನವು ಬಯಸಿದಂತ ಸಾರು ನೀ ಸಾರು ಬಾವಿನಿ ಮಾನಿನಿ ಮಣಿ. ಮುನ್ನ ರಾವಣಾಂಗ ಭ್ರಷ್ಟೆ ಎನ್ನುವ ನುಡಿ, ಮುನ್ನ ರಾವಣಾಂಗ ಭ್ರಷ್ಟೆ ಎನ್ನುವ ನುಡಿ, ಎನ್ನ ಹೃದಯ ಮರಳು ಕಾಡು ಮಾನದಾಮಣಿ, ಎನ್ನ ಹೃದಯ ಮರಳುಗಾಡು ಮಾನದಾಮಣಿ ಮಾನಿನಿ ಮಣಿ. ನಿನ್ನ ದಾರಿ ನಿನಗೆ ಕೇಳು ಮಾನಿನಿ ಮಣಿ ಸಾರು ಭಾಮಿನಿ. ಅತ್ಯಂತ ಧರ್ಮಸೂಕ್ಷ್ಮಗಳನ್ನು ಗರ್ಭೀಕರಿಸಿಕೊಂಡು ರಾಮ ಮಾತಾಡುತ್ತಾನೆ. ರಾಮ ದೊಡ್ಡ ಅಪರಾಧಿ ಅಂತ ಕಾಣಿಸುವ ಪ್ರಕರಣ. ಇವತ್ತಿನ 21ನೇ ಶತಮಾನದಲ್ಲಿದ್ದ ಬಹುತೇಕರು ರಾಮನನ್ನು ವಿಮರ್ಶೆ ಮಾಡುವುದು ಎರಡು ಪ್ರಧಾನ ವಿಷಯಗಳಿಗೆ. ಒಂದು, ವಾಲಿಯನ್ನು ಮರೆಯಲು ನಿಂತು ಹೊಡೆದದ್ದಕ್ಕೆ, ಇನ್ನು ಸೀತೆಯನ್ನು ತ್ಯಾಗ ಮಾಡಿದ್ದಕ್ಕೆ. ಸ್ತ್ರೀವಾದದ ಹೆಸರಿನಲ್ಲಿ ವಾದ ಮಾಡುವವರೆಲ್ಲರಿಗೂ ತುಂಬ ದೊಡ್ಡ ಪ್ರಕರಣವಾಗಿ ಸಿಕ್ಕುವ ಪ್ರಕರಣ ಇದು. ರಾಮ ಇಷ್ಟು ಕಠೋರ, ರಾಮ ನಿರ್ದಾಕ್ಷಿಣ್ಯ, ರಾಮನಿಗೆ ಅನುಕಂಪ ಇಲ್ಲ, ಹೆಣ್ಣನ್ನು ಶೋಷಿಸಿದ, ತನಗಾಗಿ ಕಾಯ್ತಾ ಇದ್ದ ತಪಸ್ವಿನಿ ಅಂತ ಸೀತೆಯನ್ನು ಇಷ್ಟು ನಿಷ್ಕಾರಣವಾಗಿ ಕಂಡ ಅಂತ. ರಾಮ ಕೊಡುವ ಉತ್ತರ ಬಹಳ ಗರ್ಭೀಕೃತವಾದದ್ದು. ನಾವು ಅದರ ಅವಲೋಕನವನ್ನು ಮುಂದೆ ಮಾಡೋಣ. ಈಗ ಪ್ರಾಸಂಗಿಕವಾಗಿ ಈ ಹೊತ್ತಿನಲ್ಲಿ ರಾಮ ಹೇಳುವ ಮಾತು, ನಿನ್ನ ದಾರಿ ನಿನಗೆ ಸಾರು ಭಾಮಿನಿ. ನಿನ್ನ ದಾರಿ ನಿನಗೆ, ನಿನಗೆ ಯಾವ ದಾರಿ ಬೇಕೋ ಆ ದಾರಿಯನ್ನು ನೀನು ಆಯ್ದುಕೋ. ನೀನು ಮುಕ್ತಳು, ಸ್ವತಂತ್ರಳು. ನಿನ್ನ ದಾರಿಯನ್ನು ನಾನು ಕಟ್ಟುತ್ತಾ ಇಲ್ಲ. ನಿನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು. ನಾನು ಆಗಲೇ ಹೇಳಿದ್ದೇನೆ, ವಿಭೀಷಣನೊಟ್ಟಿಗೆ ಹೋಗುತ್ತೀಯೋ ಹೋಗು, ಸುಗ್ರೀವನೊಟ್ಟಿಗೆ ಹೋಗುತ್ತೀಯೋ ಹೋಗು, ಇನ್ನೆಲ್ಲಿಗೂ ಹೋಗುತ್ತೀಯೋ ಹೋಗು. ನಿನಗೆ ಮುಕ್ತವಾದ ಅವಕಾಶ, ನಿನಗೆ ಯಾವ ನಿರ್ಬಂಧಗಳಿಲ್ಲ. ರಾಮನೆಂಬ ಅಂಕೆಯೊಳಗೆ ನೀನು ಇರಬೇಕಾಗಿಲ್ಲ. ನನ್ನ ಹೃದಯ ಮರಳುಗಾಡು, ನನ್ನ ಹೃದಯದಲ್ಲಿ ಭಾವ ಹುಟ್ಟುತ್ತದೆ. ಸೀತೆಯನ್ನು ಅಪ್ಪಿಕೊಳ್ತಾನೆ, ಸೀತೆಯನ್ನು ಸ್ವೀಕರಿಸ್ತಾನೆ ಅಂತ ಯೋಚನೆ ಮಾಡಬೇಡ. ಮರಳುಗಾಡು ಅಂತ ಹೇಳುವಾಗ ಸೂರ್ಯವಂಶದ ಕಥೆಯನ್ನು ಇಟ್ಟುಕೊಂಡು ಹೇಳುವ ಮಾತುಗಳದು. ದಂಡಕನಂತಹ ಒಬ್ಬನ ಸಾಮ್ರಾಜ್ಯ ಮರಳುಗಾಡಾಗುವುದಕ್ಕೆ ಹೊರಟದ್ದು ಧರ್ಮ ತಪ್ಪಿದ್ರಿಂದ, ನೀತಿಯನ್ನು ಮರೆತದ್ರಿಂದ. ಸೂರ್ಯವಂಶದ ಪ್ರಜೆಗಳು, ಸೂರ್ಯವಂಶದ ಅರಸರು ಧರ್ಮಾತ್ಮರಾಗಿದ್ದರು ಅನ್ನೋದು ಸ್ಪಷ್ಟ ಉಲ್ಲೇಖ. ವಸಿಷ್ಠರನ್ನೇ ಶಪಿಸುವುದಕ್ಕೆ ಹೊರಟ ಕಲ್ಮಾಶಪಾದನಾದ ಕಥೆಯೋ, ವಸಿಷ್ಠ ಪುತ್ರಿಯನ್ನೇ ಭೋಗಿಸಿ ದಂಡಕನ ರಾಜ್ಯಭ್ರಷ್ಟನಾಗಿ ದಂಡಕಾರಣ್ಯ ಸೃಷ್ಟಿಯಾಗುವಂತೆ, ದಂಡಕವೇ ಅವನಿರುವ ರಾಜ್ಯ ಭೂಮಿಯ ಮರಳುಗಾಡಾಗುವಂತೆ ಆದದ್ದು ಧರ್ಮವನ್ನು ತಪ್ಪಿದ್ರಿಂದ, ಧರ್ಮಚ್ಯುತರಾದ್ದರಿಂದ. ಧರ್ಮವನ್ನು ತಪ್ಪದೆ ಧರ್ಮಚ್ಯುತರಾಗದೆ ಬದುಕಬೇಕಾದ್ದು ಸೂರ್ಯವಂಶದ ಅರಸರಿಗೆ ಕರ್ತವ್ಯ. ಈಗ ಅಚ್ಯುತನೇ ಸೂರ್ಯವಂಶದಲ್ಲಿ ಹುಟ್ಟಿಕೊಂಡು ಬಂದಿದ್ದಾನೆ. ಅವನು ಮೊದಲೇ ಚ್ಯುತಿ ಇಲ್ಲದವ, ಅವ ಧರ್ಮಚ್ಯುತನಾಗುವುದು ಹೇಗೆ? ಆದ್ದರಿಂದ ನನ್ನ ಹೃದಯ ಮರಳುಗಾಡು, ನನಗೆ ಮಾನದ ಮಡಿ ಅಂತ ಹೇಳ್ತಾನೆ. ನನಗೆ ಮಡಿ ಇರುವುದು ಒಂದೇ, ಮಾನದ ಮಡಿ. ಮಾನ ಅಂದರೆ ಅಳತೆ ಅಂತ. ಶುದ್ಧವಾಗಿ ಮಾನದ ಮಡಿ ಹುಟ್ಟಿದ್ದೇನೆ. ಮಡಿ ಅನ್ನುವ ಶಬ್ದಕ್ಕೆ ತುಂಬ ಅರ್ಥಗಳುಂಟು. ಯಾವ ಅರ್ಥ ವಿನಿಯೋಗಿಸಿದರೂ ಸೀತೆಗೆ ಸರಿಯಾಗ್ತದೆ ಅಥವಾ ರಾಮನಿಗೆ ಸರಿಯಾಗ್ತದೆ. ಉಟ್ಟುಕೊಂಡ ಬಟ್ಟೆ ಮಾನದ ಮಡಿ ಅಂತ ಹೇಳಿದರೂ ಆಗ್ತದೆ. ಮಾನ ನಮ್ಮ ಬದುಕು, ಬಟ್ಟೆ ಅಂದರೆ ದಾರಿ ಅಂತ. ನಮ್ಮ ಬದುಕಿನ ದಾರಿಯೇ ಮಾನದ ಮತ್ತು ಮರ್ಯಾದೆಯ ಎರಡರೊಳಗಿರಬೇಕು. ಮರ್ಯಾದಾ ಪುರುಷೋತ್ತಮ. ಮಾನದ ಮಡಿ, ಮಾನಕ್ಕಾಗಿ ಪ್ರಾಣವನ್ನಾದರೂ ಬಿಡ್ತೇವೆ. ಮಡಿ ಅನ್ನೋದು ಸಾವು ಅಂತ ಅರ್ಥ. ಪೂಜ್ಯರಾದ ರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳುತ್ತಾರೆ, ನಂಬಿಕೆಯೇ ಜೀವನ, ಶಂಕೆಯೇ ಮರಣ ಅಂತ. ಸಾವು ಮತ್ತು ಬದುಕಿನ ವ್ಯಾಖ್ಯಾನ ಕೊಡುವಾಗ ಬದುಕಿನ ದೃಢತೆಯನ್ನು ಇಟ್ಟುಕೊಳ್ಳುವುದಕ್ಕೆ, ನಂಬಿಕೆ ಉಂಟು ಅಂತಾದರೆ ಬದುಕು, ನಂಬಿಕೆ ಇಲ್ಲ ಶಂಕೆ ಬಂತು ಅಂತ ಅದರದೇ ಸಾವು, ಮತ್ತು ಅದಕ್ಕೆ ಬೇರೆ ಏನೂ ಬೇಡ, ನಾವು ಸತ್ತ ಹಾಗೆ, ಆತ್ಮಹತ್ಯೆ ಮಾಡಿಕೊಂಡ ಹಾಗೆ ಅಂತ.
ಇಲ್ಲಿ ಸೀತೆಯನ್ನು ಕಣ್ಣು ಹೇಳ್ತಾ ಇರುವುದು ಅದೇ, ಶಂಕೆಯಿಂದ ನಾನು ನಿನ್ನನ್ನು ಸ್ವೀಕರಿಸಿದೆ ಅಂತ ಆದರೆ ನಾನು ಬದುಕಿ ಸತ್ತ ಹಾಗೆ, ನಾನು ಬದುಕಿದ ಹಾಗೆ ಹೇಗಾಯಿತು? ಸೂರ್ಯವಂಶೀಯನಾದ ಒಬ್ಬ ರಘುರಾಮ ರಾವಣಾಂಕ ಪರಿಭ್ರಷ್ಟೆ ನೀನು ರಾವಣನ ಅಂಕೆಯಲ್ಲಿ 12 ತಿಂಗಳುಗಳು ಇದ್ದವಳು, 11 ಮುಕ್ಕಾಲು ತಿಂಗಳು ಇದ್ದವಳು, ನಿನ್ನನ್ನು ಸ್ವೀಕರಿಸುವುದಕ್ಕೆ ಹೇಗೆ ಬರ್ತದೆ? ಯಾರಾದರೂ ಏನು ಹೇಳ್ತಾರೆ? ರಾಮನಿಗೆ ಮಾನ ಇಲ್ಲ, ರಾಮನಿಗೆ ಮರ್ಯಾದೆ ಇಲ್ಲ ಅಂತ ಹೇಳೋದಿಲ್ವ? ಮರ್ಯಾದಾ ಪುರುಷೋತ್ತಮನಾದ ರಾಮ, ಮಾನದ ಮಡಿಯನ್ನುಟ್ಟ ರಾಮ, ರಾವಣನ ಅಂಕೆಯಲ್ಲಿದ್ದ ಮಾನಿನಿಯನ್ನು ಸ್ವೀಕರಿಸುವುದಕ್ಕೆ ಹೇಗೆ ಸಾಧ್ಯ ಆಗುತ್ತದೆ? ನಿನ್ನ ದಾರಿ ನಿನಗೆ, ನಿನ್ನನ್ನು ಮುಕ್ತಗೊಳಿಸಿದ್ದೇನೆ. ಒಂದು ಆನುಷಂಗಿಕವಾದ ಒಂದು ಪ್ರಯೋಗ ಇದಷ್ಟೇ, ಅದು ಫಲ, ಅದು ಅದಕ್ಕಾಗಿ ಮಾಡಿದ್ದೇನೆ ಅಂತಲ್ಲ. ಋಷಿಗಳಿಗಾಗಿ ರಾವಣನನ್ನು ಕೊಂದಿದ್ದರಿಂದ ನೀ ಮುಕ್ತಳಾಗಿದ್ದಿ, ನೀ ಇಲ್ಲಿಂದ ಹೊರಡು, ಎಲ್ಲಿಗೆ ಬೇಕಾದರೂ ಹೋಗು ಅಂತ ಹೇಳ್ತಾಳೆ. ಆಗ ಸೀತೆ ಒಂದು ಸಣ್ಣ ತರ್ಕವನ್ನು ಮುಂದಿಡ್ತಾಳೆ. ಅಂದರೆ ಅಲ್ಲಿಯವರೆಗೆ ಪ್ರಾರ್ಥಿಸಿದ್ಲು, ಕಣ್ಣೀರಿಳಿಸಿದ್ಲು. ರಾಮ ಉತ್ತರ ಕೊಡದೇ ಇರುವುದರಿಂದ ಕೇಳ್ತಾಳೆ, ನೀ ರಾವಣಾಂಕ ಪರಿಭ್ರಷ್ಟೆ ಅಂತ ನನ್ನನ್ನು ಆಕ್ಷೇಪಿಸ್ತಾ ಇರೋದು, ನನ್ನ ಶಂಕೆ ಇರುವುದೇನು, ಪ್ರಪಂಚದ ಮುಂದೆ ನನಗಿರುವ ಅಪವಾದ ಏನು? ರಾವಣನ ಅಂಕೆಯಲ್ಲಿ 11 ತಿಂಗಳು ಕಳೆದವಳು ಅಂತ. ನನ್ನ ತಪ್ಪಿನಿಂದ ಕಳೆದದ್ದು ಹೌದಾ? ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ನಾನಾ ಅಥವಾ ಬೇರೆಯವರ ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾಳೆ. ವಿಪಿನದೊಳಿರುತ್ತೀರೇ ನಿನ್ನನ್ನು ವಂಚಿಸಿ ಕಪಟಿಯೋ ಕದ್ದೊಯ್ದು ವಿಪಿನದೊಳಿರುತ್ತೀರೆ ನಿನ್ನನ್ನು ವಂಚಿಸಿ ಕಪಟಿಯೋ ಕದ್ದೊಯ್ದ ತಪಸ್ಸಿಯೋ ತಿರದೊಳು ತೃಣವಿಡಿದಾಡಿದೆ ತಪಸ್ಸಿಯ ತೆರೆದೊಳು ತೃಣವಿಡಿದಾಡಿದೆ ಶಪಥವ ತಿಳಿಯಯ್ಯ ಶಪಥವ ತಿಳಿಯಯ್ಯ ವಿಪಿನದೊಳಿರುತ್ತೀರೆ ನಿನ್ನನ್ನು ವಂಚಿಸಿ ಕಪಟಿಯೋ ಕದ್ದೊಯ್ದ ತಪಸ್ಸಿಯ ತೆರೆದೊಳು ತೃಣವಿಡಿದಾಡಿದೆ ಶಪಥವ ತಿಳಿಯಯ್ಯ ರಾಮ ರಾಮ ರಾಮಾಯಣವನ್ನು ಆಳವಾಗಿ ಅಧ್ಯಯನ ಮಾಡಿದ ಯಾರಿಗೂ ರಾಮ ಸೀತೆಯ ಬಗ್ಗೆ ಆಗಲಿ ರಾಮನ ಬಗ್ಗೆ ಆಗಲಿ ಸಂಶಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಗಂಡ ಹೆಂಡತಿಯ ಸಂವಾದದಾಗೆ ಕಾಣುವುದೇ ಇಲ್ಲ. ನೀವು ನೋಡಿದರೆ ಗೊತ್ತಾಗ್ತದೆ. ಪ್ರಶ್ನೆ ಉತ್ತರಗಳನ್ನು ಕೊಡ್ತಾ ಇರೋದು ಗಂಡ ಹೆಂಡತಿ. ಆದರೆ ಹೇಗೆ ನಾವೊಂದು ನ್ಯಾಯಾಲಯದಲ್ಲಿ ನಿಂತು ಒಬ್ಬ ನ್ಯಾಯಾಧೀಶನ ಮುಂದೆ ವಾದ ಪ್ರತಿವಾದ ಮಾಡುತ್ತಾರೋ ಹಾಗೇ ನಡೀತಾ ಇದೆ. ನಿನ್ನ ದಾರಿ ನಿನ್ನದ್ದು ಅಂತ ಅವ ಹೇಳಲಿಕ್ಕೆ, ಅದಕ್ಕೆ ಕಾರಣ ಕೊಡುವುದು ಅವನದನ್ನೇ. ಸೂರ್ಯವಂಶದವನು ನಾನು, ನನಗೆ ಮಾನಕ್ಕಿಂತ ದೊಡ್ಡದು ಯಾವುದಲ್ಲ, ರಾವಣನ ಅಂಕೆಯಲ್ಲಿದ್ದವಳು ಅಂತ ಪ್ರಪಂಚ ಅಪವಾದ ಮಾಡುತ್ತದೆ, ನಿನ್ನ ನಾನು ಹೇಗೆ ಸ್ವೀಕರಿಸುವುದು ಅಂತ. ಅದಕ್ಕೆ ಅವಳು ಕೊಡುವ ಉತ್ತರ ಎಷ್ಟು ಸೊಗಸಾಗಿದೆ ಅಂದರೆ, ಕಾಡಿನಲ್ಲಿದ್ದ ನನ್ನನ್ನು ಕಪಟ ಸನ್ಯಾಸಿಯ ವೇಷವನ್ನು ಮಾಡಿಕೊಂಡು ಮಾಯಾಜಿಂಕೆಯನ್ನು ಕಳುಹಿಸಿ ಬಂಗಾರದ ಜಿಂಕೆಯ ನಿಮಿತ್ತವಾಗಿ ನೀನಿಲ್ಲದೆ ಇರುವ ಸ್ಥಿತಿ ನಿರ್ಮಾಣ ಆಗಿ ಅಲ್ಲಿಗೆ ಬಂದಂತಹ ಒಬ್ಬ ಕಪಟ ಸನ್ಯಾಸಿ ನನ್ನನ್ನು ಕದ್ದುಕೊಂಡು ಬಂದ. ಇದರಲ್ಲಿ ನನ್ನ ತಪ್ಪೇನಿದೆ? ನಾನಾಗಿ ರಾವಣನ ಹಿಂದೆ ಬಂದದ್ದೂ ಅಲ್ಲ, ಲಂಕೆಗೆ ಹೋಗಬೇಕು ಅಂತ ನಾನು ಯಾವತ್ತೂ ಯೋಚಿಸಲೂ ಇಲ್ಲ. ಬಂದ ರಾವಣನ ಹಿಂಬಾಲಕಲಾಗಿ ಬಂದದ್ದು ನಾನಲ್ಲ. ನನ್ನನ್ನೂ ವಂಚಿಸಿ ನನ್ನನ್ನೂ ಭಿಕ್ಷೆ ಕೊಡು ಅಂತ ಕೇಳಿ ಲಕ್ಷ್ಮಣ ಇಟ್ಟಿದ್ದ ನಿರ್ಬಂಧಗಳನ್ನೆಲ್ಲ ದಾಟಿ ಬರುವ ಹಾಗೆ ಮಾಡಿ ನಾನಿರುವ ಪರಿಸರದ ಭೂಮಿಯನ್ನೇ ಹೊತ್ತುಕೊಂಡು ಬಂದು ಪುಷ್ಪಕ ವಿಮಾನವನ್ನು ಏರಿಸಿಕೊಂಡು ಬಂದ. ನಾನೇನು ಮಾಡಬೇಕು? ಇದರಲ್ಲಿ ನನ್ನ ತಪ್ಪೇರಿದೆ? ನಾನು ಮುಗ್ಧಳಾಗಿ ನೀನೇ ನಿರ್ಮಿಸಿದ ಪರ್ಣಶಾಲೆಯ ಒಳಗೆ, ಪರ್ಣಕುಟೀರದೊಳಗಿದ್ದ ನನ್ನನ್ನು ವಂಚಿಸಿ ತಂದಂತಹ ಒಬ್ಬ ರಾವಣ. ಈಗ ರಾವಣಾಂಕ ಪರಿಭ್ರಷ್ಟೆ ಅಂತ ಅಪವಾದ ನನಗೆ ತಂದದ್ದು ಅವನು. ನೀನೂ ಮೋಸ ಹೋಗಲಿಲ್ವಾ? ನಿನ್ನನ್ನು ಅವಳು ವಂಚಿಸಲಿಲ್ವಾ? ನಿನ್ನನ್ನು ಅವ ವಂಚಿಸಿ ನಿನಗೇ ಮೋಸ ಮಾಡುತ್ತಾನೆ ಅಂತ ಆದರೆ ನಾನು ಮೋಸ ಹೋದದ್ರಲ್ಲಿ ಏನು ದೊಡ್ಡದಿದೆ? ಬಂದ ಸನ್ಯಾಸಿಯನ್ನು ಸತ್ಯ ಅಂತ ತಿಳಿದಿದ್ದೇನೆ ನಾನು, ನಿನಗೇ ಮೋಸ ಆಗಿದೆ, ನಿನ್ನನ್ನೇ ತಪ್ಪಿಸಿದ್ದಾನೆ. ನಿನ್ನ ಕಣ್ ತಪ್ಪಿಸುವುದಕ್ಕಾದವನಿಗೆ ನನ್ನನ್ನು ಎಳೆದು ತರಲಿಕ್ಕೆ ಆಗೋದಿಲ್ವ? ಹಾಗೆ ವಂಚಿಸಿ ತಂದದ್ರಿಂದ ನಾನು ಇಲ್ಲಿದ್ದೇನೆ. ಬಂದ ಮೇಲಾದರೂ ಸ್ವರ್ಣ ಜಿಂಕೆಗೆ ಸೋತ ನಾನು ಸ್ವರ್ಣ ಲಂಕೆಗೆ ಸೋಲಿಲ್ಲ. ತೃಣವನ್ನು ಹಿಡಿದು ರಾವಣನ ಎದುರು ಮಾತಾಡಿದ್ದೇನೆ. ಒಂದು ದಿವಸವೂ ಕೂಡ ರಾವಣನ ಮುಖ ನೋಡಲಿಲ್ಲ, ರಾವಣ ಅಂತ ಹೆಸರಿಡಿದು ಕರೀಲಿಲ್ಲ. ತೃಣವನ್ನು ಕೈಯಲ್ಲಿ ಹಿಡಿದು ಆ ಹುಲ್ಲನ್ನು ರಾವಣ ಅಂತ ತಿಳಿದು ರಾವಣನಿಗೆ ಚೀಮಾರಿಯನ್ನು ಹಾಕಿದ್ದೇನೆ. ಪ್ರತಿ ಕ್ಷಣ ರಾಮ 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 ಧ್ಯಾನ ಮಾಡುತ್ತಾ ತಪಸ್ವಿನಿಯಾಗಿ ಕಳೆದವಳು ನಾನಿಲ್ಲಿ ಈ ಮಣ್ಣಿನಲ್ಲಿ. ಯಾವ ದೋಷವೂ ಇಲ್ಲದೆ ಇರುವ ನನ್ನನ್ನು
ರಾವಣ ಅಂಕ ಪರಿಭ್ರಷ್ಟೆ, ರಾವಣನ ಅಂಕೆಯಲ್ಲಿ 11 ತಿಂಗಳಿದ್ದವಳು ಅಂತ ಸಾಮಾನ್ಯ ಮನುಷ್ಯರು ಮಾತಾಡುವಾಗ ನೀ ಮಾತಾಡಿದರೆ ಇದನ್ನು ಪ್ರಪಂಚ ಒಪ್ಪುತ್ತದೆ. ಒಬ್ಬ ಸೂರ್ಯವಂಶದ ದೊರೆಯಾಗಿ ನಿನ್ನನ್ನು ಇದನ್ನು ಒಪ್ಪುವುದಕ್ಕೆ ಸಾಧ್ಯವೋ ಅಂತ ದೊಡ್ಡ ನ್ಯಾಯವಾದಿಗಳು ಇಡುವ ಒಂದು ಒಳ್ಳೆಯ ವಿಷಯದ ಹಾಗೆ ಒಂದು ತರ್ಕವನ್ನು ಮುಂದೆ ಇಡ್ತಾಳೆ ಸೀತೆ. ರಾಮ ಸರ್ವಧರ್ಮಜ್ಞ, ಸರ್ವಶಾಸ್ತ್ರಜ್ಞ, ತರ್ಕ ನ್ಯಾಯಗಳಿಗಿಂತಾಚೆ ಪ್ರಪಂಚವನ್ನು ಕಾಣಬಲ್ಲವ. ಅದಕ್ಕೆ ರಾಮ ಒಂದು ಉತ್ತರವನ್ನು ಕೊಡ್ತಾನೆ. ಇವತ್ತಿನ ನಮ್ಮೆಲ್ಲರಿಗೂ ಸಂದರ್ಭ ಬಂದಾಗ ನಾವು ಹೇಳ್ತೇವಲ್ಲ, ನನ್ನದೇನು ತಪ್ಪುಂಟು, ನಾನೇನು ತಪ್ಪಿಲ್ಲದೆ ನನಗೆ ಯಾಕೆ ಈ ಶಿಕ್ಷೆ, ಏನೂ ತಪ್ಪು ಮಾಡದೆ ನನಗೆ ಯಾಕೆ ಈ ಶಿಕ್ಷೆ ಅಂತ ಅಳಲುವ ಪ್ರತಿಯೊಬ್ಬ ಮನುಷ್ಯರಿಗೂ ಕೊಡಬಹುದಾದ ಒಂದು ಉತ್ತರದ ಹಾಗೆ ರಾಮ ಒಂದು ಉತ್ತರವನ್ನು ಕೊಡ್ತಾನೆ. ಕನಕ ಜಿಂಕೆಗೆ ಸೋತು ಕನಕ ಲಂಕೆಯ ಸೇರಿದನು ಜೇಷ ರಾವಣನ ಕನಕ ಮಣಿಯ ಧನುಜೇಶ ರಾವಣನ ಕನಕ ಮಣಿಯಾದೆ ಜನಕ ನಂದನ ಬಾಳ್ಗೆ ಕನಕ ಗರ್ಭನೆ ಹೊಡೆಯುಂಟು ಮನುಕುಲವೇ ಮಸುಕಹುದು ಮನೆಗೊಯ್ಯಲಾರೆ ಮನೆಗೊಯ್ಯಲಾರೆ. ಬಹುಶಃ ಒಂದು 20-25 ಸೆಕೆಂಡಿನೊಳಗೆ ಗರಿಷ್ಠ ಪರಿಣಾಮ ಕೊಡಬಹುದಾದ ಒಂದು ಪದ್ಯದ ಪ್ರಸ್ತುತಿ. ತುಂಬ ಸೊಗಸಾಗಿದೆ. ರಾಮ ಕೊಟ್ಟ ಉತ್ತರವನ್ನು ಅಷ್ಟೇ ಸ್ಪಷ್ಟವಾಗಿ ಅಷ್ಟು ಚಂದ ಹೇಳಿದರು. ಕನಕ ಜಿಂಕೆಗೆ ಸೋತು ಕನಕ ಲಂಕೆಯ ಸೇರಿ ಧನುಜೇಶ ರಾವಣನ ಕನಕಮಣಿಯಾದೆ. ನೀನಾದದ್ದಿದು, ನೀನಾಗಿ ಬಯಸಿದ್ದಲ್ಲ, ನಿನಗಾದದ್ದು. ಬದುಕು ನಾವು ಎಣಿಸಿದಾಗೆ ಆಗುವುದಲ್ಲ, ಬದುಕು ಬರುವುದು. ಅದರಿಂದಲೇ ಪ್ರಾಜ್ಞರು ಹೇಳ್ತಾರೆ, ಬದುಕಿರುವುದು ಅಂದುಕೊಳ್ಳುವುದಕ್ಕಲ್ಲಂತೆ, ಬದುಕಿರುವುದು ಹೊಂದಿಕೊಳ್ಳುವುದಕ್ಕಂತೆ. ನಾವು ಅಂದುಕೊಂಡದ್ದು ಬದುಕಲ್ಲ, ನಾವು ಹೊಂದಿಕೊಳ್ಳುವುದಕ್ಕಿರುವುದು ಬದುಕು. ಹೇಗೆ ಬರ್ತದೋ ಆಗ ಬದುಕನ್ನು ಹೊಂದಿಕೊಳ್ಳಬೇಕು ಅಂತ. ನೀನು ಕನಕ ಜಿಂಕೆಗೆ ಸೋತದ್ದು ಮಾತ್ರ ನಿನ್ನ ತಪ್ಪು, ಅಲ್ಲಿಂದ ಮುಂದೆ ನಡೆದದ್ದು ಯಾವುದು ನಿನ್ನ ಇಚ್ಛೆ ಅಲ್ಲ. ಕನಕ ಜಿಂಕೆ ಬೇಕು ಅಂತ ಹಠ ಹಿಡಿದೆ. ಎಲ್ಲಿಯವರೆಗೆ ಹಠ ಹಿಡಿದಳು ಸೀತೆ ಅಂತ ಕೇಳಿದರೆ, ಬಾಣ ಬಿಟ್ಟರೆ ಸಾಯ್ತದೆ ಅಂತ ಹೇಳುವಾಗ ಅವಳು ಅದನ್ನೇ ಹೇಳ್ತಾಳೆ, ಪಂಚಬಾಣನ ಪಿತನೆ ಕೇಳು ಮೃಗ ವಂಚಿಸುತ್ತ ಹಸು ಒಳಿದುದಾದರೆ ಪ್ರೀತಿಯಲ್ಲಿ ಚರ್ಮವ ಸುಲಿದು ಕಂಚುಕವ ಮಾಡಿ ಧರಿಸುವೆನು ಅಂತ. ಸತ್ರ ಸಾಯಿಲಿ, ಅದರ ಚರ್ಮ ಸುಲಿದಾದ್ರೂ ಮೈ ಮೇಲೆ ಹಾಕ್ಕೊಂಡು ತೃಪ್ತಿ ಪಡ್ತೇನೆ ಅಂತ. ಇದು ಸೀತೆಯ ಹಠ. ಆ ಹಠಕ್ಕೆ ರಾಮ ಹೋದವ. ಆವಾಗ ರಾವಣ ಬಂದು ಅಪಹರಣ ಮಾಡಿದವ. ಇದಿಷ್ಟು ನಿನ್ನ ಇಚ್ಛೆ. ಕನಕ ಜಿಂಕೆಗೆ ಸೋತದ್ದು ನೀನು. ಅಲ್ಲಿಂದ ಮುಂದೆ ಲಂಕೆಗೆ ಬಂದದ್ದು, ರಾವಣನೊಟ್ಟಿಗೆ 11 ತಿಂಗಳು ರಾವಣನ ಭೂಮಿಯಲ್ಲಿರಬೇಕಾದದ್ದು. ಮನುಜರಾದ ನಮ್ಮೆಲ್ಲರ ಬದುಕಿನ ಜೀವನಕ್ಕೆ ಆ ಕಾರಣ ಯಾರು ಅಂತ ಕೇಳಿದರೆ ಒಂದೇ ಮಾತಲ್ಲಿ ಹೇಳುವುದಿದ್ರೆ ಕನಕ ಗರ್ಭನೇ ಹೊಣೆಯು. ಬ್ರಹ್ಮ ಬರೆದು ಕಳಿಸಿದ್ದಾನೆ ಬದುಕು ಹೀಗೆ ಅಂತ. ಇದರ ಆಚೆ ಯೋಚಿಸ್ಲಿಕ್ಕಿಲ್ಲ. ಇದು ನಮ್ಮ ಕರ್ಮದ ಫಲ. ನಾವು ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಅದನ್ನೇ ಗೀತೆಯಲ್ಲಿ ಕೃಷ್ಣಾದಿಗಳು ಹೇಳ್ತಾರೆ, ಅವಶ್ಯಂ ಅನುಭೋಕ್ತವ್ಯಂ ಕೃತಾಕರ್ಮ ಶುಭಾಶುಭ. ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು. ಸಾವಿರಾರು ಗೋವುಗಳ ಹಿಂಡಿನ ಮಧ್ಯದಲ್ಲಿ ಇರುವ ಒಂದು ಕರು ತನ್ನ ತಾಯಿಯನ್ನೇ ಹುಡುಕಿ 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 ಬಂದು ಹಾಲು ಕುಡಿಯುವ ಹಾಗೆ ಕರ್ಮ ನಮ್ಮನ್ನೇ ಹುಡುಕಿಕೊಂಡು ಬಂದು ಫಲ ಕೊಡ್ತದೆ ಅಂತ. ಯಾರ ಜೊತೆ ಇದ್ದರೂ ತಪ್ಪುವುದಿಲ್ಲ ಅಂತ. ಅದನ್ನೇ ರಾಮ ಹೇಳ್ತಾನೆ. ಗೀತೋಪದೇಶವನ್ನು ಕೊಟ್ಟ ಕೃಷ್ಣನ ದಾರಿ ಬೇರೆ, ಗೀತಾಮೃತದಂತಹ ವೇದ ಸುಧೆಯನ್ನು ಇಳಿಸಿದ ರಾಮನ ದಾರಿ ಬೇರೆ. ರಾಮ ಅಲ್ಲಲ್ಲಲ್ಲಿ ಹೇಳ್ತಾ ಹೋಗಿದ್ದಾನೆ, ಕೃಷ್ಣ ಒಂದೇ ಕಡೆಯಲ್ಲಿ ಹೇಳಿದ್ದಾನೆ ಅಷ್ಟೇ. ರಾಮನ ಬದುಕೇ ವೇದ, ಕೃಷ್ಣನ ಉಪದೇಶಗಳು ವೇದ. ಒಬ್ಬ ಉಪದೇಶವನ್ನು ಕೊಡ್ತಾ ಕೊಡ್ತಾ ಮಹಾಗುರುವಾದ, ಜಗದ್ಗುರುವಾದ. ರಾಮ ಬದುಕಿ ತೋರಿಸಿ ಮಹಾಗುರುವಾಗಿ ಜಗದ್ಗುರುವಾಗಿ ಕಾಣಿಸಿದ. ರಾಮ ಹೇಳುತ್ತಾನೆ, ಇದಕ್ಕೆ ನೀನು ಹೊಣೆ ಅಲ್ಲ, ಕನಕ ಗರ್ಭನೇ ಹೊಣೆ. ನೀನು ನನ್ನನ್ನು ಕೇಳೇನು ಪ್ರಯೋಜನ? ಇದು ಕರ್ಮದಿಂದ ಆದದ್ದು, ನಾನು ಮಾಡಿದ್ದಲ್ಲ, ನೀನೂ ಮಾಡಿದ್ದಲ್ಲ. ಇದರಲ್ಲಿ ನಿನ್ನ ತಪ್ಪು ಇಲ್ಲ, ನನ್ನ ತಪ್ಪು ಇಲ್ಲ. ಆದರೆ ಈಗ ನಿನ್ನನ್ನು ಸ್ವೀಕರಿಸಿದರೆ ನನ್ನ ತಪ್ಪಾಗುತ್ತದೆ. ಯಾಕೆಂದರೆ ಮನುಕುಲವೇ ನಮಗೆ ಆದರ್ಶ, ಆದ್ದರಿಂದ ಮನೆಗೊಯ್ಯಲಾರೆ. ಮನು ಅಂತ ಒಬ್ಬ ಚಕ್ರವರ್ತಿ ನಮ್ಮೆಲ್ಲರ ಬದುಕಿಗೆ ಬೇಕಾದ ಒಂದು ಸಂಹಿತೆಯನ್ನು ಮಾಡಿಕೊಟ್ಟ. ಅದನ್ನು ಮನುಸ್ಮೃತಿ ಅಂತ ನಾವು ಕರೀತೇವೆ. ಅದರಲ್ಲಿ ರಾಜಕಾರಣ ಇದೆ, ಅದರಲ್ಲಿ ಸಂಸಾರ ಇದೆ, ಅದರಲ್ಲಿ ಋಷಿ ಜೀವನ ಇದೆ, ಅದರಲ್ಲಿ ವರ್ಣಾಶ್ರಮ ಇದೆ, ಎಲ್ಲ ಇದೆ. ಯಾರ್ಯಾರು ಹೇಗೆ ಬದುಕಬೇಕು ಅನ್ನೋದಕ್ಕಿದೆ. ಒಬ್ಬಳು ಸ್ತ್ರೀ ಅನ್ಯ ಪುರುಷನ ಜೊತೆಯಲ್ಲಿ ಯಾವ ಕಾರಣದಿಂದಲಾದರೂ ಇದ್ದರೆ ಅವಳಿಗೆ ಅಪವಾದ ಬರ್ತದೆ. ಅಂತಹ ಬಂದವಳನ್ನು ಸ್ವೀಕರಿಸಿದರೆ ಪುರುಷನಾದವನ ಬದುಕಿಗೊಂದು ಕಳಂಕ ಅನ್ನೋದು ಮನು ಸಾಧಿಸಿ ತೋರಿಸಿದ ಒಂದು ಸ್ಮೃತಿ. ಅಂದರೆ ನಮ್ಮ ಚಾರಿತ್ರ್ಯ ಅನ್ನೋದು ಅಷ್ಟು ಶುಭ್ರವಾಗಿರಬೇಕು ಅಂತ. ನನಗೆ ಗೊತ್ತಿಲ್ಲ ನೀನು ಯಾಕಿದ್ದಿ ಅಂತ. ನೀ ಇದ್ದದ್ದು ಹೌದಲ್ವ. ಈಗ ಪ್ರಪಂಚ ಉಳಿದದ್ದು ಯಾವುದನ್ನು ಹೇಳುವುದಿಲ್ಲ. ಕರ್ಮಫಲ ಅಂತ ಹೇಳ್ತದ? ಹೇಳುವುದಿಲ್ಲ. ರಾಮ ದೊಡ್ಡವ ಅಂತೇಳಿ ಇಲ್ಲ.
ಈ ರಾಮನಿಗೆ ಯಾವ ಹುಚ್ಚು, ಹೋಗಿ ಹೋಗಿ 11 ತಿಂಗಳು ರಾವಣನ ಮನೆಯಲ್ಲಿದ್ದ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾನಲ್ಲ, ಇವನಿಗೆ ಬುದ್ಧಿ ಇಲ್ವಾ ಅಂತ ಪ್ರಪಂಚ ಕೇಳ್ತದೆ. ಆದ್ದರಿಂದ ನಾನು ಮನೆಗೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ, ನೀನು ಏನು ಹೇಳಿದರೂ ರಾವಣ ಅಂಕ ಪರಿಭ್ರಷ್ಟೆ ಅಂತ ಹೇಳಿಬಿಡ್ತಾನೆ. ಆಗ ಸೀತೆಗೆ ಮಾತಾಡಲಿಕ್ಕೆ ಏನು ಶಬ್ದವೇ ಸಿಕ್ಕುವುದಿಲ್ಲ, ಕಣ್ಣೀರನ್ನು ಇಳಿಸ್ತಾ ನಿಂತಿದ್ದಾಳೆ. ಇಷ್ಟು ಕಾಲ ರಾಮನ ಸೇವೆ ಮಾಡಿಕೊಂಡಿದ್ದವರಿಗೆ ರಾಮನ ಈ ನಡೆ ಆಕ್ಷೇಪಾರ್ಹ ಅಂತ ಕಂಡಿತು. ತುಂಬ ಗಮನಿಸಬೇಕಾದ ಸಂಗತಿ ಇದು. ರಾಮನನ್ನು ಪ್ರತಿದಿನ ಸಹ ಸೇವಿಸ್ತಾ ರಾಮ ಸರ್ವಧರ್ಮಜ್ಞ ಅಂತ ಒಪ್ಪಿಕೊಂಡವರು, ರಾಮನಲ್ಲದೆ ಬೇರೆ ಇಲ್ಲ ಅಂತ ತಿಳಿದ ಲಕ್ಷ್ಮಣನಿಗೂ ಮತ್ತು ವಿಭೀಷಣ ಹನುಮಂತನಿಗೆ ಇದು ತಪ್ಪು ಅಂತ ಕಾಣುತ್ತದೆ. ಅಣ್ಣನ ವಿರುದ್ಧ ಮಾತೇ ಆಡದ ಲಕ್ಷ್ಮಣ ಮೊದಲ ಬಾರಿಗೆ ಒಂದು ಮಾತಾಡ್ತಾನೆ. ಮನು ಭಗೀರಥ ರಘುವು ಮಾಂಧಾತ ಮುಖ್ಯರಿನ್ ಇನ ಕುಲವು ಬೆಳಗಿತೈ ಕೇಳು ಶ್ರೀರಾಮ, ಇನ ಕುಲವು ಬೆಳಗಿತೈ ಶ್ರೀರಾಮ ಮನೆತನದ ಮುತ್ತೈದೆ ಮನವನಿ ಘಾತಿಸಲು ಮುನಿವರೈ ಪೂರ್ವಜರು ಕೇಳು ಶ್ರೀರಾಮ, ಮುನಿವರೈ ಪೂರ್ವಜರು ಕೇಳು ಶ್ರೀರಾಮ. ಸಪ್ತ ಮುನಿ ಸತಿಯ ನೀ ಪಾಲಿಸಿದೆ, ಪದದಿಂದ ವ್ಯಾಪ್ತ ಶರಧಿಗೆ ಸೇತು ಬಂಧಿಸಿದೆ ಸ್ವಾಮಿ. ದೀಪ್ತಿಗಳು ಬೆಳಗುತಿಗ ಮಾತಿಗಳು ನಿನಗೆ, ನಿರ್ಲಿಪ್ತ ಭಾವವದೇಕೆ ಪೇಳೆನ್ನ ಸ್ವಾಮಿ, ನಿರ್ಲಿಪ್ತ ಭಾವವದೇಕೆ ಪೇಳೆನ್ನ ಸ್ವಾಮಿ. ಮನು ಭಗೀರಥ ರಘು ಮಾಂಧಾತ ಮುಖ್ಯರಿಂದ ಇನ ಕುಲವು ಬೆಳಗಿತೈ ಕೇಳು ಶ್ರೀರಾಮ. ರಾಮ 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 ಬಹಳ ಸೊಗಸಾದ ಪ್ರಸ್ತುತಿ. ಲಕ್ಷ್ಮಣ ಹೇಳ್ತಾನೆ, ಮನು ಭಗೀರಥ ರಘು ಮುಕ್ತಾದ ರಾಯರುಗಳು ಹುಟ್ಟಿದ ವಂಶ ನಮ್ಮದು. ಆ ವಂಶದಲ್ಲಿ ಹುಟ್ಟಿದ ನೀನು ಧರ್ಮ ತಪ್ಪಬಾರದು ರಾಮ. ಈಗ ನೀ ಧರ್ಮ ತಪ್ಪುತ್ತಾ ಇದ್ದಿ. ಮನೆತನವನ್ನು ಸೇರಿದ ಮುತ್ತೈದೆ ಕಣ್ಣೀರಲ್ಲೇ ಕಳೆದದ್ದು ಹೆಚ್ಚು, ಸುಖ ಕಂಡದ್ದೇ ಇಲ್ಲ. ಅಂಥವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ಇಳಿಸ್ತಾ ಇದ್ದಿ. ಪೂರ್ವ ಸೂರಿಗಳಿದನ್ನು ಒಪ್ಪುವುದಿಲ್ಲ. ನಮ್ಮ ಪಿತೃಗಳು ಖಂಡಿತ ಮುನೀತಾರೆ ರಾಮ. ಪಿತೃಗಳೆಲ್ಲ ನಮಗೆ ಅನುಗ್ರಹವನ್ನು ಮಾಡುತ್ತಾರೆ ಹಿಂದಿನವರು. ನಾವು ಆದ್ದರಿಂದ ಪಿತೃಗಳ ಆರಾಧನೆಯನ್ನು ಮಾಡಬೇಕು, ಹಿಂದಿನವರನ್ನು ಸ್ಮರಿಸಿಕೊಳ್ಳಬೇಕು ಅಂತ. ನಮ್ಮ ವಂಶದಲ್ಲಿ ಆಗಿ ಹೋದವರು ಎಷ್ಟು ಜನ. ನಮ್ಮ ಅಪ್ಪ ದಶರಥ ಚಕ್ರವರ್ತಿಯೋ, ನಮ್ಮ ಅಜ್ಜ ಅಜಮಹಾರಾಜನೋ, ಅಲ್ಲಿಂದ ಹಿಂದೆ ಆದವರು ಹರಿಶ್ಚಂದ್ರನೋ, ದಿಲೀಪನೋ, ಮಾಂಧಾತನೋ, ಮನುವೋ, ಭಗೀರಥನೋ, ರಘುವೋ, ಒಬ್ಬರೋ ಇಬ್ಬರೋ ಇಕ್ಷ್ವಾಕುವೋ, ಎಲ್ಲರೂ ಇವರೆಲ್ಲ ಸೇರಿ ರಾಮ ತಪ್ಪು ಮಾಡಿದ ಅಂತ ಸಿಟ್ಟು ಮಾಡ್ತಾರೆ. ಪಿತೃಲೋಕದಲ್ಲಿದ್ದ ಅವರು ಕಣ್ಣೀರಿಳಿಸುವಾಗ ಆಗುತ್ತದೆ. ಅದರಿಂದ ಸೀತೆಯನ್ನು ಸ್ವೀಕರಿಸಬೇಕು ರಾಮ, ಸೀತೆಯದ್ದು ತಪ್ಪಿಲ್ಲ ಅಂತ ಒಬ್ಬ ಲಕ್ಷ್ಮಣ ಹೇಳ್ತಾನೆ. ಹಾಗೆ ಒಬ್ಬ ವಿಭೀಷಣನು ಹೇಳ್ತಾನೆ, ಜನನಿಯಾದ ಸೀತೆಯದ್ದು ತಪ್ಪಿಲ್ಲ. ಅದಕ್ಕೆ ಸಾಕ್ಷಿಯನ್ನು ಕೊಡ್ತಾನೆ. ನನ್ನ ಸತಿಯಾದಂತಹ, ನನ್ನವರೇ ಎನಿಸಿಕೊಂಡಂತಹ ಸರಮೆಯೋ ತ್ರಿಜಟೆಯೋ ಇವರೆಲ್ಲ
ಸೀತೆಯ ಜೊತೆ ಹಗಲು ರಾತ್ರಿ ಸೇವೆ ಮಾಡಿದವರು. ಸೀತೆ ತಪ್ಪಿದ್ದಾಳೆ ಅಂತಾದರೆ ಸಾಕ್ಷಿಯಾಗಿ ಅವರು ನಿಲ್ಲುತ್ತಾರೆ. ಒಂದು ಕ್ಷಣವೂ ಸೀತೆ ರಾವಣನ ಬಗ್ಗೆ ಅನುರಾಗವನ್ನು ಹೊಂದುವುದು ಬಿಡಿ, ರಾವಣನ ಬಗ್ಗೆ ಆಸಕ್ತಿಯನ್ನು ಹೊಂದುವಂಥ ಕೆಲಸವನ್ನು ಕೂಡ ಸೀತೆ ಮಾಡಲಿಲ್ಲ. ಇದಕ್ಕೆ ಸಾಕ್ಷಿಯಾಗಿ ನಾನಿದ್ದೇನೆ. ವಿಭೀಷಣ ಹೇಳ್ತಾನೆ ಅಂದರೆ ಧರ್ಮ ಹೇಳಿದಾಗ, ಯಾಕಂದರೆ ವಿಭೀಷಣ ವರ ಇರುವುದೇ ಹಾಗೆ, ಪರಮಾಪದ್ಗತಸ್ಯಾಪಿ ಧರ್ಮೇಮೇ ಮತಿರ್ಮಮ ಅಂತ. ಪರಮ ಆಪತ್ಕಾಲದಲ್ಲಿಯೂ ನನಗೆ ಧರ್ಮದಿಂದ ಬುದ್ಧಿ ವಿಚಲಿತವಾಗದ ಹಾಗೆ ಅನುಗ್ರಹಿಸುವಂಥ ಬ್ರಹ್ಮನಲ್ಲಿ ವಿಭೀಷಣ ವರ ಕೇಳಿತು. ಅಂಥ ವಿಭೀಷಣ ಸೀತೆ ತಪ್ಪಲಿಲ್ಲ ಅಂತ ಹೇಳ್ತಾನೆ ಅಂತಾದರೆ ಅದು ಧರ್ಮವೇ ಇರಬೇಕು. ಆದ್ದರಿಂದ ನೀ ಇದನ್ನು ಒಪ್ಪಬೇಕು ರಾಮ ಅಂತ ಹೇಳ್ತಾಳೆ. ಆಗ ಹನುಮಂತನು ಸೇರಿಸ್ತಾನೆ ಧ್ವನಿಯನ್ನು. ಚೂಡಾಮಣಿ ಪ್ರಕರಣದಲ್ಲಿ ಬಂದಾಗ ನೋಡಿದ್ದೇನೆ, ಅಣುರೂಪದಿಂದ ಶಿಂಶುಪಾ ವೃಕ್ಷದ ಮೇಲೆ ಕೂತು ಇಡೀ ದಿವಸ ಸೀತೆ ಏನು ಮಾಡ್ತಾಳೆ ಅಂತ ನೋಡಿದ್ದೇನೆ. ಸೀತೆಯಲ್ಲಿ ಒಂದು ಕ್ಷಣಕ್ಕಾದರೂ ಆಕ್ಷೇಪಿಸಬಹುದಾದ ಅಂಶಗಳಿಲ್ಲ. ಸೀತೆ ಪರಮ ಶುದ್ಧಳು, ಸೀತೆ ಪರಮ ಪವಿತ್ರಳು, ನೀ ಅವಳನ್ನು ದೂಷಿಸಬೇಡ ರಾಮ ಅಂತ ಹನುಮಂತನು ಹೇಳ್ತಾಳೆ. ಸುಗ್ರೀವ ಹೇಳ್ತಾನೆ, ಉಳಿದವರೆಲ್ಲ ಹೇಳುತ್ತಾರೆ. ಎಲ್ಲ ಹೇಳಿ ಮುಗಿಯುವವರೆಗೆ ರಾಮ ಸ್ಥಿತಪ್ರಜ್ಞನಾಗಿ ಹಾಗೆ ನಿಂತುಕೊಂಡಿರ್ತಾನೆ. ಎಲ್ಲ ಮುಗಿದ ಮೇಲೆ ಅವರೆಲ್ಲರಿಗೆ ಹೇಳ್ತಾನೆ. ಇಲ್ಲಿವರೆಗೆ ಸೀತೆಗೆ ಹೇಳಿದ್ದು, ಈಗ ಸೀತೆಗೆ ಹೇಳುವುದಿಲ್ಲ, ಅವರೆಲ್ಲರಿಗೆ ಹೇಳ್ತಾಳೆ, ಸೀತೆಯನ್ನು ತೋರಿಸಿ, ಒಮ್ಮೆ ಸೀತೆಯನ್ನು ನೋಡಿ ನೀವು ಅಂತ. ರಮಣನಗಲಿದ ಮೇಲೆ ತನು ಕಾಂತಿ ಕುಂದಿಲ್ಲ, ಕಮಲ ನೇತ್ರದ ದೀಪ್ತಿ ನಡಗಿ ಮಾಸಿಲ್ಲ, ವಿಮಲ ಚರಿತೆಯ ಲೋಕ ಒಪ್ಪುವುದೇ, ಸೋಜಿಗದ ನುಡಿಗೇನು ಬೆಲೆಯಿಂದ, ಸೋಜಿಗದ ನುಡಿಗೇನು ಬೆಲೆಯಿಂದ, ತನು ಕಾಂತಿ ಕುಂದಿಲ್ಲ ತಾನಡಗಿ ಮಾಸಿಲ್ಲ, ವಿಮಲ ಚರಿತೆಯ ಲೋಕ ಒಪ್ಪುವುದೇ, ಲೋಕ ಒಪ್ಪುವುದೇ. ಅದ್ಭುತವಾದ ಒಂದು ಪ್ರಸ್ತುತಿ. ಇಡೀ ಪ್ರಪಂಚವನ್ನು ಲಕ್ಷಿಸಿ ರಾಮ ಒಂದು ಮಾತು ಹೇಳ್ತಾನೆ, ರಮಣನಗಲಿದ ಮೇಲೆ ತನುಕಾಂತಿ ಕುಗ್ಗಿಲ್ಲ. 12 ತಿಂಗಳು ಹತ್ತಿರ 11 ತಿಂಗಳು ಮುಗಿದಿದೆ. ರಾಮ ಬಿಟ್ಟು ಬಂದ ಮೇಲೆ ನನಗೆ ನೀನಲ್ಲದೆ ಬೇರೆ ಗತಿ ಇಲ್ಲ ರಾಮ ಅಂತ ಹೇಳಿದ ಸೀತೆ, ಒಮ್ಮೆ ಸೀತೆಯ ಮೈಯನ್ನು ನೋಡಿ, ಸೀತೆಯ ಮುಖವನ್ನು ನೋಡಿ, ಅವಳ ಮುಖದ ಕಾಂತಿ ಕುಗ್ಗಲಿಲ್ಲ, ಅವಳ ಕೃಶಕಾಯಳ ಆಗಲಿಲ್ಲ, ಅವಳ ದೇಹ ಬಡವಾಗಲಿಲ್ಲ, ಅವಳ ಕಣ್ಣ ದೀಪ್ತಿಯ ಕಾಂತಿ ಅಡಗಲಿಲ್ಲ. ಇದಿಷ್ಟು ಹೀಗೇ ಉಂಟು ಅಂತಾದರೆ ಗಂಡನಿಲ್ಲದೆ ಅವಳು ಪರಿತಪ್ತಳಾಗಿದ್ದಾಳೆ, ವಿರಹಿಣಿಯಾಗಿ ನೊಂದಿದ್ದಾಳೆ ಅಂತ ಲೋಕ ಒಪ್ಪುವುದೇ? ಅವನ ಪ್ರಶ್ನೆ ಇರುವುದದು, ಲೋಕ ಒಪ್ಪುತ್ತದ ಅಂತ, ರಾಮ ಒಪ್ಪುವುದಲ್ಲ. ರಾಮ ಒಪ್ಪಬೇಕೋ ಬಿಡಬೇಕೋ ಅನ್ನೋದು ಮತ್ತೆ. ಪ್ರಪಂಚ ಒಪ್ಪುತ್ತದ? ಒಬ್ಬಳು 11 ತಿಂಗಳು ಗಂಡನನ್ನು ಬಿಟ್ಟು, ಅನ್ನಾಹಾರವನ್ನು ಬಿಟ್ಟು, ರಾವಣನ ಮನೆಯಲ್ಲಿ, ರಾವಣನ ಭೂಮಿಯಲ್ಲಿ ನೀರು ಕುಡಿಯದೆ ಬದುಕಿದ್ದೇನೆ ಅಂತ ಒಬ್ಬಳು ಹೇಳ್ತಾಳೆ ಅಂತಾದರೆ ಅವಳ ಮುಖ ಕಂದು ಬೇಡವಾ? ಅವಳ ದೇಹ ಕುಬ್ಜಾಗಬೇಡವಾ? ಅವಳು ಕೃಶಕಾಯಳಾಗಿ ನಡೆಯುವುದಕ್ಕೆ ಶಕ್ತಿ ಇಲ್ಲದ ಸ್ಥಿತಿಗೆ ಬರಬೇಕು. ಏನೂ ಆಗದೆ ಸೀತೆ ತುಂಬ ಕಾಂತಿಯಿಂದ ಇದ್ದಾಳೆ ಅಂತಾದರೆ, ಸೀತೆ ಪರಿತ್ಯಪ್ತಳು ಅಂತ, ಸೀತೆ ರಾಮನಿಂದ ದೂರ ಇದ್ದು ಕಷ್ಟಪಟ್ಟಿದ್ದಾಳೆ ಅಂತ ಪ್ರಪಂಚ ಒಪ್ಪುತ್ತದ ಅಂತ. ಇಲ್ಲಿ ಒಂದು ದೊಡ್ಡ ಸಂಗತಿ ಇದೆ. ಇದು ರಾಮಾಯಣ ಗೊತ್ತಿದ್ದವರಿಗೆ ಮಾತ್ರ ಗೊತ್ತು. ಸೀತಾಪಹಾರವಾಗಿ ಅಶೋಕವನಕ್ಕೆ ಸೀತೆ ಬಂದು, ಸೀತೆಯನ್ನು ತಂದು ರಾವಣ ಇಟ್ಟು ಅರಮನೆಗೆ ಹೋದ ಮೇಲೆ ರಾತ್ರಿ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನ ವೇಷವನ್ನು ತಳೆದು ದೇವೇಂದ್ರ ಬರ್ತಾನೆ. ಬಂದು ನಿಂತ ದೇವೇಂದ್ರನನ್ನು ಕಂಡ ತಕ್ಷಣದಲ್ಲಿ ಸೀತೆಗೆ ಅದು ದೇವೇಂದ್ರ ಅಂತ ಗೊತ್ತಾಗುತ್ತದೆ. ದೇವೇಂದ್ರನನ್ನು ಮಾತಾಡಿಸಿ, ದೇವೇಂದ್ರ ಏನು ಬೇಕು ಅಂತ ಕೇಳಿದಾಗ ಸೀತೆ ಹೇಳ್ತಾಳೆ, ದಶಕ ಶಿರನ ವಶದೊಳಿರೆನು ಸುಮನ ಸಾಧಿಪ, ಯಾವ ಕಾರಣಕ್ಕೂ ರಾವಣನ ಅಂಕೆಯಲ್ಲಿರುವ ನಾನು ರಾವಣನ ಮಣ್ಣಿನಲ್ಲಿರುವ ಅನ್ನವನ್ನು ತಿನ್ನುವುದಿಲ್ಲ, ರಾವಣನ ನೀರನ್ನು ಕುಡಿಯುವುದಿಲ್ಲ, ರಾವಣ ಉಸಿರಾಡಿ ಬಿಟ್ಟ ಗಾಳಿಯನ್ನು ನಾನು ಉಸಿರಾಡುವುದಿಲ್ಲ. ಆದ್ದರಿಂದ ನನಗೆ ರಾವಣನ ಅಂಕೆಯಲ್ಲಿ ಇರುವಷ್ಟು ಕಾಲ, ರಾಮ ಬಂದು ನನ್ನನ್ನು ಬಿಡಿಸುವಲ್ಲಿಯವರೆಗೆ ನನಗೆ ಹಸಿವಾಗದಂತೆ, ನನಗೆ ತೃಷೆಯಾಗದಂತೆ, ಬಾಯಾರಿಕೆ ಆಗದ ಹಾಗೆ, ನನ್ನ ಮೈಯ ಕಾಂತಿ ಕುಗ್ಗದ ಹಾಗೆ ನೀನು ಅನುಗ್ರಹ ಮಾಡಬೇಕು ಅಂತ ಒಂದು ದಿವ್ಯ ಪಾಯಸವನ್ನು ಸೀತೆಗೆ ದೇವೇಂದ್ರ ಕೊಡ್ತಾನೆ. ಆ ದಿವ್ಯ ಪಾಯಸವನ್ನು ಕುಡಿದ ಸೀತೆ 11 ತಿಂಗಳುಗಳ ಕಾಲ ತನು ಕಾಂತಿ ಕುಗ್ಗದೇ ಉಳಿದಿದ್ಲು. ಇದು ಗೊತ್ತಿರುವುದು ರಾಮನಿಗೌದು, ದೇವೇಂದ್ರನಿಗೌದು, ಸೀತೆಗೆ ಹೌದು, ಪ್ರಪಂಚಕ್ಕೆ ಗೊತ್ತಾ?
ಈಗಿರುವ ಪ್ರಪಂಚ ಆಕ್ಷೇಪ ಮಾಡೋದು ಹಾಗೆ ಅಲ್ವ. ಸೀತೆಯನ್ನು ರಾಮ ಕರೆದುಕೊಂಡು ಬಂದರೆ ಪ್ರಪಂಚ ಏನು ಹೇಳ್ತದೆ, 11 ತಿಂಗಳು ಗಂಡನನ್ನು ಬಿಟ್ಟಿದ್ಲಂತೆ, ನೋಡಿ ಎಷ್ಟು ಆನಂದದಲ್ಲಿದ್ದಾಳೆ, ಒಳ್ಳೆ ಬೆಳೆದುಕೊಂಡಿದ್ದಾಳೆ, ರಾವಣನ ಮನೆಯಲ್ಲಿ ಸರಿ ತಿಂದ್ಲು ಅಂತ ಕಾಣ್ತದೆ ಅಂತ ಇದೇ ಪ್ರಪಂಚ ಹೇಳ್ತದೆ. ಇದಕ್ಕೆ ಉತ್ತರ ಏನು, ಇದಕ್ಕೆ ಉತ್ತರ ಏನು ಅಂತ ರಾಮನೇ ಕೇಳ್ತಾನೆ. ಲೋಕ ಒಪ್ಪುವುದೇ, ಇವಳು ನೊಂದಿದ್ದಾಳೆ, ಇವಳು ಬೆಂದಿದ್ದಾಳೆ, ಇವಳು ಕಷ್ಟಪಟ್ಟಿದ್ದಾಳೆ ಅನ್ನೋದನ್ನು ಪ್ರಪಂಚ ಒಪ್ಪುತ್ತದಾ? ಪ್ರಪಂಚ ಒಪ್ಪಿದ್ರೆ ನಾವು ಸ್ವೀಕರಿಸ್ಬೋದು, ಪ್ರಪಂಚ ಹೇಗೆ ಒಪ್ಪುತ್ತದೆ ಅಂತ ಕೇಳ್ತಾಳೆ. ಇದಕ್ಕೆ ಉತ್ತರ ಯಾರು ಕೊಡಬೇಕಿತ್ತು? ಕೇಳಿದ ಪ್ರಶ್ನೆ ಲಕ್ಷ್ಮಣನಿಗೆ, ವಿಭೀಷಣನಿಗೆ, ಹನುಮಂತನಿಗೆ, ಸುಗ್ರೀವನಿಗೆ. ಉತ್ತರ ಯಾರು ಕೊಡಬೇಕಿತ್ತು? ಅವರು ಯಾರಾದರೂ ಕೊಡಬೇಕಿತ್ತು, ಹಾಗೆ ತಿಳಿಬೇಡ ಅಂತ. ಉತ್ತರ ಕೊಟ್ಟದ್ದು ಸೀತೆ. ಅದು ಸೀತಾರಾಮರ ದಾಂಪತ್ಯ. ಕೇಳಿದ ಪ್ರಶ್ನೆ ವಿಭೀಷಣಾದಿಗಳಿಗೆ, ಉತ್ತರ ಕೊಟ್ಟದ್ದು ಸೀತೆ. ಸಾಕು ಅಂತ ಹೇಳ್ತಾಳೆ. ಸಾಕೇತ ನೃಪನಂದನನೇ ತಿಳಿದೆ ನೀ ಲೋಕ ಒಪ್ಪುವ ಬಾಳ್ವೆ ಭೂಷಣವು ನಮಗೆನುದ ಲೋಕ ಒಪ್ಪುವ ಬಾಳ್ವೆ ಭೂಷಣವು ನಮಗೆನುದ ಕಾಕುಮತಿಗಳ ಶಂಕೆ ನೋಕುವರೆ ನಾನಿಳಿವೆ ನೋಡು ಅಗ್ನಿಗೆ ನಾನಿಳಿವೆ ನೋಡಗ್ನಿಯುಳಿನು ತಾರ ಸಾಕು ಸಾಕೇತ ನೃಪನಂದನನೇ ತಿಳಿದೆ ತಿಳಿದೆ ಲೋಕ ಒಪ್ಪುತ್ತದ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಾಳೆ ಅವಳು. ಸಾಕು ಸಾಕೇತ ನೃಪನಂದನನೇ, ನೀನು ನನ್ನ ಗಂಡ ಅಲ್ಲ. ಸಾಕೇತ ಅಂದರೆ ಅಯೋಧ್ಯೆ, ಅಯೋಧ್ಯೆಯ ರಾಜಕುಮಾರ ನೀನು, ಅಯೋಧ್ಯೆಯ ರಾಜ ನೀನು. ನನಗರ್ಥ ಆಯಿತು. ಲೋಕ ಒಪ್ಪುವ ರೀತಿ ಬಾಳುವುದೇ ಭೂಷಣವು ನಮಗೆ. ಪ್ರಪಂಚ ಒಪ್ಪುವ ಹಾಗೆ ಬದುಕಬೇಕಾದ್ದೇ ನಮ್ಮ ಬದುಕಿಗೆ ಭೂಷಣ. ನಾವು ಬಯಸಿದ ಹಾಗೆ ಬದುಕುವುದಲ್ಲ ಅಂತ. ಇವತ್ತಿನ ಬದುಕಿಗೂ ರಾಮನ ಕಾಲದ ಬದುಕಿಗೂ ಇರುವ ವ್ಯತ್ಯಾಸ ಇದೊಂದೇ. ಇದೇ ಬಹುದೊಡ್ಡ ವ್ಯತ್ಯಾಸ. ಇವತ್ತು ನಾವೆಲ್ಲ ಹೇಗೆ ಬದುಕುತ್ತೇವೆ ಅಂತ ಕೇಳಿದರೆ, ನಮಗೆ ಹೇಗೆ ಬೇಕೋ ಹಾಗೆ ಬದುಕುತ್ತೇವೆ. ನಮಗೆ ಯಾವುದು ಸಂತೋಷವೋ ಅದನ್ನು ಮಾಡುತ್ತೇವೆ, ನಮಗೆ ಯಾವುದು ಸರಿಯೋ ಅದನ್ನು ಮಾಡುತ್ತೇವೆ. ನೀ ಹಾಗೆ ಮಾತಾಡಿದ್ದು ಸರಿಯಾಗಿ ಕೇಳಿದ್ರೆ ನನಗದು ಸರಿ, ನಾ ಮಾತಾಡಿದ್ದೇನೆ, ನನ್ನದು ನ್ಯಾಯ, ಅದು ನನ್ನದ್ದೇ ನ್ಯಾಯ ಅಂತ. ರಾಮನ ಕಾಲದಲ್ಲಿ ಹಾಗಿರಲಿಲ್ಲ. ರಾಮ ಏನು ಹೇಳ್ತಾನೆ, ಲೋಕ ಒಪ್ಪುವ ರೀತಿ ಬಾಳುವುದೇ ಭೂಷಣವು ನಮಗೆ. ನನಗೆ ಸುಖವೋ ದುಃಖವೋ ಪ್ರಶ್ನೆ ಅಲ್ಲ, ಪ್ರಪಂಚ ನಮ್ಮನ್ನು ಒಪ್ಪಬೇಕು, ಪ್ರಪಂಚ ಇವ ಸರಿ ಇದ್ದಾನೆ ಅಂತ ಹೇಳಬೇಕು. ಹಾಗೆ ಬದುಕಬೇಕಾದ್ದು ಬದುಕು. ಅದನ್ನು ಸೀತೆಯ ಅನುಮೋದಿಸಿ ಹೇಳ್ತಾಳೆ. ಸರಿ, ಲೋಕ ಒಪ್ಪುವ ಹಾಗೆ ಬದುಕಬೇಕು ಅಂತಾದರೆ ಲೋಕಕ್ಕೊಂದು ಸಾಕ್ಷಿ ಬೇಕಾಗುತ್ತದೆ. ಲೋಕ ಅದನ್ನು ಒಪ್ಪಬೇಕು ಅಂತಾದರೆ ಲೋಕಕ್ಕೊಂದು ಪ್ರಮಾಣ ಬೇಕಾಗುತ್ತದೆ. ಕಾಕುಮತಿಗಳ ಶಂಕೆ ನೂಕುವರೆ ನಾನಿಳಿವೆನಗ್ನಿಗೆ. ಶಂಕೆ ಪಡುವುದು ಯಾರು? ಕಾಕುಮತಿಗಳು, ಸಾಧಾರಣ ಸಾಮಾನ್ಯ ಮತಿಗಳು, ಬುದ್ಧಿ ಇಲ್ಲದೇ ಇರುವವರು, ಎಲ್ಲರನ್ನೂ ಸಂಶಯ ದೃಷ್ಟಿಯಿಂದ ನೋಡುವವರು. ನನ್ನನ್ನೂ ಸಂಶಯದಿಂದ ನೋಡುತ್ತಾರೆ, ನಿನ್ನನ್ನು ನೋಡುತ್ತಾರೆ. ಸಂತೋಷ. ಇವರೆಲ್ಲರ ಸಂಶಯವನ್ನು ನೂಕಬೇಕು ಅಂತಾದರೆ, ಕಳೀಬೇಕು ಅಂತಾದರೆ ನಾನಿದೇ ಲಂಕೆಯಲ್ಲಿ ಅಗ್ನಿಗಿಳಿಯುತ್ತೇನೆ, ಅಗ್ನಿ ದಿವ್ಯವನ್ನು ನಾನು ಮಾಡುತ್ತೇನೆ, ಅಗ್ನಿ ಪರೀಕ್ಷೆಯನ್ನು ಮಾಡುತ್ತೇನೆ ಅಂತ. ತುಂಬ ಗಮನಿಸಬೇಕಾದ ಸಂಗತಿ ಇದು. ಇವತ್ತಿನ ಎಲ್ಲರ ವಾದ ಏನು ಅಂತ ಕೇಳಿದರೆ, ಸೀತೆಯನ್ನು ಅಗ್ನಿಗಿಟ್ಟು ರಾಮ ಪರೀಕ್ಷೆ ಮಾಡಿದ ಅಂತ. ಅಗ್ನಿ ಪರೀಕ್ಷೆ ಆಗಬೇಕು ಅಂತ ರಾಮ ಎಲ್ಲಿಯೂ ಹೇಳಿಲ್ಲ ರಾಮಾಯಣದಲ್ಲಿ. ಸೀತೆ ಆಯ್ದುಕೊಂಡ ದಾರಿ, ಸೀತೆ ಹೇಳಿದ ಮಾತು. ನಾನು ಅಗ್ನಿ ಪರೀಕ್ಷೆಗೆ ಒಳಗಾಗುತ್ತೇನೆ ಅಂತ ಹೇಳಿದ್ದು ಸೀತೆ, ರಾಮ ಅಲ್ಲ. ಇವತ್ತು ನಾವು ಆಕ್ಷೇಪ ಮಾಡೋದು ಹೇಗೆ? ಪಾಪ 11 ತಿಂಗಳು ರಾಮನನ್ನು ಬಿಟ್ಟಿದ್ದ ಸೀತೆ ಲೋಕಾಪವಾದಕ್ಕೆ ಎದುರಿ ರಾಮ ಬೆಂಕಿಗಿಳಿ ಅಂತ ಹೇಳಿದ ಅಂತ. ರಾಮ ಎಲ್ಲಿಯೂ ಬೆಂಕಿಗಿಳಿ ಅಂತ ಹೇಳಲಿಲ್ಲ. ಸೀತೆ ತಾನು ಆಯ್ದುಕೊಂಡದ್ದು. ಇವರೆಲ್ಲರ ಸಂಶಯ ನೀಗುವುದಕ್ಕೆ ಒಂದೊಂದು ಪರೀಕ್ಷೆಗಳು ಅಂತಿರ್ತದೆ. ಅಗ್ನಿದಿವ್ಯ ಇತ್ಯಾದಿ, ಜಲದಿವ್ಯ, ಬೇರೆ ಬೇರೆ ಇರ್ತದೆ. ನಾನು ಅಗ್ನಿದಿವ್ಯವನ್ನು ಆಯ್ದುಕೊಳ್ತೇನೆ, ಅಗ್ನಿ ಪರೀಕ್ಷೆಗೆ ನಾನು ಒಳಗಾಗುತ್ತೇನೆ ಅಂತ ಹೇಳಿ ರಾಮನಿಗೇನು ಹೇಳುವುದಿಲ್ಲ, ಲಕ್ಷ್ಮಣನನ್ನು ಕರೆದು ಹೇಳ್ತಾಳೆ. ಕಂದ ಲಕ್ಷ್ಮಣ ಮನ್ನಿಸೆನ್ನನು ನಿಂದಿಸಿದೆ ನಂದು ನಿನ್ನನು ಸಂಸೋದಿ ಪರಿ ಶಿಕ್ಷೆಯ ಪ್ರಿಯ ತಂದು ಬೆಳಗು ಕಂದ. ನಾನಾಗ ಒಂದು
ಕರ್ಮಫಲದ ಉದಾಹರಣೆಯನ್ನು ಹೇಳಿದೆ, ಗೋವುಗಳ ಮಧ್ಯದಲ್ಲಿ ಕರು ಬಂದು ಹಾಲು ಕುಡಿದ ಹಾಗೆ ಅಂತ. ಸೀತೆ ಅದಕ್ಕೊಂದು ಜ್ವಲಂತ ಸಾಕ್ಷಿಯನ್ನು ಇಲ್ಲಿ ಕೊಡ್ತಾಳೆ. ಕಂದ ಲಕ್ಷ್ಮಣ ಮನ್ನಿಸೆನ್ನನು, ನೀ ನನ್ನನ್ನು ಕ್ಷಮಿಸಬೇಕು ಲಕ್ಷ್ಮಣ. ನಾವು ಒಬ್ಬ ಸಚ್ಚಾರಿತ್ರ್ಯವಂತರ ಶೀಲವನ್ನು ಶಂಕಿಸಿದರೆ ಆ ಪಾಪಕ್ಕೆ ನಮಗೆ ಅದೇ ಶಿಕ್ಷೆ ಬರುತ್ತದೆ ಅಂತ. ಪಂಚವಟಿಯಲ್ಲಿ ರಾಮ ಬಂಗಾರದ ಜಿಂಕೆಯನ್ನು ಹುಡುಕಿ ಹೋದಾಗ ಸಾಯುವ ಹೊತ್ತಿನಲ್ಲಿ ಮಾರೀಚ ಹಾ ರಾಮ ಹಾ ಲಕ್ಷ್ಮಣ ಅಂತ ಧ್ವನಿಯನ್ನು ಮಾಡಿ ಸಾಯ್ತಾನೆ. ಆ ಧ್ವನಿ ಕೇಳಿದ ಸೀತೆ ಲಕ್ಷ್ಮಣನ ಹತ್ರ ರಾಮ ಕಷ್ಟದಲ್ಲಿದ್ದಾನೆ, ಹೋಗಿ ಬಿಡಿಸಿ ಬಾ ಅಂತ ಹೇಳ್ತಾಳೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇದು ರಾಮನ ಧ್ವನಿ ಅಲ್ಲಮ್ಮ, ರಾಮ ಏನು ಅಂತ ನನಗೆ ಗೊತ್ತು, ಇದು ರಾಕ್ಷಸರ ಮಾಯೆ, ನೀನು ಹೋಗಬೇಡ ಅಂತ ಹೇಳುವಾಗ ಸೀತೆ ಲಕ್ಷ್ಮಣನನ್ನು ನಿಂದಿಸ್ತಾಳೆ. ರಾಮನ ಧ್ವನಿ ಅಂತ ನಿನಗೆ ಗೊತ್ತು, ರಾಮ ಕಷ್ಟದಲ್ಲಿದ್ದಾನೆ ಅಂತ ಗೊತ್ತು, ನಿನಗೆ ರಾಮ ಸಾಯಬೇಕು ಅಂತುಂಟು, ರಾಮ ಸತ್ತ ಮೇಲೆ ನನ್ನನ್ನು ಅನುಭವಿಸಬೇಕು ಅಂತ ನೀ ಕಾಯ್ತಾ ಇದ್ದಿ ಅಂತ ಲಕ್ಷ್ಮಣನ ಶೀಲವನ್ನು ಸೀತೆ ಶಂಕಿಸಿರ್ತಾಳೆ. ಈಗ ಅದನ್ನು ಸೀತೆ ಹೇಳ್ತಾಳೆ, ಸಚ್ಚಾರಿತ್ರ್ಯವಂತನಾದ ನನ್ನನ್ನು ತಾಯಿಯಂತೆ ಸೇವೆ ಮಾಡಿದ ಮಗನಂತಿದ್ದ ನಿನ್ನನ್ನು, ನಿನ್ನ ಶೀಲವನ್ನು ನಾ ಶಂಕಿಸಿದ್ದಕ್ಕೆ ಇವತ್ತು ಪ್ರಪಂಚ ನನ್ನ ಶೀಲವನ್ನು ಲಂಕೆಯಲ್ಲಿ ಶಂಕಿಸ್ತಾ ಉಂಟು. ನಾ ಮಾಡಿದ ಪಾಪಕ್ಕಿದು ಫಲ ಮಗು, ಆದ್ದರಿಂದ ಇದನ್ನು ನಾನು ಅನುಭವಿಸಲೇಬೇಕು. ನಾನು ಅಗ್ನಿಗಿಳಿಯುತ್ತೇನೆ ಅಂತ ಹೇಳಿದ್ದೇನೆ, ಅಗ್ನಿಯಷ್ಟೇ ಶುದ್ಧನಾದ ನೀನು ಅಗ್ನಿಯನ್ನು ತಂದು ಸ್ಥಾಪಿಸಿದರೆ ಮಾತ್ರ ನನ್ನ ಶೀಲ ಶುಭ್ರ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ಬೇರೆ ಯಾರೂ ಅಗ್ನಿ ಸ್ಥಾಪಿಸಬಾರದು, ನೀನೇ ಸ್ಥಾಪಿಸಬೇಕು. ಯಾಕಂದರೆ ನಿನ್ನ ಶೀಲದ ಅಗ್ನಿಯನ್ನು ಶಂಕಿಸಿದವಳು ನಾನು. ನಿನ್ನ ಶೀಲ ಅಗ್ನಿ ಅನ್ನುವುದಷ್ಟು ಶುಭ್ರ ಅನ್ನೋದು ಗೊತ್ತಾಗಬೇಕು ಅಂತಾದರೆ ನೀನೇ ಅಗ್ನಿಯನ್ನು ಸ್ಥಾಪಿಸಬೇಕು ಅಂತ ಲಕ್ಷ್ಮಣನಿಗೆ ಸಂದಿಗ್ಧತೆ. ಆಗ ಲಕ್ಷ್ಮಣ ಹೇಳ್ತಾಳೆ, ಮಾತೆ ನೀನು ರಾಘವನೇ ತಂದೆ, ನನಗೆ ತಾಯಿ ತಂದೆಯ ಮಾತನ್ನು ಮೀರುವುದಿಲ್ಲ, ನೀ ಕ್ಷಮೆ ಕೇಳಬಾರ್ದು, ನೀನು ಏನು ಹೇಳಿದರೂ ನಮಗೆ ಆಶೀರ್ವಾದ. ಎಷ್ಟು ದೊಡ್ಡ ಆದರ್ಶ ಅಂದರೆ, ತಾಯಿ ತಂದೆ ನಮಗೆ ಮಾತಾಡಿ ಬೈದಾಗ ಬೇಸರ ಮಾಡಿಕೊಳ್ಳೋ ಮಕ್ಕಳೇ ಹೆಚ್ಚು. ನನಗೆ ಹೇಳಲಿಕ್ಕೆ ನೀನು ಯಾರು, ನಿನಗೇನು ಗೊತ್ತು ಅಂತ. ಮಗ ಅಲ್ಲ ಇವ, ಗಂಡನ ತಮ್ಮ. ಇವತ್ತು ಅಣ್ಣ ತಮ್ಮ ಒಟ್ಟಿರುವುದೇ ಕಷ್ಟ. ಲಕ್ಷ್ಮಣ ತಾಯಿ ಅಂತ ತಿಳಿದು ಸೀತೆಯಲ್ಲಿ ಹೇಳ್ತಾಳೆ, ನೀ ತಾಯಿ, ರಾಮ ನನಗೆ ತಂದೆ, ನನ್ನ ಅಮ್ಮ ಹೇಳಿದ್ದದು, ಸುಮಿತ್ರ ಹೇಳಿರ್ತಾಳೆ. ಅಯೋಧ್ಯಂ ಅಟವೀಂ ವಿದ್ದಿ, ಅಯೋಧ್ಯೆ ಕಾಡನ್ನೇ ಅಯೋಧ್ಯೆ ಅಂತ ತಿಳಿ, ನನ್ನನ್ನು ಸೀತೆಯಲ್ಲಿ ನನ್ನನ್ನು ಕಾಣು, ರಾಮನಲ್ಲಿ ದಶರಥನ್ನು ಕಾಣು. ರಾಮಂ ದಶರಥಂ ವಿದ್ದಿ ಮಾಂ ವಿದ್ದಿ ಜನಕಾತ್ಮಜ. ನನ್ನನ್ನು ಸೀತೆ ಅಂತ ತಿಳಿದು ಸೇವೆ ಮಾಡಬೇಕು. ಸೀತೆಯಲ್ಲಿ ನನ್ನ ಅಮ್ಮನ ಸೇವೆ ಅಂತ ಸೀತೆಯ ಸೇವೆ ಮಾಡಬೇಕು, ದಶರಥನ ಸೇವೆ ಅಂತ ರಾಮನ ಸೇವೆ ಮಾಡಬೇಕು ಅಂತ ಹೇಳಿ ಕಳಿಸಿದ ಸುಮಿತ್ರೆಯ ಮಗ ಅವ ಹೇಳ್ತಾ, ನೀನೇ ತಾಯಿ, ನನಗೆ ರಾಮ ತಂದೆ, ನೀ ಕ್ಷಮೆ ಕೇಳಬೇಡ, ನೀ ಹೇಳಿದ್ದೆಲ್ಲ ಆಶೀರ್ವಾದ ನನಗೆ, ಆದರೆ ಈಗ ನಿನ್ನ ಆಜ್ಞೆ ಪಾಲಿಸಬೇಕಾದ ಕರ್ತವ್ಯ, ಅಗ್ನಿಯನ್ನು ತಂದು ಸ್ಥಾಪಿಸ್ತೇನೆ ಅಂತ ಅಗ್ನಿ ಪ್ರತಿಷ್ಠೆಯನ್ನು ಮಾಡ್ತಾನೆ. ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದ ಮೇಲೆ ಸೀತೆ ಅಗ್ನಿಗೆ ಪ್ರಾರ್ಥನೆಯನ್ನು ಮಾಡುವುದಿಲ್ಲ. ತುಂಬ ಗಮನಿಸಬೇಕಾದ್ದು, ನಿಜವಾಗಿ ಸುಡಬೇಡ ಅಗ್ನಿ ಅಂತ ಅಗ್ನಿಗೆ ಪ್ರಾರ್ಥನೆ ಮಾಡಬೇಕು. ಹಾಗೆ ಅಲ್ವ, ನಿಜವಾಗಿ ನಾವು ಯಾವುದನ್ನಾದರೂ ಕಷ್ಟ ಬರುವಾಗ ಅದಕ್ಕೆ ಪ್ರಾರ್ಥನೆ ಮಾಡುವುದು. ನೀರಿಗಿಳಿಯುವಾಗ ದೇವರೇ ನೀರೇ ನನ್ನನ್ನು ಮುಳುಗಿಸಬೇಡ ಅಂತ ನೀರಿಗಿಳಿಬೇಕು. ಇಳಿತಾ ಇರುವುದು ಬೆಂಕಿಗೆ, ಸುಡುವುದು ಬೆಂಕಿಯ ಗುಣ, ಸುಡಬೇಡ ಬೆಂಕಿ, ನೀ ನನ್ನನ್ನು ಕಾಪಾಡು ಅಂತ ಕೇಳಲಿಲ್ಲ. ಅವಳು ಪ್ರಾರ್ಥನೆ ಮಾಡಿದ್ದು ರಾಮನನ್ನು, ಅದು ಸೀತೆ. ರಾಮನಂ ಭುವನಾಭಿರಾಮನಂ ಗುಣರತ್ನಧಾಮನಂ ರಘುಕುಲೋದ್ಧಾಮನಂ ರೂಪಜಿತಕಾಮನಂ ಘನಪುಣ್ಯನಾಮನಂ ನೆನೆದು ರಾಮನಂ ಭುವನಾಭಿರಾಮನಂ ಗುಣರತ್ನಧಾಮನಂ ರಘುಕುಲೋದ್ಧಾಮನಂ ರೂಪಜಿತಕಾಮನಂ ಘನಪುಣ್ಯನಾಮನಂ ನೆನೆದು ಶಿಖಿ ಕುಂಡ ಕೆರಗಿ ನಮಿಸಿ ನೆನೆದು ಶಿಖಿ ಕುಂಡ ಕೆರಗಿ ನಮಿಸಿ ಎನ್ನ ಪಾತಿವ್ರತಕ್ಕೆ ಸಾಕ್ಷಿ ಯತ್ರಿ ಜಾತೆಯು ಎನ್ನ ಪಾತಿವ್ರತಕ್ಕೆ ಸಾಕ್ಷಿ ಯತ್ರಿ ಜಾಯೆಯು ಕೇಳುವುದೆನ್ನ ಪಾತಿವ್ರತ
ಪಂಚವಟಿಯೇ ಸಾಕ್ಷಿಯು ಕೇಳುವುದೆನ್ನ ಪಾತಿವ್ರತಕ್ಕೆ ಪಂಚವಟಿಯೇ ಸಾಕ್ಷಿಯು ಎನ್ನ ಪಾತಿವ್ರತಕ್ಕೆ ಸರಮೆ ಹನುಮ ಸಾಕ್ಷಿಯು ಎನ್ನ ಪಾತಿವ್ರತಕ್ಕೆ ಸರಮೆ ಹನುಮ ಸಾಕ್ಷಿಯು ನೋಡಲೆನ್ನ ಪಾತಿವ್ರತಕ್ಕೆ ಸಾಕ್ಷಿ ವನವಶೋಕವೋ ಎನ್ನ ಪಾತಿವ್ರತಕ್ಕೆ ಸಾಕ್ಷಿಯ ತ್ರಿಜಾಯಿ ಕೇಳುವುದೆನ್ನ ಪಾತಿವ್ರತಕ್ಕೆ ಪಂಚವಟಿಯೇ ಸಾಕ್ಷಿಯು ಆ ಆ ಆ ರಾಮನ ಸತಿಯಾದ ಸೀತೆಯವಳು ರಾಮನನ್ನು ಸಂಸ್ತುತಿಸ್ತಾಳೆ. ರಾಮನಂ ಭುವನಾಭಿ ರಾಮನಂ ಜಿತಕಾಮ, ಕಾಮವನ್ನು ಗೆದ್ದವ ಅಂತಹ ರಾಮನ ಹೆಂಡತಿ ನಾನು ಅಂತ ಹೇಳ್ತಾ ಎಲ್ಲ ಸೇರಿದವರಿಗೆ ಒಂದು ಸಾಕ್ಷಿಯನ್ನು ಕೊಡ್ತಾಳೆ. ಸಂಶಯ ಇರುವುದು ಸೇರಿದವರಿಗೆ, ರಾಮನಿಗಲ್ಲ. ಆದ್ದರಿಂದ ರಾಮನಿಗೆ ಸಾಕ್ಷಿಯನ್ನೇ ಕೊಡಲಿಲ್ಲ, ಸೇರಿದವರಿಗೆ ಸಾಕ್ಷಿ ಕೊಡ್ತಾಳೆ. ಎನ್ನ ಪಾತಿವ್ರತಕ್ಕೆ ಸಾಕ್ಷಿ ಅತ್ರಿ ಜಾಯೆಯು, ಅತ್ರಿಯ ಹೆಂಡತಿಯಾದ ಅನಸೂಯೆ ನನ್ನ ಪಾತಿವ್ರತ್ಯಕ್ಕೆ ಸಾಕ್ಷಿ ಅಂತ. ಅನಸೂಯೆ ಎಷ್ಟು ದೊಡ್ಡ ಪತಿವ್ರತೆ ಅಂತ ಕೇಳಿದರೆ 3 ಮೂರ್ತಿಗಳನ್ನೇ ಮಕ್ಕಳನ್ನಾಗಿಸಿ ಹಾಲು ಕುಡಿಸಿದವಳು ಅನಸೂಯೆ. 3 ಮೂರ್ತಿಗಳು ಕಣ್ಣ ಮುಂದೆ ಕಾಣಿಸ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಕಾಣಿಸಿಕೊಂಡು ವಿಲಕ್ಷಣವಾದ ಒಂದು ಅಪೇಕ್ಷೆಯನ್ನು ಅವಳ ಮುಂದಿಡುತ್ತಾರೆ. ಅತ್ಯಂತ ವಿಲಕ್ಷಣವಾದ್ದು, ನೋಡುವಾಗ ಆಶ್ಚರ್ಯ ಆಗುತ್ತದೆ. ನೀನು ದೊಡ್ಡ ಋಷಿಪತ್ನಿ ಅಲ್ವಾ ಅನಸೂಯ, ನಾವು 3 ಮೂರ್ತಿಗಳು ನಿನ್ನ ನಗ್ನ ಶರೀರವನ್ನು ನೋಡಬೇಕು ಅಂತ, ಬೆತ್ತಲೆ ಮೈಯನ್ನು ನೋಡಬೇಕು ಅಂತ 3 ಮೂರ್ತಿಗಳು ಆಸೆ ಪಡುವುದು. ನೋಡುವಾಗ ಎಷ್ಟು ವಿಲಕ್ಷಣ ಅಂತ ಅನ್ನಿಸ್ತದೆ. ಅವಳ ಪಾತಿವ್ರತ್ಯವನ್ನು ಪರೀಕ್ಷಿಸುವುದಕ್ಕೆ. ಪತಿವ್ರತೆಯಾದವಳು ಅನ್ಯ ಪುರುಷನಿಗೆ ಯಾವ ಕಾರಣಕ್ಕೂ ಬೆತ್ತಲ ದೇಹವನ್ನು ತೋರಿಸುವುದಿಲ್ಲ, ಇವಳು ತೋರಿಸ್ತಾಳ ಅಂತ. ಹಾಗಂತ ನಾನು ಕೇಳಿದ್ದನ್ನು ಅಪೇಕ್ಷೆಯನ್ನು ಈಡೇರಿಸ್ತೇನೆ ಅಂತ ಮೊದಲೇ ಹೇಳಿರ್ತಾಳೆ ಅನಸೂಯೆ. ಅನಸೂಯೆಯ ಪಾತಿವ್ರತೆ ಎಷ್ಟು ದೊಡ್ಡದು ಅಂತ ಕೇಳಿದರೆ, ಆ 3 ಮೂರ್ತಿಗಳನ್ನು ತನ್ನ ಪಾತಿವ್ರತ್ಯದ ಶಕ್ತಿಯಿಂದ ಸಣ್ಣ ಶಿಶುಗಳನ್ನಾಗಿಸಿ ಹಾಲು ಕುಡಿಸ್ತಾಳೆ ಬೆತ್ತಲೆ ಮೈಯಲ್ಲಿ. ಅವುಗಳಿಗೆ ಬೆತ್ತಲೆ ಅಂದರೆ ಏನು ಅಂತ ಗೊತ್ತಿಲ್ಲ, ಬಟ್ಟೆ ಅಂದರೆ ಏನು ಗೊತ್ತಿಲ್ಲದೆ ಇರುವ ಮಾಂಸದ ಮುದ್ದೆಗಳನ್ನಾಗಿಸಿ 3 ಮೂರ್ತಿಗಳನ್ನು, ಬ್ರಹ್ಮ ವಿಷ್ಣು ಮಹೇಶ್ವರನ. ಆದ್ದರಿಂದ ಸೃಷ್ಟಿಸುವ ಬ್ರಹ್ಮನೋ, ಪಾಲಿಸುವ ವಿಷ್ಣುವೋ, ಲಯಗೊಳಿಸುವ ಶಂಕರನಿಗಿಂತ ಅಮ್ಮ ದೊಡ್ಡದು ಅಂತ ಪ್ರಪಂಚದಲ್ಲಿ ಶಾಸ್ತ್ರಗಳು ಹೇಳುವುದು. ಈ 3 ಮೂರ್ತಿಗಳನ್ನೂ ಮಕ್ಕಳಾಗಿಸಬಹುದಾದವಳು ಅಮ್ಮ ಅಂತ. ಅಂತಹ ಅನಸೂಯೆ ಸೀತೆ ಬಂದಾಗ ಸೀತೆಗೆ ಹೇಳಿರ್ತಾಳೆ, ನಿನ್ನ ಮದುವೆ ನೋಡ್ಲಿಕ್ಕೆ ಆಗಲಿಲ್ಲಮ್ಮ ನನಗೆ, ಮಧುವಣಗಿತ್ತಿಯಾಗಿ ಶೃಂಗಾರ ಮಾಡಿಕೊ ಅಂತ ಸೀತೆಗೆ ಆಭರಣವನ್ನು ಅನಸೂಯೆ ತೊಡಿಸಿರ್ತಾಳೆ. ಪತಿವ್ರತೆಯೇ ಮೆಚ್ಚಿದ ಪತಿವ್ರತೆ ಸೀತೆ. ಆದ್ದರಿಂದ ಸೀತೆ ಹೇಳ್ತಾಳೆ, ನನ್ನ ಪಾತಿವ್ರತ್ಯಕ್ಕೆ ಅನಸೂಯೆ ಸಾಕ್ಷಿ, ನನ್ನ ಪಾತಿವ್ರತ್ಯಕ್ಕೆ ನಾನು ನೀನು ಜೊತೆಯಾಗಿದ್ದ ಪಂಚವಟಿ ಸಾಕ್ಷಿ. ಆ ಪಂಚವಟಿಯಲ್ಲಿ 13 ವರ್ಷ ಇದ್ದೆವು ನಾವು, 12 ವರ್ಷ, ಅದು ಸಾಕ್ಷಿ. ನನ್ನ ಪಾತಿವ್ರತ್ಯಕ್ಕೆ ನನ್ನನ್ನು ನಿತ್ಯ ಸೇವಿಸಿದ ಸರಮೆ, ನನ್ನನ್ನು ಹಿಂದಿನಿಂದ ನನಗೆ ಗೊತ್ತಿಲ್ಲದೆ ಬಂದು ಪರೀಕ್ಷೆ ಮಾಡಿದ ಹನುಮಂತ, ಇವರಿಬ್ಬರು ಸಾಕ್ಷಿ. ನನ್ನ ಪಾತಿವ್ರತ್ಯಕ್ಕೆ ಉಳಿದದ್ದೆಲ್ಲ ಬಿಡು, ಮಲಗದೆ ಕಣ್ಣು ಮುಚ್ಚದೆ ಸದಾ ಉಸಿರಾಡುತ್ತಾ ಇರುವ ಶಿಂಶುಪಾದಿ ವೃಕ್ಷಗಳಿರುವ ಅಶೋಕವನ ಸಾಕ್ಷಿ, ಈ ಕಾಡು ಸಾಕ್ಷಿ. ಇದಕ್ಕಿಂತ ದೊಡ್ಡ ಸಾಕ್ಷಿಯನ್ನು ಕೊಡಬೇಕು ಅಂತಿಲ್ಲ. ನನ್ನ ಪಾತಿವ್ರತ್ಯಕ್ಕೆ ಇವೆಲ್ಲ ಪರಿಸರ ಪ್ರಕೃತಿಗಳೇ ಸಾಕ್ಷಿ. ನನ್ನ ಪಾತಿವ್ರತ್ಯಕ್ಕೆ ಯಾವ ವ್ಯಕ್ತಿಗಳು, ರಾಕ್ಷಸರು ಸಾಕ್ಷಿಯಾಗಬೇಕಾದ್ದಿಲ್ಲ. ಅಚೇತನವಾಗಿ ಕಾಣ್ತಾ ಇರುವಂಥ ಚೇತನಗಳು ನನಗೆ ಸಾಕ್ಷಿ ಅಂತ ಸಾಕ್ಷಿಯನ್ನು ಕೊಟ್ಟು ಅಗ್ನಿಗೆ ಕೈ ಮುಗಿದು ಒಂದು ಪ್ರತಿಜ್ಞೆಯನ್ನು ಮಾಡುತ್ತಾಳೆ. ಕರ್ಮಣ ಮನಸಾ ವಾಚಾ ಯಥಾ ನಾತಿ ಚರಾಮ್ಯಹಂ ರಾಘವಂ ಸರ್ವಧರ್ಮಜ್ಞಂ ದದಾ ಮಾ ಪಾತು ಪಾವಕಃ ಘನಘೋರವಾದ ಒಂದು ಪ್ರತಿಜ್ಞೆ. ತಥಾ ಮಾಂ ಪಾತು ಪಾವಕ, ಇದು ಸತ್ಯವಾದರೆ ಅಗ್ನಿ ನನ್ನನ್ನು ರಕ್ಷಿಸಬೇಕು ಅಂತ. ಕರ್ಮಣ ಮನಸ ವಾಚ, ತ್ರಿಕರಣಗಳು ನಮಗಿರುವುದು. ಕಾಯೇನ ವಾಚ ಮನಸ, ಮನಸ್ಸಿನಲ್ಲಿ ಹುಟ್ಟುತ್ತದೆ, ಮಾತಿನಲ್ಲಿ ಕಾಣಿಸಿಕೊಳ್ಳುತ್ತದೆ, ಅದು ನಡೆಯಲ್ಲಿ ತೋರಿಸ್ತದೆ. ಆದ್ದರಿಂದಲೇ ದುರಾತ್ಮರು ಮಹಾತ್ಮರಿಗೆ ಲಕ್ಷಣಗಳು ಶಾಸ್ತ್ರ ಹಾಗೆ ಹೇಳುತ್ತದೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ.
ಮನಸ್ಸು, ಮಾತು ಮತ್ತು ಕೃತಿ ಇದು ಒಂದಾಗಿರುವವನು ಮಹಾತ್ಮ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ. ಮನಸ್ಸೊಂದು, ಮಾತೊಂದು, ಕೃತಿಯೊಂದು ಆದವನು ದುರಾತ್ಮ ಅಂತ. ಎರಡು ಒಂದೇ ವಾಕ್ಯದಲ್ಲಿ ಎರಡು ಉತ್ತರವನ್ನು ಕೊಡುತ್ತದೆ. ಮೂರು ಒಂದಾಗಿ ಏಕವಾಗಿದ್ದವನು ಮಹಾತ್ಮ, ಮೂರು ಮೂರಾಗಿದ್ದವನು ದುರಾತ್ಮ ಅಂತ. ನನ್ನ ಮನಸ್ಸು, ನನ್ನ ಮಾತು, ನನ್ನ ಕೃತಿ ಈ ಮೂರೂ ಕೂಡ ಸರ್ವಧರ್ಮಜ್ಞನಾದ ರಾಮನನ್ನಲ್ಲದೆ ಮತ್ತೊಬ್ಬರನ್ನು ನಾನು ಆಶ್ರಯಿಸಲಿಲ್ಲ ಅನ್ನುವುದು ಸತ್ಯವಾದರೆ ಈ ಬೆಂಕಿ ನನ್ನನ್ನು ಸುಡದೆ ರಕ್ಷಿಸಬೇಕು ಅಂತ. ಯೋಚನೆ ಮಾಡಿ, ಒಂದು ಕ್ಷಣವಾದರೂ ನಾನು ಪತಿವ್ರತೆ ಆದರೆ ನನ್ನನ್ನು ಕಾಪಾಡಲಿ ಅಂತ ಸೀತೆ ಹೇಳಲಿಲ್ಲ. ನಾವೆಲ್ಲ ಅಹಂಕಾರದಲ್ಲೇ ಮಾತಾಡೋದು, ನಾನು ದೊಡ್ಡ ಸಂಗತಿ ಅಂತ. ಸೀತೆ ಹೇಳಲೇ ಇಲ್ಲ. ನಾನು ಪತಿವ್ರತೆ ಆದರೆ ನನ್ನನ್ನು ಕಾಪಾಡಬೇಕು, ನಾನು ಸದಾಕಾಲ ರಾಮನ ಧ್ಯಾನ ಮಾಡಿದ್ದಾದರೆ ಹೇಳಲಿಲ್ಲ. ಸರ್ವಧರ್ಮಜ್ಞನಾದ ರಾಮನಿಗೆ ನಾನು ಸರಿಯಾದ ಹೆಂಡತಿ ಹೌದಾದರೆ, ಸರ್ವಧರ್ಮಜ್ಞನಾದ ರಾಮನ ಅನಪಾಯಿನಿ ಅವನ ನಡೆದಲ್ಲಿ ನಡೆಯುವವಳು ಹೌದಾದರೆ, ಕಾಯೇನ ವಾಚಾ ಮನಸ ರಾಮನನ್ನು ನಾನು ಸ್ವೀಕರಿಸಿ ತಪಸ್ವಿನಿಯಂತೆ ಬದುಕಿದ್ದ ಹೌದಾದರೆ ಅಗ್ನಿನನ್ನು ರಕ್ಷಿಸಬೇಕು ಅಂತ ಹೇಳಿ ಅಗ್ನಿಗೆ 3 ಪ್ರದಕ್ಷಿಣೆಯನ್ನು ಬಂದು ಅಗ್ನಿಗೆ ಇಳಿತಾಳೆ. ಜಾತವೇದನ ಮಡಿಲ ನೇರಿದಳು, ಜಾತವೇದನ ಮಡಿಲ ನೇರಿದಳು, ಪರಿಪೂರ್ಣ ಪಾವನೆ ಸೀತೆಯನು ಪಮಲೀಲೆ ತೋರಿದಳು. ಖ್ಯಾತೆಯ ಮುಡಿ ನಳಿನ ದಂಡೆಯ ಭಾತಿ ಅಳಿಯದ ರೀತಿ, ಖ್ಯಾತೆಯ ಮುಡಿ ನಳಿನ ದಂಡೆಯ ಭಾತಿ ಅಳಿಯದ ರೀತಿಯಿಂದಲೇ ಪಾತಿವ್ರತ್ಯ ಸುವರ್ಣ ವರ್ಣದಿ ಪಾಥವಂಶಜನಾತ್ಮಕಾಮಿನಿ ಜಾತವೇದನ ಮಡಿಲ ನೇರಿದಳು, ಪರಿಪೂರ್ಣ ಭಾವನೆ ಸೀತೆಯನುಪಮ ಲೀಲೆ ತೋರಿದಳು. ಜಾತವೇದನ ಮಡಿಲ ನೇರಿದಳು. ಇದು ಸಂಗೀತದ ಶಕ್ತಿ, ಇದು ಯಕ್ಷಗಾನದ ಶಕ್ತಿ. ನಿಮಗೆ ನಾನು ಈ ದೃಶ್ಯವನ್ನು ಹೇಳಬೇಕು ಅಂತಿಲ್ಲ. ಸೀತೆ ಬೆಂಕಿಗೆ ಇಳಿದವಳು ಮೇಲೆದ್ದಳು ಬಂದಳು ಅಂತ ನಿಮಗೂ ಗೊತ್ತಾಯಿತು, ನಮಗೂ ಗೊತ್ತಾಯಿತು, ಎಲ್ಲರಿಗೂ ಗೊತ್ತಾಯಿತು. ಇದಕ್ಕೆ ಯಾವ ವ್ಯಾಖ್ಯಾನವೇ ಬೇಕಾಗಲಿಲ್ಲ. ಅದು ಯಕ್ಷಗಾನದ ಶಕ್ತಿ, ಸಂಗೀತದ ಶಕ್ತಿ. ಜಾತವೇದನ ಮಡಿಲೇರಿದ ಸೀತೆಯ ಮುಡಿಯ ನಳಿನ ದಂಡೆಯ ಬಾತಿ ಅಳಿಯದ ರೀತಿಯಿಂದಲೇ ಅದರ ಪ್ರಭೆ ಕೂಡ, ಹೂವು ಬಾಡುವುದು ಬಿಡಿ, ಹೂವು ಬಾಡದೇ ಇದ್ದರೂ ಹೂವಿನ ಕಾಂತಿ ಸ್ವಲ್ಪ ತಗ್ಗುತ್ತಾ ಹೋಗುತ್ತದೆ, ಆಮೇಲೆ ಬಾಡುವುದು. ಮೊದಲು ಹೂವು ಸ್ವಲ್ಪ ಬಾಡಿದ ಹಾಗೆ ಕಾಣುವುದು, ಬಾಡಿದ ಹಾಗೆ ಕಾಣಿಸ್ಲೂ ಇಲ್ಲ ಅಂತ ಸೀತೆ ಮುಡಿದ ನಳಿನ ದಂಡೆಗಳು ಹಾಗೇ ಹೊಳೆಯುವ ಹಾಗೆ ಬೆಂಕಿಯಿಂದ ಮೇಲೆದ್ದು ಬಂದಳು ಅಂತ. ಎಷ್ಟು ಅನುಪಮವಾದ್ದು ಅಂದರೆ ಸೀತೆಯ ಅನುಪಮ ಲೀಲೆ ತೋರಿದಳು. ಇದಕ್ಕೆ ಉಪಮಾನವಾದ ಇನ್ನೊಂದು ಪ್ರಕರಣವೇ ಇಲ್ಲ. ಸೀತೆ ಸುಡುವುದು ಬಿಡಿ, ಸೀತೆ ಉಟ್ಟ ವಸನವೋ ಸೀತೆ ಮುಡಿದ ಹೂವೋ ಸುಡದ ಹಾಗೆ ಸೀತೆ ಮೇಲೆದ್ದು ಬಂದಳು ಅಂದರೆ ಏನು? ಸೀತೆ ಕೆಳಗಿಳಿದವಳು ಸೀತೆಯ ಮೇಲೆ ಬಂದಳು ಅಂತಲೋ ಅಲ್ಲ. ಸೀತೆಯನ್ನು ಅಗ್ನಿ ಮೇಲೆತ್ತಿ ತಂದ, ಅಗ್ನಿಯೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಒಂದು ಮಾತು ಹೇಳ್ತಾನೆ. ಸೀತೆ ಶುದ್ಧಳು ಲೋಕಮಾನ್ಯಳು, ನೀತಿ ರತ್ನಳು ಖ್ಯಾತೆಯ ಮರಳು, ಧೂರ್ತ ನಂಕದಿ ರಷ್ಟಳೆಲ್ಲವೂ ಭೂತೆಯಗ್ನಿಯ ದಿವ್ಯ ತೋರ್ದಳು, ಭೂತೆಯಗ್ನಿಯ ದಿವ್ಯ ತೋರ್ದಳು. ಅಗ್ನಿಯನ್ನೆಯ ಸಾಕ್ಷಿಯಿಂದಲೇ ಲಗ್ನವಾಗಿಗೋ ಸತಿಯ ಕೂಡುತ್ತ ಅಗ್ನಿ ತೇಜದಿ ಬಾಳಿರೆನ್ನುತ್ತ ಅಗ್ನಿ ಹರಸುತ್ತ
ಪ್ರಸ್ತುತಿ. ಸೀತೆ ಶುದ್ಧಳು ಲೋಕಮಾನ್ಯಳು ಅಂತ ಅಗ್ನಿ ಒಪ್ಪಿಸ್ತಾನೆ. ಒಪ್ಪಿಸುವಾಗ ಹೇಳ್ತಾನೆ, ನನ್ನನ್ನು ಸಾಕ್ಷಿಯಾಗಿಟ್ಟುಕೊಂಡು ಮದುವೆ ಆದವರು ನೀವು, ನಾನೇ ಸಾಕ್ಷಿ ನುಡಿತಾ ಇದ್ದೇನೆ, ಸೀತೆ ಶುದ್ಧಳು. ಸೀತೆ ಅಗ್ನಿ ದಿವ್ಯವನ್ನು ತೋರಿಸಿತು. ಅಗ್ನಿಗೆ ಯಾವುದನ್ನು ಹಾಕಿದರೂ ಸುಡುವ, ಯಾವುದನ್ನು ಹಾಕಿದರೂ ತಿನ್ನುವುದು ಅಗ್ನಿಗೆ ಸ್ವಭಾವ. ಅದು ಶಾಪವೂ ಹೌದು. ಸರ್ವಭಕ್ಷಕನಾಗುವಂಥ ಅಗ್ನಿಗೊಂದು ಶಾಪ. ಅಗ್ನಿಗೆ ಹಾಕಿದ್ದೆಲ್ಲ ಸುಟ್ಟು ಹೋಗುವುದು ಆ ಕಾರಣದಿಂದ. ಮೇದ್ಯ ಅಮೇದ್ಯ ಅಂತ ಇಲ್ಲ, ತಿನ್ನಬೇಕಾದ್ದು ಮಾತ್ರ ಸುಡುವುದು ಅಂತಲ್ಲ. ನಾವು ತ್ಯಾಜ್ಯವನ್ನಾದರೂ ಸುಡುವುದು ಅಗ್ನಿಯಲ್ಲಿಯೇ. ಕಾಷ್ಟವನ್ನಿರಿಸಿ ಕಳೇವರವನ್ನು ಅಂದರೆ ಹೆಣವನ್ನು ಸುಡುವುದು ಅಗ್ನಿಯಲ್ಲಿ. ಅಗ್ನಿ ಎಲ್ಲವನ್ನು ಸುಡುತ್ತದೆ. ಸರ್ವಭಕ್ಷಕನಾಗಿರುವುದು ಅಗ್ನಿಯ ಗುಣ. ಸರ್ವಭಕ್ಷಕನಾದ ಅಗ್ನಿ ಸೀತೆಯನ್ನು ಮುಟ್ಟದೆ ಸೀತೆಯ ಕೂದಲನ್ನೂ ಕೊಂಕದ ಹಾಗೆ ಮೇಲೆತ್ತು ತಂದು ಕೊಟ್ಟಿದ್ದಾನೆ ಅಂತ ಆದರೆ ಸೀತೆಯ ಪಾತಿವ್ರತ್ಯದ ಪ್ರಭೆ ಅಗ್ನಿಯ ಪ್ರಭೆಗಿಂತ ದೊಡ್ಡದಾದದ್ದು ಅಂತ ಅಗ್ನಿಯೇ ಹೇಳ್ತಾನೆ. ಇದನ್ನು ಬೇರೆ ಯಾರು ಹೇಳಿದ್ದಲ್ಲ, ಅಗ್ನಿ ಹೇಳಿ ಇದನ್ನು ನೀ ಸ್ವೀಕರಿಸಬೇಕು, ಇವಳನ್ನು ನೀನು ಒಪ್ಪಬೇಕು ಅಂತ ಅಗ್ನಿ ಹೇಳ್ತಾನೆ. ಮೇಲೆ ನಿಂತಹ ಅಂಬರ ಪಥದಲ್ಲಿ ಸಾಲಾಗಿ ನಿಂತಹ ಪಿತೃಲೋಕದಿಂದ ಬಂದ ದಶರಥ ಹೇಳ್ತಾನೆ ಸೀತೆ ಶುದ್ಧಳು ಅಂತ. ಈಶ್ವರ ತನ್ನ ರೂಪವನ್ನು ಪ್ರಕಟ ಮಾಡುತ್ತಾ ಸೀತೆ ಪರಿಪೂರ್ಣಳು ಅಂತ ಹೇಳ್ತಾನೆ. ಋಷಿಮುನಿಗಳು ಕಾಣಿಸಿಕೊಂಡು, ನಾರದಾದಿಗಳು ಕಾಣಿಸಿಕೊಂಡು ಸೀತೆ ಶುದ್ಧಳು ಅಂತ ಹೇಳ್ತಾ, ನೀನು ವಿಷ್ಣು, ಸೀತೆ ಲಕ್ಷ್ಮಿ ಅಂತ ಹೇಳ್ತಾಳೆ. ಭವಾನ್ ವಿಷ್ಣು ಸೀತಾರ್ ಲಕ್ಷ್ಮಿ ದೇವಕೃಷ್ಣ ಸನಾತನ ಅಂತ ಹೊಗಳುತ್ತಾ, ನೀವಿಬ್ಬರು ಆದರ್ಶ ದಂಪತಿಗಳು, ನೀವು ಒಂದಾಗಬೇಕು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ಹೇಳಿದರೂ ಕೂಡ ರಾಮ ಒಂದು ಮಾತು ಆವಾಗ ಆಡುವುದಿಲ್ಲ. ಉಳಿದವರ ಮುಖ ಎಲ್ಲ ನೋಡ್ತಾನೆ. ಅಂದರೆ ತನಗೆ ತೃಪ್ತಿ ಆಯಿತು ಅಂತಲ್ಲ, ನಿಮಗೆಲ್ಲ ತೃಪ್ತಿ ಆಯಿತಾ ಅಂತ ಉಳಿದವರಿಗೆ ನೋಡ್ತಾನೆ. ಯಾಕಂದರೆ ಶಂಕೆ ಇರುವುದು ಅವರಿಗೆ ಅಂತ. ಆಗ ಉಳಿದವರೆಲ್ಲರ ಪ್ರತಿನಿಧಿಯಾಗಿ ವಿಭೀಷಣ ಒಂದು ಮಾತು ಹೇಳ್ತಾನೆ. ನೇಮನಿಷ್ಠೆಗಳ ದೃಢ ಮನಕ್ಕೆ ಕಾವಿಳಿಸಿ ತಣ್ಣಗಾದುದು ಬೆಂಕಿ ಮತ್ತೆಗೆ. ದೇವನಿನ್ನಯ ನೇಮನಿಷ್ಠೆಗಳ ದೃಢ ಮನಕ್ಕೆ ಕಾವಿಳಿಸಿ ತಣ್ಣಗಾದುದು ಬೆಂಕಿ ಮತ್ತೆ. ನೋವಿರಲಿ ನಲಿವಿರಲಿ ಸಮಬುದ್ಧಿ ತೋರುತ್ತಲಿ, ನೋವಿರಲಿ ನಲಿವಿರಲಿ ಸಮಬುದ್ಧಿ ತೋರುತ್ತಲಿ. ಜೀವರಿಗೆ ಜೀವನವ ಬೋಧಿಸಿದೆ ಮುಂದೆ, ಜೀವರಿಗೆ ಜೀವನವ ಬೋಧಿಸಿದೆ ಮುಂದೆ ದೇವಾ. ವಿಭೀಷಣ ಎಲ್ಲರ ಪ್ರಾತಿನಿಧ್ಯವನ್ನು ವಹಿಸಿಕೊಂಡೊಂದು ಮಾತು ಹೇಳ್ತಾನೆ. ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ ಸೀತೆಯನ್ನು ಅಗ್ನಿ ಸುಡದೇ ಇದ್ದ ಅಗ್ನಿಯ ಪ್ರಭೆ, ಸೀತೆಯ ಪಾತಿವ್ರತ್ಯದ ಪ್ರಭೆ ಪ್ರಪಂಚಕ್ಕೆ ಕಂಡಿದೆ. ಅದರ ಜೊತೆಯಲ್ಲಿ ನನಗೆ ಕಾಣುವುದು ರಾಮ, ನಿನ್ನ ನೇಮ ನಿಷ್ಠೆ ಸತ್ಯ ಧರ್ಮ ಅನ್ನುವ ವ್ರತದ ನಿಷ್ಠೆಯ ಬೆಂಕಿ ಉಂಟಲ್ಲ, ಆ ಬೆಂಕಿಯ ಎದುರು ಈ ಉರಿಯುವ ಬೆಂಕಿ ಏನೂ ಅಲ್ಲ. ಅದರ ಕಾವಿಗಿಂತ ನಿನ್ನ ನೇಮನಿಷ್ಠೆಯ ಕಾವು ಬಹಳ ದೊಡ್ಡದು. ಆದರ್ಶ ಗುಣವಂತನಾದ ನಿನ್ನ ನಿಷ್ಠೆಯ ಕಾವಿನ ಮುಂದೆ ಅಗ್ನಿಯ ಕಾವು ಬಹಳ ಸಣ್ಣದು ಅಂತ ನನಗೆ ಕಾಣಿಸ್ತದೆ. ಆದ್ದರಿಂದ ನಿಮ್ಮಿಬ್ಬರನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ಸೀತೆಯಲ್ಲಿರುವ ನಿಷ್ಠೆಯೋ ನಿನ್ನಲ್ಲಿರುವ ನಿಷ್ಠೆಯೋ ಒಂದೇ. ಮನುಕುಲದಲ್ಲಿರುವ ನಾವೆಲ್ಲ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟೆ ರಾಮ. ಸುಖದಲ್ಲಿ ಹಿಗ್ಗದೆ, ಕಷ್ಟದಲ್ಲಿ ಕುಗ್ಗದೆ, ಸುಖ ದುಃಖಗಳನ್ನು ಸಮಾನವಾಗಿ ಸ್ಥಿತಪ್ರಜ್ಞತೆಯಿಂದ ಸ್ವೀಕರಿಸಬೇಕು ಅನ್ನುವುದನ್ನು ಬದುಕಿ ತೋರಿಸಿದೆ ಅಂತ ಕೃಷ್ಣ ಗೀತೆಯಲ್ಲಿ ಇದನ್ನು ಬೋಧಿಸ್ತಾನೆ. ಸುಖ ಕಷ್ಟಗಳಿಗೆ ನಾವು ಸಮಾನವಾಗಿ ಸ್ಪಂದಿಸುವ ಸ್ಥಿತಪ್ರಜ್ಞರಾಗಬೇಕು ಅಂತ ಕೃಷ್ಣ ಬೋಧಿಸಿದ್ದನ್ನು ರಾಮ ಬದುಕಿ ತೋರಿಸಿದ್ದಾನೆ. ರಾಮ ತೋರಿಸ್ತಾ ಇದ್ದಾನೆ. ಕಷ್ಟ ಬಂದರೆ ಅಳ್ಳಿಲ್ಲ, ಸುಖ ಬಂದಾಗ ಹಿಗ್ಗಲಿಲ್ಲ. ಸೀತೆ ಕಳಕೊಂಡಾಗ ಬಿಟ್ಟ ಸೀತೆ ಮತ್ತೆ ಬರುವಾಗ ಹಿಗ್ಗಿ ನಲಿದಾಡಿ ಸೀತೆಯನ್ನು ಅಪ್ಪಿಕೊಳ್ಳಿಲ್ಲ. ಸ್ಥಿತಪ್ರಜ್ಞನಾಗಿ ವ್ಯವಹರಿಸಿದ ನಿನ್ನ ಬದುಕು ನಮಗೆ ಆದರ್ಶ ಆಗ್ತದೆ ರಾಮ ಅಂತ ರಾಮನನ್ನು ಹೊಗಳುತ್ತಾರೆ. ಅಗ್ನಿಯೂ ನಮಸ್ಕರಿಸಿ ಹೊರಡುತ್ತಾನೆ. ಅಂಬರದಲ್ಲಿದ್ದ ಋಷಿಗಳು, ಪಿತೃಗಳು, ಪಿತೃದೇವತೆಗಳೆಲ್ಲ ಹೋಗುತ್ತಾರೆ. ಆವಾಗ ರಾಮ ಸೀತೆಯ ಕಡೆಗೆ ನಿಧಾನಕ್ಕೆ ನಡೆದುಕೊಂಡು ಬಂದು ತಲೆ ತಗ್ಗಿಸಿ ನಿಂತ ಸೀತೆಯ ತಲೆಯನ್ನೊಮ್ಮೆ ಮೇಲೆ ಎತ್ತಿ ಗಲ್ಲಕ್ಕೆ ಕೈ ಇಟ್ಟು ಸೀತೆಯಲ್ಲಿ ಒಂದು ಮಾತು ಹೇಳ್ತಾನೆ. ಆಗ ರಾಮ ಏನು ಅಂತ ನಮಗೆ ಅರ್ಥ ಆಗ್ತದೆ. ಹದಿಬದಿಯ ಗುಣಧರ್ಮ ತೋರಿದ ಮಧುರ ಭಾಷಿಣಿ ಮನ್ನಿಸು, ಮಧುರ ಭಾಷಿಣಿ ಮನ್ನಿಸು.
ಮನ್ನಿಸೋ ಮನ್ನಿಸೋ ಸುದತಿ ನೀ ಪ್ರಭೆ ಸುದತಿ ನೀ ಪ್ರಭೆ ನಾ ಪ್ರಭಾಕರ ಸುದತಿ ನೀ ಪ್ರಭೆ ನಾ ಪ್ರಭಾಕರ ಇದನ್ನು ತೋರಿದೆ ಲಾಲಿಸೋ ಹದಿಬದೆಯ ಗುಣಧರ್ಮ ತೋರಿದ ಮಧುರ ಭಾಷಿಣಿ ಮನ್ನಿಸು ಸುದತಿ ನೀ ಪ್ರಭೆ ನಾ ಪ್ರಭಾಕರ ಇದನ್ನು ತೋರಿದೆ ಲಾಲಿಸೋ ಹದಿಬದೆಯ ಗುಣಧರ್ಮ ತೋರಿದ ಮಧುರ ಭಾಷಿಣಿ ಮನ್ನಿಸೋ ಆ ಆ ಆ ಒಂದು ಅದ್ಭುತವಾದ ಶ್ರುತಿವಾಕ್ಯವನ್ನು ರಾಮ ಹೇಳ್ತಾನೆ, ಅಷ್ಟೇ ಅದ್ಭುತವಾಗಿ ಭಾಗವತರು ಹೇಳಿದರು. ಸುದತಿ ನೀ ಪ್ರಭೆ ನಾ ಪ್ರಭಾಕರ. ವಾಲ್ಮೀಕಿಗಳಿದನ್ನು ಅನನ್ಯಾಯಿ ಮಯಾ ಸೀತಾ ಭಾಸ್ಕರೇಣ ಯಥಾಪ್ರಭಾ ಅಂತ ಹೇಳ್ತಾರೆ. ಅನನ್ಯವಾದ ದಾಂಪತ್ಯ ನನ್ನದು ನಿನ್ನದ್ದು. ಅನನ್ಯ ಅಂದರೆ ಒಂದನ್ನು ಬಿಟ್ಟು ಒಂದಿರುವುದಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಅಂತ ಹೇಳಿ ಸೂರ್ಯನಿಗೆ ಬೆಳಕು ಮತ್ತು ಕಿರಣ ಇಲ್ಲದೆ ಇದ್ದರೆ ಅವನನ್ನು ಸೂರ್ಯ ಅಂತ ಹೇಳಲಿಕ್ಕಾಗ್ತದ? ಬೆಳಕು ಮತ್ತು ಕಿರಣ ಇದೆ, ಸೂರ್ಯ ಇಲ್ಲ ಅಂತ ಹೇಳಲಿಕ್ಕಾಗ್ತದ? ಸೂರ್ಯನನ್ನು ಬಿಟ್ಟು ಪ್ರಭೆ ಇಲ್ಲ, ಪ್ರಭೆಯನ್ನು ಬಿಟ್ಟು ಪ್ರಭಾಕರನಿಲ್ಲ. ಸೀತೆಯನ್ನು ಬಿಟ್ಟು ರಾಮನಿಲ್ಲ, ರಾಮನನ್ನು ಬಿಟ್ಟು ಸೀತೆ ಇಲ್ಲ. ಸೀತಾರಾಮ ಅನ್ನುವುದು ಅನನ್ಯವಾದ ಒಂದು ದಾಂಪತ್ಯ ಅಂತ ರಾಮ ಹೇಳ್ತಾನೆ. ಅನನ್ಯಾಯಿ ಮಯಾ ಸೀತಾ ಭಾಸ್ಕರೇಣ ಯಥಾಪ್ರಭಾ. ಸುದತಿ ನೀ ಪ್ರಭೆ ನಾ ಪ್ರಭಾಕರ. ಇದನ್ನು ತೋರಿದೆ ಜಗತ್ತಿಗೆ ಇದನ್ನು ತೋರಿಸಬೇಕಾದ್ರಿಂದ ನಾನು ಹೀಗೆ ಮಾಡಬೇಕಾಯಿತು. ಹದಿಬದೆಯ ಗುಣಧರ್ಮವನ್ನು ತಿಳಿದ ನಿನ್ನನ್ನು ನೋಯಿಸಬೇಕಾಯಿತು. ಆದ್ದರಿಂದ ನನ್ನನ್ನು ಕ್ಷಮಿಸು ಅಂತ ರಾಮ ಕೇಳ್ತಾನೆ. ಇದನ್ನು ಯಾರು ಇವತ್ತಿನ 21ನೇ ಶತಮಾನದವರು ಹೇಳುವುದಿಲ್ಲ. ಸೀತೆಯನ್ನು ಹಿಂಸೆ ಕೊಟ್ಟ ಅಂತ ಹೇಳುವ ನಾವು, ರಾಮ ಸೀತೆಯಲ್ಲಿ ನಾನು ನಿನ್ನನ್ನು ಪರೀಕ್ಷೆ ಮಾಡಿದ್ದು ಸ್ವಲ್ಪ ಹೆಚ್ಚಾಯಿತು ಸೀತೆ, ಕ್ಷಮಿಸಿ ಬಿಡು ಅಂತ ಕೇಳಿದ್ದನ್ನು ಯಾರೂ ಹೇಳಲಿಲ್ಲ. ಆದರೆ ಉಳಿದ ಯಾವ ಇವತ್ತಿನ ಹೆಣ್ಣಾದರೂ ಏನು ಮಾಡ್ತಿದ್ರು? ಈಗ ಕ್ಷಮೆ ಕೇಳ್ತೀರಾ, ಆಗ ಅಷ್ಟು ಮಾಡಿದ್ದೀರಿ, ಈಗ ನನ್ನ ಕ್ಷಮಿಸು ಅಂತ ಕೇಳ್ತೀರಾ, ನಿಮಗೆ ಕಣ್ಣಲ್ಲಿ ರಕ್ತ ಉಂಟಾ ಅಂತ ಕೇಳ್ತಿದ್ರು. ಆದರೆ ಸೀತೆ ಏನು ಹೇಳ್ತಾಳೆ ಗೊತ್ತಾ? ಆಗಲೂ ರಾಮನನ್ನು ನೀನು ಮಾಡಿದ್ದು ತಪ್ಪು ಅಂತಲೋ, ನಿನಗೆ ಸಿಟ್ಟು ಬಂತು ಅಂತಲೋ, ನೀ ನನ್ನ ಗಂಡ ಅಲ್ಲ ಅಂತಲೋ ಏನೂ ಹೇಳಲಿಲ್ಲ. ಆಗ ಸೀತೆ ಹೇಳ್ತಾಳೆ, ನೀನಿಷ್ಟು ಯಾಕೆ ಮಾಡಿದೆ ಅಂತ ನನಗೆ ಗೊತ್ತಿದೆ ರಾಮ ಅಂತ. ಶಾಂತಮೂರ್ತಿ ತುಳಿದೆ ಬಲ್ಲೆ ಧರ್ಮ ಮಾರ್ಗವು. ಶಾಂತಮೂರ್ತಿ ಕಾಂತ ನಿನ್ನ ಭಾರ್ಯ ಎನಿಪುದಷ್ಟ ಭಾಗ್ಯವು. ಕಾಂತ ನಿನ್ನ ಭಾರ್ಯ ಎನಿಪುದಷ್ಟ ಭಾಗ್ಯವು. ಭ್ರಾಂತಿ ಕುಂಭ ಜಗದ ಮುಂದೆ ಕಟುಕ ನಿನ್ನಿಸಿ. ಕ್ರಾಂತದರ್ಶಿಯ ಹುದು ಸತಿಯ ಶೀಲ ಬೆಳಗಿಸಿ. ಕ್ರಾಂತದರ್ಶಿಯ ಹುದು ಸತಿಯ ಶೀಲ ಬೆಳಗಿಸಿ. ಭ್ರಾಂತಿ ಕುಂಭ ಜಗದ ಮುಂದೆ ಕಟುಕ ನಿನ್ನಿಸಿ. ಕ್ರಾಂತದರ್ಶಿಯ ಹುದು ಸತಿಯ ಶೀಲ ಬೆಳಗಿಸಿ. ಶಾಂತಮೂರ್ತಿ ಬಲ್ಲೆ ಸೀತೆ ಹೇಳ್ತಾಳೆ, ಶಾಂತಮೂರ್ತಿ ನೀನು, ನಾ ಬಲ್ಲೆ ನೀ ತುಳಿದೆ ಧರ್ಮ ಮಾರ್ಗವ. ನೀನು ಧರ್ಮ ಬಿಟ್ಟು ಆಚೆ ಈಚೆ ಹೋಗುವುದಿಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಅನ್ನೋದು ಅತ್ಯಂತ ಪ್ರಸಿದ್ಧವಾದ ಒಂದು ವಾಕ್ಯ, ಒಂದು ಉಕ್ತಿ. ಧರ್ಮ ಹೇಗಿದೆ ಅಂತ ಯಾರಿಗಾದರೂ ನೋಡಬೇಕು ಅಂತ ಕಂಡ್ರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರಾಮನನ್ನು ನೋಡಿದರೆ ಧರ್ಮ ಏನು ಅಂತ ಗೊತ್ತಾಗ್ತದೆ. ರಾಮೋ ವಿಗ್ರಹವಾನ್ ಧರ್ಮ ಅಂತ. ಇದನ್ನು ಹೇಳಿದರೆ ರಾಮಾಯಣವನ್ನು ಟೀಕಿಸುವವರು ಹೇಳಬಹುದು, ಅದು ಹಾಗೆ ಅಲ್ವ, ರಾಮನನ್ನು ಹೊಗಳುವವರು ರಾಮನ ಧರ್ಮಮೂರ್ತಿ ಅಂತ ಹೇಳ್ತಾರೆ ಅಂತ. ರಾಮಾಯಣದಲ್ಲಿ ಈ ಮಾತನ್ನು ಹೇಳಿದ್ದು ರಾಮ ಭಕ್ತರಲ್ಲ, ರಾಮನನ್ನು ಪೂಜಿಸುವವರಲ್ಲ, ರಾಮನನ್ನು ವಿರೋಧಿಸುವ, ರಾಮನನ್ನು ದ್ವೇಷಿಸಿದ, ರಾಮನನ್ನು ರಾಮ ಸರಿಯಿಲ್ಲ ಅಂತಲೇ ರಾಮನೊಟ್ಟಿಗೆ ಯುದ್ಧಕ್ಕೆ ಹೊರಟ, ರಾಮನೊಟ್ಟಿಗೆ ಎರಡೆರಡು ಬಾರಿ ಪರೋಕ್ಷ ಪ್ರತ್ಯಕ್ಷ ಯುದ್ಧವನ್ನು ಮಾಡಿದ ರಾಕ್ಷಸನಾದ ರಾವಣನ ಮಾವ ಮಾರೀಚ ಹೇಳಿದ ಮಾತು.
ಈಗ ನಮ್ಮ ವಿರೋಧ ಪಕ್ಷದಲ್ಲಿದ್ದವರು ನಮ್ಮನ್ನು ಒಂದು ಗುಣವನ್ನು ಹೇಳಿದರೆ ಅದು ನಿಜವಾಗಿ 100% ಸತ್ಯ ಅಂತ. ಮಾರೀಚನಂತ ಒಬ್ಬ ರಾಕ್ಷಸ ಹೇಳುವುದು ರಾಮೋ ವಿಗ್ರಹವಾನು ಧರ್ಮ ಅಂತ, ರಾಮನ ಭಕ್ತರಲ್ಲ. ಅಂದರೆ ವಿರೋಧಿಗಳಿಗೂ ರಾಮನಲ್ಲಿ ಅಧರ್ಮ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ರಾಮನ ಹೆಂಡತಿ ಸೀತೆ. ಸೀತೆ ಹೇಳ್ತಾಳೆ, ನೀ ಧರ್ಮ ಮಾರ್ಗ ತುಳಿದೆ, ನೀ ಕ್ಷಮಿಸು ಅಂತ ಕೇಳಬೇಡ ರಾಮ, ನನಗೆ ತುಂಬ ಮುಜುಗರ ಆಗುತ್ತದೆ. ಆದರೆ ನನಗನ್ನಿಸುವುದೇನು ಅಂದರೆ ರಾಮ, ನನ್ನ ಪಾವಿತ್ರತೆಯನ್ನು ನನ್ನ ಶೀಲವನ್ನು ತೋರಿಸುವುದಕ್ಕೆ ಲೋಕದ ಮುಂದೆ ನೀನಿಷ್ಟು ಕಟಕ ಆಗಬೇಕಿತ್ತ ಅಂತ. ಇದು ಆದರ್ಶ ದಾಂಪತ್ಯ. ನಿನ್ನನ್ನು ಅನವರತ ಪೂಜಿಸಿ ಬಹಿಶ್ಚರ ಪ್ರಾಣ ಅಂತ ಹೇಳಿಸಿಕೊಂಡ ಲಕ್ಷ್ಮಣ ನಿನ್ನ ವಿರುದ್ಧ ಮಾತಾಡಿದ. ನನಗೆ ಮೋಕ್ಷಕ್ಕೆ ಬೇರೆ ಏನೂ ಇಲ್ಲ, ತಾರಕನಾಮ ಮತ್ತು ರಾಮಮೂರ್ತಿ ಅಂತ ಹೇಳಿ ಇದ್ದವರನ್ನೆಲ್ಲ ಬಿಟ್ಟು ಸೇವೆಗೆ ಬಂದ ಹನುಮಂತ ನಿನ್ನ ವಿರುದ್ಧ ಮಾತಾಡಿದ. ಪರಮಾಪದ್ಗತಸ್ಯಾಪಿ ಧರ್ಮೇಮೆ ಮತಿರ್ಮಮ ಅಂತ ಹೇಳಿದ ಧರ್ಮಬುದ್ಧಿಯ ವಿಭೀಷಣ ರಾಮನೀ ಮಾಡುವುದು ತಪ್ಪು ಅಂತ ಹೇಳಿದ. ನಿನ್ನ ಸುಗ್ರೀವಂ ಶರಣಂ ಗಚ್ಚಾಮಿ ಅಂತೇಳಿ ನಿನ್ನ ಶರಣನಾಗಿ ಸ್ವೀಕರಿಸಿಕೊಂಡು ನಿನ್ನ ಸೇವೆಗೆ ಬಂದ ಸುಗ್ರೀವ ನಿನ್ನನ್ನು ಪ್ರಶ್ನೆ ಮಾಡಿದ. ಬ್ರಹ್ಮ ಮಾನಸ ಪುತ್ರನಾದ ಬ್ರಹ್ಮನ ಆಕಳಿಕೆಯಲ್ಲಿ ಹುಟ್ಟಿದ ಜಾಂಬವ ನಿನ್ನನ್ನು ಆಕ್ಷೇಪಿಸಿದ. ನಿನ್ನೊಟ್ಟಿಗಿರುವ ಅಷ್ಟು ಜನರು ರಾಮನೀ ತಪ್ಪು ಮಾಡಿದೆ ಅಂತ ಒಂದು ಪ್ರಕರಣದಲ್ಲಿ ಹೇಳುವಷ್ಟು ಕಟುಕನಂತೆ ನೀ ಲೋಕದ ಮುಂದೆ ಕಾಣಿಸಿಕೊಂಡದ್ದು ಯಾವುದಕ್ಕೆ ಅಂತ ಕೇಳಿದರೆ ಸೀತೆ ಶುದ್ಧಳು ಅಂತ ತೋರಿಸುವುದಕ್ಕೆ. ಇದಕ್ಕಿಂತ ಗರಿಷ್ಠವಾದ ಆದರ್ಶ ದಾಂಪತ್ಯವನ್ನು, ಗಂಡ ಹೆಂಡತಿಯ ಸಂಬಂಧವನ್ನು ಪ್ರಪಂಚ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿಯ ಪಾವಿತ್ರತೆಯನ್ನು ಪ್ರಪಂಚದ, ಅವಳೊಂದು ಮಾತು ಹೇಳಿದ್ದಲ್ಲ, ಶಂಕೆ ಮಣಿಮಾಲೆಯಲ್ಲಿ ಸಮ್ಮಾನವೆಸಗಿದಿರಿ ಅಂತ. ಶಂಕೆ ಮಣಿಮಾಲೆಯಲ್ಲಿ ಸಮ್ಮಾನ ಮಾಡಿದ್ದಲ್ಲ, ಶಂಕೆ ಪಡ್ತಾ ಇದ್ದ ಅಷ್ಟೂ ಜನರ ಮುಂದೆ ಅಗ್ನಿಯಿಂದ ಮೇಲೆದ್ದು ಬಂದಂತಹ ಸೀತೆಯ ಪಾವಿತ್ರತೆ ಏನು ಅಂತ ತೋರಿಸುವುದಕ್ಕೆ ರಾಮ ಅಷ್ಟು ಕಠಿಣ ವಾಕ್ಯವನ್ನು ಆಡಿತು. ರಾಮ ಅಷ್ಟು ಕಠೋರನಾಗದಿದ್ದರೆ ಸೀತೆ ಅಗ್ನಿಗಿಳೀತಿರಲಿಲ್ಲ. ಎಲ್ಲಿಯಾದರೂ ರಾಮ ಚೇಚೆ ಅಗ್ನಿಗಿಳಿಬೇಡ ಸೀತೆ, ನೀನೇನು ಅಂತ ಗೊತ್ತು ಅಂತ ಹೇಳಿಬಿಟ್ರೆ ಇದೇ ಪ್ರಪಂಚ ಹೇಳ್ತಿತ್ತು. ಗಂಡ ಹೆಂಡತಿ ಮೊದಲೇ ಒಪ್ಪಂದ ಮಾಡಿದರು, ನಾ ಬೆಂಕಿಗಾರ್ತೇನೆ ಅಂತ ಹೇಳು, ನೀನು ತಡಿ, ಇವರು ಮೊದಲೇ ಮಾತಾಡಿಕೊಂಡಿದ್ರು ಅಂತ. ಇದು ಪ್ರಪಂಚ. ಎಷ್ಟು ಒಂದು ನಿಸ್ಪೃಹವಾದ ಬದುಕನ್ನು ಹೊಂದಿದ ಸೀತಾರಾಮರ ದಾಂಪತ್ಯವನ್ನು ಶಂಕಿಸುವ ಪ್ರಪಂಚದಲ್ಲಿ ನಾವಿದ್ದೇವೆ ಅಂದರೆ ಇವತ್ತು ರಾಮನನ್ನು ಬೈಯುವವರ ಬಗ್ಗೆ ನನಗೆ ಯಾವ ಪಶ್ಚಾತ್ತಾಪವೂ ಆಗೋದಿಲ್ಲ ಅಥವಾ ಯಾವ ಬೇಸರವೂ ಆಗೋದಿಲ್ಲ. ಯಾಕಂದರೆ ರಾಮನನ್ನು ಇವತ್ತು ಹಾಗೆ ವಿಮರ್ಶೆ ಮಾಡಿದರೆ ತಪ್ಪಿಲ್ಲ. ಕಲಿಯುಗದ ನಾವು ಪ್ರಥಮ ದ್ವಿತೀಯ ಪಾದದಲ್ಲಿದ್ದೇವೆ. ತ್ರೇತಾಯುಗದಲ್ಲಿ ಸರ್ವಧರ್ಮಜ್ಞನಾದ ರಾಮನ ಆಡಳಿತದಲ್ಲಿರುವವರೇ ಅಗ್ನಿಯಿಂದ ಮೇಲೆದ್ದು ಬಂದ ಸೀತೆಯನ್ನು ಲಂಕೆಯಿಂದ ಅಯೋಧ್ಯೆಗೆ ಬಂದ ಮೇಲೆ ಅಯೋಧ್ಯೆಯ ಜನ ಶಂಕಿಸಿದರು. ಬೆಂಕಿಗೆ ಹಾರಿದ್ದಂತೆ ಯಾರು ನೋಡಿದ್ದಾರೆ? ಬೆಂಕಿಗೆ ಹಾರಿದ್ರೋ ಬಿಟ್ಟಿದ್ರೋ? ಇವರು ಹಾರಿದ್ರು ಅಂತ ಹೇಳಿದರು, ನಾವು ಅಂತ ಹೇಳಿದೆವು ಅಂತ. ಆ ಕಾಲದಲ್ಲೇ ಜನ ಆಗಿದ್ದರು. ಈಗ ರಾಮನನ್ನು ಶಂಕಿಸಿದರೆ ದೊಡ್ಡ ವಿಷಯ ಏನು? ಆಕ್ಷೇಪ ಮಾಡಿದರೆ ನಾವು ಆಶ್ಚರ್ಯವೇ ಆಗುವುದಿಲ್ಲ. ಅಂತಹ ಪ್ರಪಂಚದ ಮುಂದೆ ಸೀತೆಯ ಪಾವಿತ್ರತೆಯನ್ನು ರಾಮ ಎತ್ತಿ ಹಿಡಿದ. ಇದು ಸೀತೆ ಹೇಳುವ ಮಾತು, ರಾಮ ಹೇಳಿದ್ದಲ್ಲ, ವಾಲ್ಮೀಕಿ ಹೇಳುವುದಲ್ಲ. ಸೀತೆ ಹೇಳುತ್ತಾಳೆ, ನನ್ನ ಪಾತಿವ್ರತ್ಯವನ್ನು ಪ್ರಪಂಚದ ಮುಂದೆ ಪ್ರಕಾಶ ಮಾಡುವುದಕ್ಕೆ ಬೇಕಾಗಿ ನೀನು ಅತ್ಯಂತ ಕಟುಕನಂತೆ ವ್ಯವಹರಿಸಿದೆ ರಾಮ. ನೀ ಶಾಂತಮೂರ್ತಿ ಅಂತ ಗೊತ್ತು, ನೀ ಕ್ಷಮೆ ಕೇಳಬಾರ್ದು. ನಿನ್ನ ಹೆಂಡತಿಯಾಗಿರುವುದು ನನಗೆ ಅಷ್ಟಭಾಗ್ಯ. ನನ್ನ ಬದುಕಿನ ಬಹುದೊಡ್ಡ ಭಾಗ್ಯ ಯಾವುದು ಅಂದರೆ ರಾಮನ ಅನಪಾಯಿನಿಯಾದ ಸೀತೆ ಎನ್ನುವ ಒಂದು ಕೀರ್ತಿ, ನನಗದೇ ಸಾಕು ಅಂತ ಹೇಳಿ ರಾಮನನ್ನು ತಬ್ಬಿಕೊಳ್ತಾಳೆ. ರಾಮ ಗಾಢಾಲಿಂಗನವನ್ನು ಮಾಡುತ್ತಾನೆ. ರಾಮ ಸೀತೆಯರು ಪುನರ್ 12 ತಿಂಗಳುಗಳ ಬಳಿಕ ಮತ್ತೆ ಒಂದಾಗುತ್ತಾರೆ. ಸೀತಾರಾಮರ ಅನ್ಯೋನ್ಯ ಅನನ್ಯ ಅಪೂರ್ವ ಅನ್ಯತ್ರ ಅಲಭ್ಯ ದಾಂಪತ್ಯ ಮತ್ತೆ ಒಟ್ಟಾಗುವ ಮುಖೇನವಾಗಿ ಸೀತಾರಾಮರ ಸಾಂಗತ್ಯದೊಂದಿಗೆ ಆ ಪ್ರಕರಣ ಸುಖಾಂತ್ಯವನ್ನು ಕಾಣುತ್ತದೆ. ಇಲ್ಲಿಗೆ ನಮ್ಮ ಅಗ್ನಿ ಪರೀಕ್ಷೆ ಎನ್ನುವ ಈ ಪ್ರಕರಣದ ವ್ಯಾಖ್ಯಾನವನ್ನು ನಾವು ಮುಗಿಸಿಕೊಳ್ತಾ ಇದ್ದೇವೆ. ಅತ್ಯಂತ ಔಚಿತ್ಯಪೂರ್ಣವಾದ ರಾಗಗಳನ್ನು ಬಳಸುತ್ತಾ ಸುಶ್ರಾವ್ಯವಾಗಿ ಸಂದರ್ಭಗಳನ್ನು ಕಟ್ಟಿಕೊಟ್ಟಂಥ ಅಪರೂಪದ ಭಾಗವತಿಕೆಯನ್ನು ಮಾಡಿದ್ದಾರೆ ಡಾಕ್ಟರ್ ಪ್ರಖ್ಯಾತ್ ಅವರು. ಅವರಿಗೆ ಅತ್ಯಂತ ಧನ್ಯವಾದವನ್ನು ಅರ್ಪಿಸ್ತಾ, ಎಲ್ಲಿಯೂ ಹದಮೀರದ, ಎಲ್ಲಿಯೂ ಸಂದರ್ಭಕ್ಕೆ ತಪ್ಪದ, ಅನಗತ್ಯವಾದ ಒಂದು ನಾದವೂ ಹೊರಹೊಮ್ಮದಂತೆ ಪ್ರತಿ ನಾದಕ್ಕೂ ಒಂದು ಸಂಸ್ಕಾರ ಮತ್ತು ಒಂದು ಸಂದೇಶ ಇರುವಂತೆ ಅತ್ಯಂತ ಅಪೂರ್ವವಾಗಿ ನಾದದ ಮದ್ದಳೆಯ ಸಾಂಗತ್ಯವನ್ನು ಒದಗಿಸಿಕೊಟ್ಟವರು ಕೃಷ್ಣ ಪ್ರಕಾಶ್ ಉಳಿತಾಯರು. ಅವರಿಗೆ ಅತ್ಯಂತ ಪ್ರೀತಿಯಿಂದ ಅಭಿವಂದಿಸ್ತಾ, ಅಷ್ಟೇ ಔಚಿತ್ಯದ ಪ್ರಜ್ಞೆಯೊಳಗೆ ಚಂಡೆಯನ್ನು ನುಡಿಸಿದವರು. ನಾನು ಬಂದದ್ದು ಚಂಡೆ ನುಡಿಸುವುದಕ್ಕೆ, ನಾನು ಎಲ್ಲ ಪದ್ಯಕ್ಕೂ ಚಂಡೆ ನುಡಿಸ್ತೇನೆ ಅಂತ ಹಠ ಬಿದ್ದು ನುಡಿಸುವ ಚಂಡೆವಾದಕರನ್ನೂ ನಾವು ನೋಡಿದ್ದೇವೆ. ಅದರ ಮಧ್ಯದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ, ಎಷ್ಟು ಬೇಕೋ ಅಷ್ಟು ಮಾತ್ರ, ಚಾಲುಗಳನ್ನು ಅನಗತ್ಯ ಬಳಸದೆ ತುಂಬ ಸೊಗಸಾಗಿ ಸಾಂಗತ್ಯವನ್ನು ಒದಗಿಸಿದ ಸುಮಿತಾಚಾರ್ಯ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಚಕ್ರತಾಳದಲ್ಲಿಯೂ ಸಹಯೋಗವನ್ನು ಒದಗಿಸಿದ ರಾಜೇಂದ್ರ ಕೃಷ್ಣ ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ, ಈವರೆಗೆ ರಾಮಾಯಣದಲ್ಲಿಯೇ ಬರುವ ಮಾತು, ರಾಮನ ಚರಿತ್ರೆಯನ್ನು, ರಾಮನ ಕಥೆಯನ್ನು ಅಕ್ಷರ ಮಾತ್ರದಿಂದ ಕೇಳಿದರೂ ಅನೇಕ ಪುಣ್ಯಗಳು ಲಭ್ಯ ಆಗುತ್ತದೆ ಅಂತ.
ರಾಮ ನಿರ್ಯಾಣವನ್ನು ಹೊಂದುವಾಗ ಕೈ ಹಿಡಿದು ಹೀಗೆ ಬೊಗಸೆ ಒಡ್ಡಿ ಕಣ್ಣೀರು ಸುರಿಸ್ತಾನಿತ್ತ ಹನುಮಂತನಿಗೆ ರಾಮ ಹೇಳುತ್ತಾನೆ, ನಾನು ಯಾಕೆ ಬದುಕಬೇಕು ರಾಮ, ನೀನಿಲ್ಲದ ಬದುಕು ನನಗೆ ಬೇಡ, ಚಿರಂಜೀವತ್ವ ಬೇಡ ಅಂತ ಹೇಳಿದ ಹನುಮಂತನಿಗೆ ರಾಮ ಹೇಳ್ತಾನೆ, ಎಲ್ಲೆಲ್ಲಿ ರಾಮ ಕಥೆ ನಡೀತದೋ, ಎಲ್ಲೆಲ್ಲಿ ರಾಮ ಸ್ತುತಿ ನಡೀತದೋ, ಎಲ್ಲೆಲ್ಲಿ ರಾಮ 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 ಎಂಬ ಸ್ಮರಣೆ ನಡೀತದೋ ಅಲ್ಲೆಲ್ಲ ಕಿವಿಯಾಗಿರುವುದಕ್ಕಾಗಿ ನೀ ಬದುಕಬೇಕು ಹನುಮಂತ. ಎಲ್ಲೆಲ್ಲಿ ರಾಮಸ್ಮರಣೆಯಾಗುತ್ತದೋ ಅಲ್ಲಿ ನೀನು ಇರಬೇಕು ಹರೀಶ್ವರ ಅಂತ ರಾಮ ಹನುಮಂತನಿಗೊಂದು ಅಪ್ಪಣೆಯನ್ನು ಮಾಡ್ತಾನೆ. ಆದ್ದರಿಂದ ರಾಮ ಎಂಬ ವಾಕ್ಯ ಮತ್ತು ರಾಮನ ಬದುಕಿನ ಕಥೆಯಾದ ರಾಮಚರಿತ್ರೆ ರಾಮಾಯಣ ಚಿರಂಜೀವ, ಅದು ಚಿರಂಜೀವಿಯಾದದ್ದು. ಅದರ ಪ್ರತೀಕವಾಗಿ ಹನುಮಂತ ನಮಗೆ ಕಾಣಿಸ್ತಾನೆ. ಆದ್ದರಿಂದ ಇಲ್ಲಿಯೂ ಎಲ್ಲಿಯೋ ಒಂದು ಮರೆಯ ಮೂಲೆಯಲ್ಲಿ ಹನುಮಂತ ಇದಕ್ಕೆ ಕಥಾಶ್ರವಣಕ್ಕೆ ಕಿವಿಯಾಗಿ ಕುಳಿತಿದ್ದಾನೆ ಎನ್ನುವ ನಂಬಿಕೆಯಿಂದ, ಅಷ್ಟೇ ತಾದಾತ್ಮ್ಯದಿಂದ ಸಕಲ ನಾದಗಳಲ್ಲಿ ನಾದ ಸ್ವರೂಪದಿಂದ ಕಾಣಿಸಿಕೊಳ್ಳುವ ಮಾತೃಸ್ವರೂಪ ರಾಜರಾಜೇಶ್ವರಿ ಜಗತ್ತಿನ ಭಗವತಿ, ಅವಳು ಇದಕ್ಕೆ ಕಿವಿಯಾಗಿದ್ದಾಳೆ ಅಂತ ಅಷ್ಟೇ ಪರಿಪೂರ್ಣವಾಗಿ ಈ ಮಣ್ಣಿನಲ್ಲಿ ವೇದಾಂತಗಳು ವೈದಿಕ ಸಂಸ್ಕಾರಗಳು ಭಾರತ ಧರ್ಮಭೂಮಿಯಿಂದ ದೂರಾಗದಂತೆ ಈ ಭೂಮಿಗೆ ಒಂದು ಮಹತ್ತರವಾದ ಕಾಣಿಕೆಯನ್ನು ಒದಗಿಸಿಕೊಟ್ಟವರು ಪರಮಹಂಸರಾದ ರಾಮಕೃಷ್ಣರೆಂಬಂತಹ ವೇದಾಂತ ಶಿಖರದಿಂದ ಕೆಳಗಿಳಿದ ಅಧ್ಯಾತ್ಮ ಗಂಗೆಗೆ ವಿವೇಕಾನಂದ ಅಂತ ಹೆಸರು. ಇದು ನಾವು ಕಂಡ ಸತ್ಯ. ಆದ್ದರಿಂದ ವಿವೇಕವೇ ಆನಂದವಾಗಬೇಕು, ಆನಂದವೇ ವಿವೇಕವಾಗಬೇಕು. ರಾಮ ಕೃಷ್ಣ ಎರಡನ್ನೂ ಸೇರಿಸಿಕೊಂಡ ಪರಮಹಂಸ, ಅವರ ತಪೋಭೂಮಿ, ಅಂತಹ ಪುಣ್ಯಕ್ಷೇತ್ರ. ಅಲ್ಲಿ ಪೂಜ್ಯರಾದಂಥ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯಲ್ಲಿ ನಾವೊಂದು ಅಗ್ನಿ ಪರೀಕ್ಷೆಯನ್ನು, ಕಲಾವಿದರಿಗೆ ಅಗ್ನಿ ಪರೀಕ್ಷೆ ಇದು, ಇಷ್ಟು ದೊಡ್ಡ ವಿದ್ವತ್ಪೂರ್ಣರ ಮುಂಭಾಗದಲ್ಲಿ ಪ್ರಸ್ತುತ ಮಾಡುವುದು ಕಲಾವಿದರಿಗೆ ಅಗ್ನಿ ಪರೀಕ್ಷೆ. ಒಂದು ಹಂತಕ್ಕೆ ಅಗ್ನಿ ನಮ್ಮನ್ನು ಸುಡದೇ ಮೇಲೆತ್ತಿದ್ದು ನಿಮ್ಮೆಲ್ಲರ ಅನುಗ್ರಹದಿಂದ ಅಂತ ತಿಳಿಯುತ್ತಾ 1/4 ಗಂಟೆಯಲ್ಲಿ ಮುಗಿಸ್ತೇವೆ ಅಂತ ಹೇಳಿದ್ದನ್ನು ಅನೌಚಿತ್ಯ ಆಗಲಿಲ್ಲ ಅಂತ ಭಾವಿಸ್ತೇನೆ. ಸ್ವಲ್ಪ ದೀರ್ಘ ಆಗಿದೆ. ದೀರ್ಘ ಆದದ್ದು ಅನ್ನೋದಕ್ಕಿಂತ ದೀರ್ಘವಾದದ್ದು, ನಾವು ಮಾಡಿದ್ದಲ್ಲ ಅದಾಗಿ ಹೋದದ್ದು. ಆದ್ದರಿಂದ ಇಷ್ಟು ಹೊತ್ತು ತುಂಬ ಸಹೃದಯತೆಯಿಂದ ಆಲಿಸಿದ ಶ್ರೋತ್ರಿಯರು, ಎಳೆ ತಲೆಮಾರಿನ ಮಕ್ಕಳು, ಇಲ್ಲಿನ ಆಶ್ರಮವಾಸಿಗಳು ಅಂತ ಕಾಣ್ತದೆ, ತುಂಬ ಶ್ರದ್ಧೆಯಿಂದ ಕೇಳಿದ್ದೀರಿ. ರಾಮಾಯಣ ನಿಮ್ಮ ಬದುಕನ್ನು ಬೆಳಗಿಸ್ತದೆ. ರಾಮಾಯಣದ ಒಂದು ಸುದೆ ನಿಮ್ಮ ಇಡೀ ಬದುಕನ್ನು ಕಾಪಾಡುತ್ತದೆ. ಆದ್ದರಿಂದ ಇಷ್ಟು ಆನಂದದಿಂದ ಕೇಳಿದವರು, ನಾನಾಗ ಒಂದು ಪ್ರಾಸಂಗಿಕವಾಗಿ ಹೇಳಿದ ಮಾತನ್ನು ಹೇಳಿ ಮುಗಿಸ್ತೇವೆ. ರಾಮಾಯಣದಲ್ಲಿ ರಾಮನನ್ನು ಆಕ್ಷೇಪಿಸುವ ಪ್ರಕರಣಗಳು 2 ಅಂತ. ಒಂದು ಸೀತೆಯ ಅಗ್ನಿ ಪರೀಕ್ಷೆ ಮತ್ತು ಸೀತಾ ಪರಿತ್ಯಾಗದ ಪ್ರಕರಣ ಆದರೆ, ಇನ್ನೊಂದು ವಾಲಿವಧೆ ಅಂತ. ಸದಾನಂದ ಆಚಾರ್ಯರ ಆಶಯ ಏನು ಅಂತ ಗೊತ್ತಿಲ್ಲ. ಇವತ್ತು ಅಗ್ನಿ ಪರೀಕ್ಷೆ ಆಗಿದೆ, ನಾಡಿದ್ದವರ ಕಾರ್ಯಕ್ರಮದ ತಾಳಮದ್ದದಲ್ಲಿ ವಾಲಿವಧೆ ಇದೆ. ಅಂದರೆ ರಾಮನ ಬದುಕಿನ 2 ಸಂಘರ್ಷಗಳು, ಸಂಕೀರ್ಣತೆಗಳು ಅವರ ಪ್ರಸ್ತುತಿಯಲ್ಲಿ ಕಾಣುತ್ತಾ ಇದೆ. ಅವರ ಪ್ರಸ್ತುತಿ ಮತ್ತು ಅವರ ಅವಕಾಶ ಇದೆರಡಕ್ಕೂ ಕೂಡ ಕಲಾವಿದರ ಘಟನೆಯಿಂದ ನಾವು ಯಕ್ಷತೀರ್ಥ ಕಲಾ ಸೇವೆಗೆ ಅತ್ಯಂತ ಆಭಾರಿಯಾಗಿ ಧನ್ಯವಾದವನ್ನು ಅರ್ಪಿಸಿಕೊಳ್ಳುತ್ತಾ, ಸೀತಾರಾಮರ ಸಾಂಗತ್ಯ ಸೌಖ್ಯವನ್ನು ಹೇಳಿ ಮಂಗಳವನ್ನು ಆಚರಿಸಬೇಕು ಅಂತ ಭಾಗವತರಲ್ಲಿಯೂ ಸೇರಿದಂಥ ಪ್ರಜ್ಞಾವಂತರಲ್ಲಿ ಅಪ್ಪಣೆ ಭಿಕ್ಷೆಯನ್ನು ಯಾಚಿಸ್ತೇನೆ. ರಾಮನಲ್ಲಿ ನೀಯಾದಳು ನದಿಯು ಸಾಗರ ಸ್ಥಾನದಳು, ತಾಲೀನವಾಗುವ ತಿರದಿ ಮನವರಸಿ. ನದಿಯು ಸಾಗರ ಸ್ಥಾನದಳು, ತಾಲೀನವಾಗುವ ತೆರದಿ ಮನವರಸಿ. ರಾಮ ಸೀತಾರಾಮ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ, ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಮಂಗಲ ಮಧುಪುರ ಕರಿಮುಖಗೆ, ಮಂಗಲ ಕಮಲ ಶಿಲಾಂಬಿಕೆಗೆ, ಮಂಗಲ ಮಧುಮಾನಾಭನಿಗೆ, ಮಂಗಲ ರಾಜರಾಜೇಶ್ವರಿಗೆ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ. ಮಹಾಗಣಪಗೆ, ಶ್ರೀ ಸುಬ್ರಹ್ಮಣ್ಯಗೆ, ಭ್ರಮರಾಂಬೆಗೆ, ಭಗವತಿಗೆ ಮಂಗಲೋ.